ಇತರ ಗುರುಡರಿಗೆ ಹತ್ತಿದ ಕೊಡಲಾಯ ಮತ್ತೆ ವಿಭಾಡಿಸುತ್ತಿದೆ ಗಜರುತ್ತಲೆ ಆಡಿದರಗಳು ಸೂತನಾದಂತಹ ಧೀರತನಿಗೆ ಗಂಗೆಯ ತೀರದಲ್ಲಿ ಸಿಕ್ಕಿದಂತಹ ಮಗುವಂತೆ ನೀನು. ಹೌದು, ಸೂತನ ಆಲಯದಲ್ಲಿ ಸೂತ ಪಾಲಿತನಾಗಿ ಬೆಳೆದೆ. ಪರೀಕ್ಷಾ ರಂಗದಲ್ಲಿ ಗುರುಗಳಾದಂತಹ ದ್ರೋಣಾಚಾರ್ಯರು ಪಾರ್ಥನ ಚಕ್ಕರ ಚಮತ್ಕೃತಿಯನ್ನು ಕಂಡು ಕಂಠಾಘೋಷವಾಗಿ ಹೊಗಳಿದಾಗ ಪ್ರತ್ಯಕ್ಷನಾದವ ನೀನು. ನಾ ಗೈದು ತೋರಿಸಿದಂತಹ ಆ ಶಸ್ತ್ರವಿದ್ಯಾ ಪ್ರಾವೀಣ್ಯತೆ ಎಲ್ಲವನ್ನು ಪ್ರದರ್ಶಿಸಿದೆ. ಮಾತ್ರವಲ್ಲ, ನನ್ನನ್ನು ದಂಡ ಯುದ್ಧಕ್ಕೆ ಆಹ್ವಾನಿಸಿದೆ. ಆ ಕಾಲಕ್ಕೆ ಕುರುಕುಲದ ಹಿರಿಯರು ಕೇಳಿದಂತಹ ಪ್ರಶ್ನೆಗೆ ನಿರುತ್ತರನಾಗಿ ನೆಲನೋಟಕನಾದವ ನೀನು. ಆ ಕಾಲಕ್ಕೆ ಕೌರವ ನಿನ್ನನ್ನು ಅಂಗದೇಶಾಧಿಪನಾಗಿ ಮಾಡಿದ. ಏನು ಕಾರಣ? ಪಾರ್ಥನಿಗೆ ಸರಿಯಾದಂತಹ ಪ್ರತಿಸ್ಪರ್ಧಿಯೊಬ್ಬ ದೊರೆತ, ಇವನನ್ನು ಸಲಹಬೇಕು ಎನ್ನುವಂತಹ ದೂರಾಲೋಚನೆ ಇದ್ದರೂ ಇರಬಹುದು. ಆ ಬಳಿಕ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಕೌರವೇಶ್ವರರನ್ನು ನೀ ಓಲೈಸಿದೆ. ಮಾತ್ರವಲ್ಲ, ಆತನ ಕುರಿತಾದಂತಹ ಪಾಂಡವ ದ್ವೇಷ ಅದು ಮತ್ತೆ ಮತ್ತೆ ಭುಗಿಲೇಳುವುದಕ್ಕಾಗಿ ಆಜ್ಞದ ರೀತಿಯಲ್ಲಿ ವ್ಯವಹರಿಸಿದವ ನೀನು. ಎಲ್ಲ ಏನು ಈ ಕಾಲಕ್ಕೆ ಕುರುಸೇನೆಯ ಸೇನಾಪತಿಯಾಗಿ ಗುರು ದ್ರೋಣರು ಅಲ್ಲ ಭೀಷ್ಮಾಚಾರ್ಯರು ಧರಿಸಿದಂತಹ ಮುತ್ತಿನ ಕಿರೀಟವನ್ನು ಧರಿಸಿ ನನ್ನ ಸಮಕ್ಷದಲ್ಲಿ ಹೋರಾಟಕ್ಕೆ ನಿಂತಿದ್ದೆ. ಎಚ್ಚರಿಸುತ್ತಾ ಇದ್ದೇನೆ, ಮಲೆತು ಮುಂದುವರಿದೆ ಎಂದಾದರೆ ತಲೆ ತಲೆ ಹೋಗಿ ಸೂತನ ಮಗನೆಂಬ ಹಾಗೆ ಪಚಾರಿಸುವುದಕ್ಕೆ ತೊಡಗಿದೆಯಲ್ಲ. ಮೊದಲು ನನಗೆ ಮುಜುಗರವಾಗುತ್ತಾ ಇದ್ದದ್ದು ಹೌದು, ಆದ್ರೆ ಬರಬರುತ್ತ ಅಭ್ಯಾಸವಾಗಿ ಹೋಗಿದೆ. ಯಾಕೆ ನನ್ನನ್ನು ನೀರ ಮೇಲೆ ತೇಲ ಬಿಟ್ಟವಳು, ನನ್ನನ್ನು ಹೆತ್ತವಳು ಯಾರು ಅಂತ ಗೊತ್ತಿಲ್ಲ ನನಗೆ. ಅವಳ ಬಗ್ಗೆ ಅಪಚಾರದ ನುಡಿಗಳನ್ನು ಆಡಲಾರೆ. ಪರಿಸ್ಥಿತಿ ಪರಿಸರ ಹೇಗಿತ್ತು ಅಂತ ಗೊತ್ತಿಲ್ಲ. ನೀರ ಮೇಲೆ ತೇಲಿ ಬಂದಂತಹ ಕಾಲಕ್ಕೆ ಅತ್ಯಂತ ಆಪ್ಯಾಯಮಾನತೆಯಿಂದ ಪ್ರೀತಿಯಿಂದ ನನ್ನನ್ನು ಸಲಹಿ ನನ್ನನ್ನು ಮುದ್ದಿಸಿದವಳಿದ್ದಾಳೆ ರಾಧೆ. ನೀನು ಸೂತನ ಮಗನ ಅಂತ ಹೇಳುವಾಗ ನನಗೆ ಅವಳ ನೆನಪಾಗ್ತಾಳೆ. ಹೇಳು, 10 ಬಾರಿ ಹೇಳು, ನಮಗೆ ಏನೇನು ಖೇದವಾಗುವುದಿಲ್ಲ. ಮುಖಾಮುಖಿಯಾದಂತಹ ಕಾಲಕ್ಕೆ
ಅದು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ ದೇವತೆಗಳು. ಅವರಿಗೂ ಕರ್ಣಾರ್ಜುನನ ಕಾಳಗ ನೋಡಬೇಕು ಅಂತ ಉಂಟು. ಈ ಹೊತ್ತಿಗೆ ಸೂತನ ಮಗನೆಂಬ ಹಾಗೆ ಮಾತನಾಡುತ್ತಾ ನನ್ನನ್ನು ಪಚಾರಿಸಿದ್ರೆ ಕರ್ಣನ ಆತ್ಮಸ್ಥೈರ್ಯ ಕುಗ್ಗುತ್ತದೆ ಎಂಬ ಭಾವನೆ ಇದ್ರೆ ಮೊದಲು ಬಿಡು. ಆಮೇಲೆ ನೀನು ಕಡುಗಲಿ ಎಂಬಂತ ಅಬ್ಬರ ನಿನಗೆ ಯಾರಿಗೂ ಬಂದೀತು. ನಿನ್ನಷ್ಟು ಸೌಕರ್ಯ, ನಿನ್ನಷ್ಟು ಸವಲತ್ತು ಇದೆಲ್ಲ ಒದಗಿ ಬಂದ್ರೆ ಲೋಕದಲ್ಲಿ ಯಾರು ಕಡುಗಲಿಗಳಾಗುತ್ತಾರೆ. ಯಾಕೆ? ಮೂರು ಲೋಕಾಧೀಶರಂತ ದೇವೇಂದ್ರ ಅನುಗ್ರಹದಿಂದ ಹುಟ್ಟಿದೆ. ಪರಮ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಜನನ, ಶ್ರೇಷ್ಠ ಗುರುಗಳಾದಂತಹ ದ್ರೋಣಾಚಾರ್ಯರ ಶಿಷ್ಯವೃತ್ತಿ, ಭೀಷ್ಮಾಚಾರ್ಯರ ನಿರ್ದೇಶನ, ಕೃಷ್ಣಸ್ವಾಮಿ ಅಂತಾದಂತಹ ಸಾರಥ್ಯ ಇದೆಲ್ಲ ಹೊಂದಿದ್ರೆ ಲೋಕದಲ್ಲಿ ಯಾರು ಕಡುಗಲಿಗಳಾಗುತ್ತಾರೆ. ಎಲ್ಲಿಗೂ ಸಲ್ಲದ ಸೂತ ಪತ್ನಿಯ ಲಾಲನೆ ಪಾಲನೆಗಳಿಂದ ಬೆಳೆದಂತಹ ಒಬ್ಬ ಕರ್ಣ ಮೂರು ಲೋಕದ ಗಂಡನಾದ ಅರ್ಜುನನಿಗೆ ಸಡ್ಡು ಹೊಡೆದು ನಿಂತಿದ್ದಾನೆ ಅಂತಾದ್ರೆ ಸಾಧನ ಯಾರದು ತುಂಬ ಲೆಕ್ಕ ಮಾಡು. ನೀನು ಹೋದಲ್ಲಿ ಬಂದಲ್ಲಿ ಸಂಗ್ರಹ ಮಾಡ್ತಿದ್ದ ಗೊತ್ತು ನನಗೆ. ನೀನು ವನವಾಸದಲ್ಲಿದ್ರು ಸಂಗ್ರಹ ಮಾಡಿದ್ದಿ. ಕರ್ಣ ವಧಾರ್ಥವಾಗಿಯೇ ಬಹಳಷ್ಟು ಅಸ್ತ್ರಗಳನ್ನು ಸಂಘಟಿಸಿದ್ಯಂತೆ. ನೀನು ಸಂಗ್ರಹ ಮಾಡಿದ್ಯಂತೆ. ಪಚಾರಿಕೆ ನುಡಿಯನ್ನು ಮೊದಲು ಬಿಡು. ಕರ್ಣ ವಧಾರ್ಥವಾಗಿ ಸಂಗ್ರಹ ಮಾಡಿದ ಬಾಣ ಇದ್ರೆ ಅದನ್ನು ಬಿಡು. ಕೇವಲ ಭುಜಬಲ ಇದ್ರೆ ಸಾಕಾಗುವುದಿಲ್ಲ, ಮತ್ತೆ ವಿಚಾರ ಶಕ್ತಿಯೂ ಬೇಕು. ಭುಜದ ಬಲವು ವಿಚಾರ ಶಕ್ತಿಯು ಏಕೀಕೃತವಾದಾಗ ಇಂತಹ ಬಿಲ್ವಿದ್ಯೆ ಕರಗತವಾಗುವುದಕ್ಕೆ ಸಾಧ್ಯ ಇದೆ. ಹೇಳಿ ಕೇಳಿ ಸೂತಪಾಲಿತನಾದಂತಹ ನೀನು ಅದನ್ನು ಹೊಂದುವುದಕ್ಕೆ ಹೇಗೆ ಸಾಧ್ಯವೋ ಹೇಳು. ಹಾಗೆಂದು ಕಡುಗಲಿಯಾದಂತಹ ಪಾರ್ಥನ ಸಮ್ಮುಖದಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಈ ಮೊದಲು ಹಲವು ಸಂದರ್ಭದಲ್ಲಿ ನಿನಗೆ ಅವಕಾಶ ಒದಗಿತ್ತು. ಅಲ್ಲಿ ಎಲ್ಲಿಯೂ ಕೂಡ ನೀ ವಿಜೃಂಭಿಸಿದವನಲ್ಲ. ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಏಕೈಕ ಉದ್ದೇಶದಿಂದ ಪಲಾಯನ ಪಂಡಿತನಾದೆ. ಈಗಲೂ ಹೇಳ್ತಾ ಇದ್ದೇನೆ, ನನ್ನ ಮುಂದೆ ಮಲೆತು ಮುಂದೆ ಬಂದೆ ಎಂದಾದ್ರೆ ನಿನ್ನ ತಲೆ ಕಾಯುವವರು ಯಾರಿದ್ದಾರೋ ಆಧರಿಸಿದಂತಹ ಭೂಮಿಯನ್ನು ಬಿಟ್ಟು ಹಾರಿದೆ ಅಂತಾದ್ರೆ ಮತ್ತೆ ಭೂಮಿ ಸಿಗ್ಲಿಕ್ಕಿಲ್ಲ ಅಂತ ಒಂದು ಮಾತಿದೆ. ನೆಲ ಬಿಟ್ಟು ಹಾರಿದ್ರೆ ನೆಲೆ ಸಿಕ್ಕಲಿಕ್ಕಿಲ್ಲ. ನೀನು ಎಲ್ಲೆಲ್ಲ ಹಾರಾಡಿದ್ದಿ, ಎಲ್ಲೆಲ್ಲ ಪ್ರಪಾತಕ್ಕೆ ಬಿದ್ದಿದ್ದಿ ಚೆಂದಾಗಿ ಬಲ್ಲೆ ನಾನು. ಪೂರ್ವಾಪರ ವಿವೇಚನ ಮಾಡದೆ ಶಪಥ ತೊಡುವುದರಲ್ಲಿ ನೀನು ಅಗ್ರಗಣ್ಯ ಪಾಮರ. ಒಂದ ಎರಡು ಎಷ್ಟು ಬಾರಿ ರಾಮೇಶ್ವರದಲ್ಲಿ, ಕಾಮ್ಯಕಾವನದಲ್ಲಿ, ಈಗ ಮೊನ್ನೆ ಸೈಂಧವದ ಪ್ರಕರಣದಲ್ಲಿ ಅಗ್ನಿಕುಂಡ ನಿರ್ಮಾಣ ಮಾಡಿ ಸಾಯ್ತೇನೆ ಅಂತ ಹೊರಟವ ನೀನು. ಸಂಗ್ರಹ ಮಾಡಿದ್ದಿ ಬಹಳಷ್ಟು. ಏನು ಗೊತ್ತಿಲ್ಲದ ನನಗೆ ನಿನ್ನ ಬಗ್ಗೆ. ನನ್ನ ಬಗ್ಗೆ ನೀನು ಎಷ್ಟು ಸಂಗ್ರಹ ಮಾಡ್ತೀಯಾ, ನಿನ್ನ ಬಗ್ಗೆ ನಾನು ಅಷ್ಟು ಸಂಗ್ರಹ ಮಾಡಿದ್ದೇನೆ. ಒಳ್ಳೆಯದು ಬೇಕು. ಪ್ರತಿಸ್ಪರ್ಧಿ ಅಂದ್ರೆ ಹಾಗೆ. ನೀನು ಯಾಕೆ ಹಾಗೆಲ್ಲ ಶಪಥ ಮಾಡ್ತೀವಿ? ವಿವೇಚನೆ ಮಾಡದೆ ನಿನಗೆ ಕಾಣದ ಕೈಗೊಟ್ಟು ಕಾಪಾಡುವ ಇದ್ದಾನೆ, ಜೊತೆಗೆ ಒಬ್ಬ ಇದ್ದಾನೆ ಆಧರಿಸುವುದಕ್ಕೆ ಎಂಬ ಕಾರಣದಿಂದಲಾಗಿ ಹಾಗಾಗಿ ನೀನು ಪ್ರಸಿದ್ಧನಾದ ಈ ಕಾಲಕ್ಕೆ. ಬೇಡ, ನಮಗೆ ಯಾರೂ ಬೇಕು ಅಂತ ಇಲ್ಲ. ಯಾಕೆ? ನಮ್ಮ ಆತ್ಮವಿಶ್ವಾಸ ದೇಹ ಶಕ್ತಿಗಿಂತಲೂ ಮಿಗಿಲಾದದ್ದು ಆತ್ಮಶಕ್ತಿ ಎಂಬ ಒಂದು ಮಾತಿದೆ. ಎಂತ ಪರಿಭವಗಳಿಗೆ ಎದೆ ಒಡ್ಡಿ ಈ ಕಾಲಕ್ಕೂ ನಾನು ಬಲಿಷ್ಠನಾಗಿ ನಿಂತಿದ್ದೇನೆ. ರಣರಂಗಕ್ಕೆ ನಿನ್ನ ಮುಂದೆ ಬರುವುದಕ್ಕೆ ಮೊದಲು ಆದ ಪರಿಭವ ನೋಡಿದೆಯಲ್ಲ, ಮಗನ ಮರಣ ವಾರ್ತೆ, ಮತ್ತೊಂದೆಡೆ ನನ್ನ ದೊರೆಯ ಸಹೋದರ ಅಂತ ದುಶಾಸನನ ವಧೆ, ಎಲ್ಲವನ್ನು ಕಂಡು
ಸೆಟದು ನಿಂತಿದ್ದೇನೆ ಕರ್ಣನಾಗಿ, ಗೊತ್ತಾ ನಿನಗೆ? ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಯುದ್ಧ ವಿದ್ಯೆ ಎಂಬುದು ಇದೆಯಲ್ಲ, ಅದು ವರ್ಣಕ್ಕೆ ಜಾತಿಗೆ ಮಾತ್ರ ಅಂತ ಯಾರು ಹೇಳಿದ್ರು ನಿನಗೆ? ಜ್ಞಾನ ವಿದ್ಯೆ ಸಾಧನೆಗೆ ಒಲಿದು ಬರುವಂತದ್ದು. ದಾಸಿಯಾಗಿದ್ದಂತಹ ಜಪಲ ಎಂಬುವಳ ಪುತ್ರ ಜಾಪಾಲಿ ಸತ್ಯಕಾಮನಾಗಿದ್ದಾನೆ, ತಪಸ್ವಿಯಾಗಿ ಜ್ಞಾನದ ಮೂಲಕವಾಗಿ. ಕ್ಷತ್ರಿಯನಾಗಿ ಹುಟ್ಟಿದಂತಹ ವಿಶ್ವಾಮಿತ್ರ ಬ್ರಾಹ್ಮಣನಾಗಿದ್ದಾನೆ ಸಾಧನೆಯಿಂದ. ಹಾಗೆ ಏಕಲವ್ಯನೆಂಬಂತ ಒಬ್ಬ ಆಟವಿಕ, ಒಬ್ಬ ಕಿರಾತರ ಜಾತಿಯಲ್ಲಿ ಹುಟ್ಟಿದವ, ಅವನಿಗೆ ಶಬ್ದವೇದಿ ಎಂಬ ವಿದ್ಯೆ ಕರಗತವಾಗುತ್ತದೆ ಅಂತಾದ್ರೆ ವರ್ಣಕ್ಕೆ ಮೀಸಲು ಎನ್ನುವಲ್ಲ ವಿದ್ಯೆ, ಪ್ರತಿಭೆಗೆ ಸಾಧನೆಗೆ ಒಲಿದು ಬರುವಂತದ್ದು. ನೋಡೋಣ, ಇದುವರೆಗಾದ ಕಾಲಗಳ ವಿಚಾರ ಹೇಳಬೇಡ, ಅದೆಲ್ಲ ನನ್ನ ಬೆಳವಣಿಗೆ ಒಂದೊಂದು ಹಂತಗಳು ಅಷ್ಟೇ. ಇವತ್ತು ಸಡ್ಡು ಹೊಡೆದು ನಿಂತಿದ್ದೇನೆ ಯುದ್ಧಕ್ಕಾಗಿ. ಎಲ್ಲ ನೀನು ನಾನು ಅದು ಗೋಗ್ರಹಣದಲ್ಲಿ ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿ ಸೇನೆಯನ್ನು ಒರಗಿಸಿದ ಹಾಗಲ್ಲ, ನೀನು ಮೈದೋರಿಯೇ ಕಾದು ಮರೆಯಾಗಿ ಕಾದುವುದಲ್ಲ, ನನಗೆ ಎದುರಾಗಿ ಹೋರಾಟವನ್ನು ಮಾಡು. ದೇವರು ಮೆಚ್ಚುವಂತೆ ಕಾಳಗ ಮಾಡ್ತಾರೆ. ಜಗವಿಖ್ಯಾತ ಧನು ಧನು ಸಮರದುಳು ಸತ್ರಾಗಿ ಮಜ ಬಿಲ್ಲಾಳು ನೀನೆನು ಹಿರುರೇ ಮಜ ಬಿಲ್ಲಾಳು ನೀನೆನು ಕೂತು ಮಜರೇ ಕರ್ಣಾಯ ಸಮರದೊಳು ಸತ್ವಾತಿಶಯನಹೆ. ಎಂತಹ ರಣವೈಖರಿಯನ್ನು ಕಣ್ತುಂಬಿಸಿಕೊಳ್ಳುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಪುಂಖಾನುಪುಂಖವಾಗಿ ಬಾಣಾವಳಿಗಳನ್ನು ಪ್ರಯೋಗಿಸುವಂತಹ ದೃಶ್ಯವನ್ನು ಕಣ್ತುಂಬಿಸಿಕೊಂಡವ ನಾನು. ನಿನ್ನ ಈ ಯುದ್ಧದ ವಿದ್ಯಮಾನವನ್ನು ಕಾಣಬೇಕು ಎನ್ನುವಂತಹ ಇಚ್ಛೆ ನನಗಿತ್ತು. ದೇವಾದಿ ದೇವತೆಗಳೆಲ್ಲರೂ ಹೇಳಿ ಕೇಳಿ ಅನಿಮಿಷರೇ. ಈ ಕಾಲದಲ್ಲಿ ಎವೇಕ್ಕದೆ ಇದನ್ನು ನೋಡುತ್ತಾ ಇದ್ದಾರೆ ಎನ್ನುವ ಹಾಗಿದ್ದರೆ ಕರುಣಾರ್ಜುನರದ ಯುದ್ಧದ ನಿರೀಕ್ಷೆ ಎನ್ನುವುದು ಅಲ್ಲಿಗೂ ಮುಟ್ಟಿದೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಗುಣಕ್ಕೆ ಮತ್ಸರ ಇಲ್ಲವಪ್ಪ. ಈ ಯುದ್ಧ ವಿದ್ಯೆಯನ್ನು ಪ್ರದರ್ಶಿಸಿದಂತಹ ನಿನ್ನನ್ನು ಹೊಗಳದೇ ಉಳಿದೆ ಅಂತಾದ್ರೆ ನನ್ನ ದೇವತ್ವಕ್ಕೆ ಅಪಮಾನವೇ ಆದೀತು. ಹಾಗಾಗಿ ಮನಸ್ವಿ ಇಚ್ಛೆಯಿಂದ ನಿನ್ನನ್ನು ಹೊಗಳಿದವನಿದ್ದೇನೆ. ಯಾರು ಹೇಳಿದ್ದಪ್ಪ ನಿನ್ನನ್ನು ಅರ್ಧರಥಿಕ ಅಂತ? ಕೇಳಿದ್ದೇನೆ. ಗಂಗಾಸುತರಾಗಿರುವಂತಹ ಭೀಷ್ಮರಾಡಿದ್ರಂತೆ ಅರ್ಧರಥಿಕ ಅಂತ. ಗಂಗಾಜನಕನಾಗಂತಹ ನಾನೇ ಘಂಟಾಘೋಷವಾಗಿ ಆಡಬಲ್ಲೆ, ನೀ ಅರ್ಧರಥಿಕನಲ್ಲವಪ್ಪ. ಮಹಾರಥಿಕರ್ಣ ಮಹಾರಥಿಕರ್ಣ ಮಹಾರಥಿಕರ್ಣ. ವಾಸುದೇವ, ಈ ರಣಕರ್ಕಶತೆ ಮಧ್ಯದಲ್ಲಿ ಶ್ರುತಿಬದ್ಧವಾದಂತಹ ಹೊಗಳಿಕೆ ಎಲ್ಲಿಂದ ಬರುವುದು ಅಂತ ನಾನೊಮ್ಮೆ ಗಮನಿಸಿದ್ದು ಸ್ವಾಮಿ. ನನ್ನ ಪ್ರತಿಸ್ಪರ್ಧಿಯಾದಂತಹ ಪಾರ್ಥನ ರಸದ ಮೂತಿಯಲ್ಲಿದ್ದು ಸಾರಥ್ಯವನ್ನು ಕೈಗೊಳ್ಳುತ್ತಿರುವಂತಹ ಗೀತಾ ಗೋವಿಂದನ ಬಾಯಿಂದ ಬಂದಂತಹ ಹೊಗಳಿಕೆ ಯಾರಿಗೆ ಬೇಡ ಸ್ವಾಮಿ? ವರ್ತಮಾನದಲ್ಲಿ ಹೊಗಳಿಕೆ ಹೊನ್ನ ಶೂಲವೇಲು. ಆದರೂ ಸಂತೋಷದಲ್ಲಿ ಸ್ವೀಕರಿಸಿದ್ದೇನೆ. ಯಾಕೆ? ಜನರು ಏನೇ ಆಡ್ಲಿ ಜನಾರ್ದನ ಅಂತ ನೀನು ಮೆಚ್ಚಬೇಕಾದ, ನೀನು ಮೆಚ್ಚಿ ಹೊಗಳಿದೆ ಅಂತಾದ್ರೆ ಸಾಕು ಈ ಪ್ರಶಸ್ತಿ ನನಗೆ. ಅದು ಪೂರ್ಣ ನಂಬಲಿಕ್ಕಾಗುವುದಿಲ್ಲ. ನನ್ನ ಚಿತ್ತ ಒಂದು ವಿಚಲಿತವಾಗಕೂಡದು. ನಿನ್ನ ವಿಚಾರಕ್ಕೆ, ನಿನ್ನ ವ್ಯವಹಾರಕ್ಕೆ, ನಿನ್ನ ಮಾತುಗಳಿಗೆ ವಿಶೇಷವಾದಂತಹ ಅರ್ಥವನ್ನು ಕಲ್ಪಿಸಿದ್ದಾರೆ ಜ್ಞಾನಿಗಳು. ಊರ್ಧ್ವ ಮೂಲ ಮದಶಾಖ ಎಂಬ ಹಾಗೆ ಎಲ್ಲ ವೃಕ್ಷಗಳದ್ದಾದಂತಹ ಬೇರು ಕಡೆಗೆ ಶಾಖೆ ಮೇಲೆ ನಿನ್ನ ವ್ಯವಹಾರವೆಂಬ ವೃಕ್ಷ ಇದೆಯಲ್ಲ,
ಅದರದ್ದು ಬೇರು ಮೇಲೆ ಬುಡ ತಲೆ ಕೆಳಗಂತೆ. ಹಾಗಾದ್ರಿಂದ ನನ್ನನ್ನು ಬುಡ ಮೇಲು ಮಾಡಬೇಡ ಅಂತ ನಿನ್ನಲ್ಲಿ ಒಂದು ಪ್ರಾರ್ಥನೆ. ನನ್ನ ಅನುಗ್ರಹ ಉಂಟು ನಿನಗೆ. ಧನ್ಯನಾದ ವಾಸುದೇವ, ಧನ್ಯನಾದ. ಯಾರು ಧನರವೈರಿ ಹೊಗೈದ ಮಾತು ಕೇಳುತ್ತ ಪಾರ್ಥ ಕಾತರಿಸಿ ಮನದಲ್ಲಿ ಕಾತರಿಸಿ ಧನು ಇಳುಗಿ ದುಗುಡದುಳಿರಲು ಹರಿ ನುಡಿದ ಏನು ಚಿಂತೆ ಬಂತು ಪಾರ್ಥ ಎನ್ನೋಳಿಗೆ ಬೇಳು ಪಾಪ ಪಾರ್ಥ ಏನು ಎಲ್ಲೊಳಿಗೆ ಬೇಳು ಮಾನ ಭಂಗವನು ಗೈದರಾರು ನಿನಗೆ ಓದಿನೊಳು ಮಾನ ಭಂಗವನು ಗೈದರಾರು ನಿನಗೆ ಓದಿನೊಳು ಏನು ನಿನಗೆ ಓದಿನೊಳು ಏನು ಚೇತೆ ಬಂತು ಪಾಠ ಎನ್ನೊಳಿಗೆ ಬೇಳು ಮಾನ ಭಂಗವನು ಗೈದರಾರು ನಿನಗೆ ಓದಿನೊಳು ಮುಂದೆ ಕರ್ಣ ನೆನ್ನ ಧೂರ್ತ ನಿಂತಿರ್ತಾನಿದಗೋ ಇದಗೋ ಮುಂದೆ ಕರ್ಣ ನೆನ್ನ ಧೂರ್ತ ನಿಂದಿಪದಾನಿದಗೋ ಕುಂದಿದನುವ ನಿಳುಗಿ ಕುಳಿತು ಕುಂದಿದ್ದೆನೇಗೋ ಕುಂದಿದನುವ ಇಳುಗಿ ಕುಳಿತು ಕೊರಡಿ ಕೂಡಿ ಏಕೋ ರಣದೋಳ್ ಎಮ್ಮದವರಿಗ ಕೋಪ ಏರಿ ಬಹುದು ಸೆಣದು ಮರುದವೀರ ನಿನಗೆ ಸಲುವುದಿಗಿಹುದು ಸೆಣದು ಮರುದವೀರ ನಿನಗೆ ಸಲುವುದಿಗಿಹುದು ಏನು ಚಿಂತೆ ಬಂತು ಪಾರ್ಥ ಎನ್ನೊಳಿಗ ಬೇಡುವ ಪಾರ್ಥ ಏನು ಭಾವ ನಿನಗೆ ಅಭಾವ? ಚಿಂತೆಯನ್ನು ಕಳೆಯುವಂತಹ ನಾನಿರುತ್ತ ನಿನಗೆ ಚಿಂತೆ ಆವರಿಸುವುದಕ್ಕೆ ಸಾಧ್ಯವೇ? ಯುದ್ಧ ರಂಗವೆಂದರೆ ನಿನ್ನ ಆಡಂಬಲ ಎನ್ನುವ ಹಾಗೆ ಆಡುತ್ತಾ ಇದ್ದವ ಯುದ್ಧ ವಿಮುಖನಾದೆ ಅಂತಾದರೆ ಜಗತ್ತು ನಿಗಾಡುವುದಿಲ್ವೇ? ಈ ರೀತಿಯಾಗಿ ನೊಲನೋಟಕನಾಗಿರುವಂತಹ ನಿನ್ನನ್ನು ಕಾಣುವಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟು. ಮುಂದೆ ನಿಂತಿರುವ ಧೂರ್ತನಾಗಿರುವಂತಹ ಕರ್ಣ, ಅವನ ಶಿರಸ್ಸನ್ನು ನೆಲಕ್ಕುರುಳಿಸದೆ ವಿರಮಿಸಲಾರೆ ಎನ್ನುವ ಹಾಗೆ ಪ್ರತಿಜ್ಞಾಬದ್ಧನಾಗಿರುವಂತಹ ನೀನು ಧನು ಬಿಳುಹಿ ನೆಲನೋಟಕನಾಗಿ ಕುಳಿತೆ ಅಂತಾದ್ರೆ ನಿನ್ನ ವಚನ ಹುಸಿಯಾಗುವುದಿಲ್ಲವೇ? ರಣದಲ್ಲಿ ನಮ್ಮಂಥವರಿಗಾದರೂ ಕೋಪ ಉಕ್ಕೇರಿ ಬರುತ್ತಾ ಉಂಟು. ಹೇಳಿ ಕೇಳಿ ನಾನೊಬ್ಬ ಗೋಪಾಲಕ, ಚಕ್ರ ಹಿಡಿಯುವುದಿಲ್ಲ ಎನ್ನುವ ಹಾಗೆ ಆಡಿ ಆಗಿದೆ. ಇಲ್ಲದಿದ್ದರೆ ಒಂದೊಮ್ಮೆಗೆ ಅವನಲ್ಲಿ ಸೆಣಸಾಡಬಹುದಿತ್ತು. ನೀನು ಈ ರೀತಿಯಾಗಿ ವಿಮುಖನಾದ ಅಂತಾದರೆ ಏನು ಮಾಡುವುದಕ್ಕೆ ಸಾಧ್ಯ? ಈ ರಣರಂಗದಲ್ಲಿ ನಿನಗೆ ಅವಮಾನ ಮಾಡುವುದಕ್ಕೆ ಸಾಧ್ಯವ? ಯಾರಪ್ಪ ನಿನಗೆ ಅವಮಾನ ಮಾಡಿದವರು? ಪಾರ್ಥ, ಯುದ್ಧ ಮುಂದುವರಿಸಬೇಕಾದಂತಹ ನೀನು ಎಲ್ಲವರ ನಿರೀಕ್ಷೆಯನ್ನು ಹುಸಿಗೊಳಿಸುತ್ತೀ ಅಂತಾದರೆ ಮುಂದೆ ಹೇಗೆ ಯುದ್ಧವನ್ನು ಮುಂದುವರಿಸುವುದು ನಾನರಿ. ಒಂದೋ ನೀನು ಯುದ್ಧ ಮಾಡಬೇಕು, ಇಲ್ಲದೆ ಹೋದ್ರೆ ನಿನ್ನ ಚಿಂತೆಗೆ ಕಾರಣವನ್ನಾದರೂ ಹೇಳಬೇಕು. ಏನಾಯ್ತು ಅರ್ಜುನ? ಚಿಗುಟುವುದು ನಿನ್ನ, ಜೋಗಳ ಹಾಡುವುದು ನಿನ್ನಲ್ವ?
ದೇವಲಾಲಿ ಬುದಿಗೆ ಬಿಡುದುಳು ಯೋಜನ ಕಾಬಿರುದಿಯ ರಥವ ದೇವ ದೇವಲಾಲಿ ಬುದಿಗ ಬಿಡದು ಯೋಜನ ಕಾವಿರುದಿ ರಥವ ನೀವೇ ನೋಡುವ ತೆರದಿವು ಹೆಚ್ಚುರಿ ಪೂವಿನ ನೀವೇ ನೋಡುವ ತೆರದಿವು ಹೆಚ್ಚುರಿ ಪೂವಿನ ಭಾವ ಬಿಡಿಸಿದೆನು ಜೀವದಾಸೆಯ ಬಿಟ್ಟು ಮತ್ತು ಬಿಲ್ಲಂತರ ಅವಿರೋಧಿಯ ರಥವ ಅತಿ ದೋಷ ಭಾವದಿ ಹೊಗಳಿರಿ ದೇವ ದೇವಲಾಲಿ ಬುದಿಗ ಬಿಡದೊಂದು ಯೋಜನೆ ಕಾವ್ಯುವುದೇ ರಥವ ದೇವ ಲಾಲಿ ನಿನಗೆ ಮಾನಭಂಗಗೈದದ್ದು ಯಾರು? ನೀನಿರುವಾಗ ಮತ್ತೆ ಯಾರು ಇರ್ತಾರೆ? ಎಂತ ಭಾವ? ನೀನೇ ಮಾಡಿದ್ದು. ನಾನು ದೇವ, ಏನು ಭಾವ? ಕರ್ಣಾರ್ಜುನನ ಕಾಳಗವನ್ನು ಹ, ನೀ ನೋಡುತ್ತಾ ಇದ್ದೆ. ಹೌದು. ಹೇಗೆ ಸಾಗುತ್ತಾ ಇತ್ತು ಯುದ್ಧ. ಅಯ್ಯೋ, ಯುದ್ಧ ಮಧ್ಯದಲ್ಲಿ ಹ, ಕೂರ್ಗಣೆಯೊಂದನ್ನು ಎಸೆಯುವ ಮೂಲಕವಾಗಿ ನನ್ನ ವಿರೋಧಿಯ ರಥವನ್ನು ಹಾರಿಸಿದ್ದೇನೆ. ಹೌದು. ಎಷ್ಟು ದೂರ ಹೋಗಿದೆ? ಯೋಜನಾಂತರ ಹಿಂದಕ್ಕೆ ಹೋಗಿದೆ. ಆ ಸಾರಥಿಯೊಬ್ಬ ಬಲಾಢ್ಯನಾದ ಕಾರಣ ತಕ್ಷಣವೇ ಆ ರಥವನ್ನು ತಂದು ನಮ್ಮ ಮುಂದೆ ಶಲ್ಯ ಸಾರಥ್ಯವದು ಅಲ್ವೋ. ಜೀವದ ಆಸೆಯನ್ನು ಬಿಟ್ಟಂತಹ ನನ್ನ ವಿರೋಧಿ ಒಂದು ಬಾಣವನ್ನು ತೆಗೆದು ಪ್ರಯೋಗಿಸಿದ. ಹೆಚ್ಚು ಹೋಗ್ಲಿಲ್ವಪ್ಪ, ಒಂದು 10 ಬಿಲ್ಲಂತರ ಹಿಂದೆ ಜರುಗಿದ್ದು ನಮ್ಮ ರಥ. ಇಲ್ಲ. ಇದನ್ನು ಕಂಡ ಕ್ಷಣಕ್ಕೆ ಎಂಥದ್ದು ನಿನಗೆ? ಅವನನ್ನು ಹೊಗಳಿದ್ದೇನು ನೀನು? ಹೌದು. ನೀನು ಹಾಗೆ ಹೀಗೆ ಎನ್ನುವುದಾಗಿ ನನ್ನ ಸಮಕ್ಷದಲ್ಲಿಯೇ ನನ್ನ ವಿರೋಧಿಯನ್ನು ಕೊಂಡಾಡಿದೆ. ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು ನಾನು. ಏನು? ನಿರ್ವಂಚನೆಯಿಂದ ಉತ್ತರಿಸಬೇಕು. ಹೇಳ್ತೇನೆ. ಎನ್ನಯ ಭುಜ ಬಲದೊಳಗೇನು ಕುಂದುಗಳನ್ನು ಕಂಡಿರಿ ನೀವಿಂದು. ಆ ಕುಂದಿರಾಧೇಯನ ವಿಕ್ರಮದಾಟೋಪದುನ್ನತಿಕೆಗಳು ಹೆಚ್ಚೇನು? ಏನು ಮಾಡುವುದು ನಮ್ಮ ಹಣೆ ಬರಹ. ನಾವು ಎಷ್ಟು ಮಾಡಿದ್ರು ಕೇಳುವವರು ನೋಡುವವರು ಯಾರು ಇಲ್ಲ. ಮತ್ತೆ ಯುದ್ಧ ಮಾಡಬೇಕು. ನೋಡು ನೀನು. ನುಡಿದುವುದು ನಗುತ್ತ ಕರುಣಾಕರ ಪೀಡ ಎಲೆ ಮರುಳಿ ಕೌಂತಿಯಕ್ಕೆ ಈ ಕಮಲ ಝಾಂಡ ಪುತ್ತಿರ್ಬಿ ಎನ್ನ ಸಹಿತ ಈ ದೇವದತ್ತ ಸಹಿತ ಈ ಕಪೀಶ್ವರ ಸಹಿತ ಈ ಛಾಪನಿ ಸಹಿತ ಈ ಕಟಿಯ ರಥವ ಯಜಮರಿ ಯೇಸು ಸಸುಗಳು ಬೇಕು ಅವನ ಹುಲು ರಥವನೆಚ್ಚಡೆನಾಯ್ತು ರವಿಜಾತ ಗಿಣಗಾಣಿನಿಂದ ಎಲೆ ಮರುಳಿ ಕೌಂತೆ ನಗುತ ಕರುಣ ಕರೋ ಪೀಳ್ದ ಎಲೆ ಮರುಳೆ ಕೌಂತೆ
ನಾ ಹೊಗಳಿದ ತಕ್ಷಣ ನೀ ಭೀತಿಯಿಂದ ನೆಲನೋಟಕನಾದದ್ದನ್ನು ಕಂಡವ ನಾನು. ನನಗೆ ಆಶ್ಚರ್ಯ ಆಯ್ತು. ಇದಕ್ಕಿಂತ ದೊಡ್ಡ ಅಪಮಾನ ಮತ್ತೊಂದುಂಟು? ಲೋಕೋತ್ತರ ವಿಕ್ರಮಿಯಾದಂತಹ ನೀನು ನನ್ನ ಅವನ ಹೊಗಳಿಕೆಯಲ್ಲಿ ಇಷ್ಟು ನೀನು ದೀನನಾಗುತ್ತೆ ಎನ್ನುವ ಹಾಗೆ ನಾ ಯೋಚಿಸಿಯೇ ಇರಲಿಲ್ಲ. ನನ್ನ ಮುಂದೆ ನನ್ನ ವಿರೋಧಿಯನ್ನು ಹೊಗಳಿದ್ದು ಬಾವಯ್ಯ. ನಿನ್ನ ಭುಜಬಲದಲ್ಲಿ ಕುಂದನ್ನು ಕಂಡು ನಾ ಅವನನ್ನು ಹೊಗಳುವುದಕ್ಕೆ ಪ್ರಾರಂಭಿಸಿದ್ದಲ್ಲ. ಮತ್ತೆ ಮೇಲ್ನೋಟಕ್ಕೆ ನಮಗೆಲ್ಲವೂ ಸಾಮಾನ್ಯವಾಗಿ ಕಾಣಿಸಬಹುದು. ಆದರೆ ಒಳನೋಟದಿಂದ ಅಥವಾ ನಮ್ಮ ರಥಕ್ಕೂ ಅವನ ರಥಕ್ಕೂ ಇರುವಂತಹ ಅಂತರವನ್ನು, ವ್ಯತ್ಯಾಸವನ್ನು ನಾವು ಗಮನಿಸಬೇಕು ಬೇಡು. ಸಾಮಾನ್ಯವಾದಂತಹ ರಥವೇ ನಮ್ಮದ್ದು. ಈ ಕಮಲಜಾಂಡವನ್ನು ಹೊತ್ತಿರುವಂತಹ ಜಗನ್ನಿಯಾಮಕ ಸೂತ್ರಧಾರಿಯಾಗಿರುವಂತಹ ನಾನೇ ನಿನ್ನ ರಥದೊಳಗಿರುತ್ತ ಈ ದೇವದತ್ತ ಸಹಿತ ಈ ರಥ ದಿವ್ಯವಾದದ್ದು, ದಿವ್ಯವಾದಂತಹ ಧನುಸ್ಸು, ಮೇಲೆ ಕಾಣಿಸುತ್ತಾ ಇರುವ ವಜ್ರ ಶರೀರಿ, ಎಲ್ಲ ವಿಶೇಷತೆಯನ್ನು ಹೊಂದಿರುವಂತಹ ರಥವನ್ನು ಸಾಮಾನ್ಯನೊಬ್ಬರಿಂದ ಅಲುಗಾಡಿಸುವುದಕ್ಕೆ ಸಾಧ್ಯವೇ ಎನ್ನುವ ಹಾಗೆ ನೀ ಯೋಚಿಸಬೇಕು ಬೇಡು. ಸಾಮಾನ್ಯವಾದಂತಹ ರಥವನ್ನು ನೀನು ಎಸೆದಿದ್ದಿ ಎಂದ ಮಾತ್ರಕ್ಕೆ ಅವನ ಭುಜಬಲವನ್ನು ನಾ ಗಮನಿಸಿದವನಿದ್ದೇನೆ. ಹಾಗಾಗಿ ಮನಸ್ವಿ ಹೊಗಳಿದ್ದೇನೆ. ಆದರೆ ಅವನೇ ಆಡಿದ್ದಾನಲ್ಲ ಹೊನ್ನಶೂಲ ಎನ್ನುವ ಹಾಗೆ ಹೊಗಳಿ ಹೊನ್ನಶೂಲಕ್ಕೆ ಏರಿಸಿ ಆಗಿದೆ. ಅವನನ್ನು ಪ್ರಪಾತಕ್ಕೆ ಬೀಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಹೊಗಳಿದ್ದೇ ವಿನಃ ನೀ ನೆಲನೋಟಕನಾಗಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲ. ನೀ ಮತ್ತೆ ಧನುವನ್ನು ಜೇಗೈದು ಅವನನ್ನು ಆಹ್ವಾನಿಸಬೇಕು. ನೋಡು ಮಂತ್ರಾಸ್ತ್ರಗಳ ಮಹಾಪೂರವನ್ನು ಪ್ರಯೋಗಿಸ್ತೇನೆ. ಬರಲಿ. ಸಾಮರ್ಥ್ಯ ಉಂಟು ಅಂತಾದ್ರೆ ತಡೆ. ಖಂಡಿತ. ಇದು ಅಗ್ನೇಯಾಸ್ತ್ರ, ಇದು ಅರುಣಾಸ್ತ್ರ, ಇದು ವಾಯುವಾಸ್ತ್ರ, ಇದು ಪರ್ವತಾಸ್ತ್ರ, ಇದು ವಜ್ರ. ಮುಂದೆ ಹುಯಿಲಿರಲಿ ವಿರುದ್ಧವಾಗಿ ಸಾಗುತ್ತಾ ಇದೆ. ನಮ್ಮಿಂದ ಪ್ರಯೋಗಿಸಲ್ಪಟ್ಟಂತಹ ಬಾಣಾವಳಿಗಳು ಅಂಬರವನ್ನೇ ಮುಸುಕಿ ಮೋಡದೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಈ ಕಾಲಕ್ಕೆ ಅಂಧನೃಪನಾದಂತಹ ಧೃತರಾಷ್ಟ್ರ ಭೂಮಿಪ ಯುದ್ಧದ ವಿಚಾರದಲ್ಲಿ ಹೆಚ್ಚು ಉತ್ಸುಕನಾದವನವನು, ಆಸಕ್ತಿಯನ್ನು ಹೊಂದಿದವನವನು. ಯುದ್ಧ ಪೂರ್ವದಲ್ಲೇ ಒಂದು ಭಿನ್ನಪವನ್ನು ಇರಿಸಿದ ವೇದವ್ಯಾಸರ ಮುಂದೆ ನನಗೆ ರಣವರ್ತಮಾನ ನೋಡಬೇಕು. ಆ ಕಾಲಕ್ಕೆ ವ್ಯಾಸಾನುಗ್ರಹವನ್ನು ಹೊಂದಿದಂತಹ ಸಂಜಯನೇ ಬಳಿಯಲ್ಲಿದ್ದುಕೊಂಡು ರಣರಂಗದ ಪ್ರತಿಯೊಂದು ವಿದ್ಯಮಾನವನ್ನು ಅವನಿಗೆ ಹೇಳ್ತಾ ಇದ್ದಾನೆ. ಹೀಗಾಗ್ತಾ ಇದೆ, ಹೀಗಾಗ್ತಾ ಇದೆ. ಸೇನಾಧಿಪತಿಯಾಗಿ ರಣರಂಗವನ್ನು ಪ್ರವೇಶ ಮಾಡಿದಂತಹ ಕಾರಣ ಏನು ಮಾಡ್ತಾ ಇದ್ದಾನೆ ಅಂತ ಈಗ ಅಂಧನೃಪತಿ ಕೇಳ್ತಾನೆ ಸಂಜಯನಲ್ಲಿ. ಆವಾಗ ಸಂಜಯ್ ಹೇಳ್ತಾನೆ, ಅರ್ಜುನನಿಗೆ ಸಮದಂಡಿಯಾಗಿ ಕರ್ಣ ಹೋರಾಟ ಮಾಡ್ತಾ ಇದ್ದಾನೆ ಪ್ರಭು. ಅಷ್ಟು ಕೇಳುವಾಗ ಅಂಧನೃಪತಿಯ ಮನಸ್ಸಿಗೆ ಸಂತೋಷ ಆಗಬೇಕು. ಯುದ್ಧ ಸಾಗುತ್ತಾ ಉಂಟು. ಸುರೇಶನ ಕುಮಾರ ಮೆರೆಯುತ್ತಾ ಇದ್ದಾನೆ ನನ್ನ ಕಣ್ಣ ಮುಂದೆ. ಆದರೆ ಒಂದು ಬತ್ತಳಿಕೆಗೆ ಕೈ ಹಾಕಿದರೆ ಬಾಣ ಸಿಗುವುದಿಲ್ಲ. ಬತ್ತಳಿಕೆ ಬರಿದಾಗಿ ಹೋಯ್ತೆ. ಬತ್ತಳಿಕೆ ಬರಿದಾಗುವುದಕ್ಕುಂಟೆ. ಯೋಧನೊಬ್ಬನ ಬತ್ತಳಿಕೆ ಯಾವತ್ತೂ ಬರಿದಾಗುವುದಕ್ಕೆ ಇಲ್ಲವಂತೆ. ಒಮ್ಮೆ ಕೈ ಹಾಕಿ ತಡಕಿ ಏನುಂಟು ಅಂತ ನೋಡ್ತೇನೆ, ನೋಡೋಣ. ಒಂದು ಭುಜಗಾತ್ರವನ್ನು ಕೈಗೊಳ್ಳುತ್ತಿದ್ದಾನೆ.
ಕತ್ತರಿಗೆ ಕೈ ಹಾಕಿದ್ದ ಸರ್ಪಮುಖಿ ಶರವೊಂದು ಕೈ ಸೇರಿದೆ. ನನ್ನ ಕೈಯಿಂದ ಲಗ್ಗಿಸಿ ಕಾರ್ಯವನ್ನು ಸಾಧಿಸ್ತೇನೆ ಹಾಗೆ ಮುಂದುವರಿತಾ ಇದೆ. ಉಗುಳುವಂತ ವಿಷದೂರಿ ಕಂಡಿರೋ ಬಾಲ ಸೂರ್ಯನಂತೆ ಪ್ರಕಟವಾಗಿದೆ ಈ ಬಾಣ ನನ್ನ ಕೈಯಲ್ಲಿ. ಉಗುಳುವ ವಿಷದೂರಿಗೆ ಖಗಗಳೆಲ್ಲ ಧರೆಗುಳ್ಳುತ್ತಾ ಇದೆ ಸತ್ತು. ವಿರೋಧಿ ಸೇನೆಯವರೆಲ್ಲ ಭಯಗೊಂಡಿದ್ದಾರೆ. ಪ್ರತಿಯೊಬ್ಬರು ಗರುಡ ಮಂತ್ರವನ್ನು ಉಪಾಸಿಸುವುದಕ್ಕೆ ತೊಡಗಿದ್ದಾರೆ. ನೋಡಿದೆ ಅಂತಾದ್ರೆ ಬೆಳ್ಳಗಿನ ಅರ್ಜುನ ಕಪ್ಪಗಾಗಿದ್ದಾನೆ, ಕಪ್ಪಗಿನ ಕೃಷ್ಣ ಬೆಳ್ಳಗಾಗಿದ್ದಾನೆ. ಎಲ್ಲರೂ ಬಿಳಿಚಿಕೊಂಡಿದ್ದಾರೆ. ವಿಶೇಷವಾದಂತಹ ಶರವೊಂದು ಕೈ ಸೇರಿದೆ. ನಮ್ಮ ಕೈಯಲ್ಲಿ ಅಸ್ತ್ರ ಶಸ್ತ್ರ ಮಂತ್ರಾವಾಹನೆ ಮಾಡಿದ ಮೇಲೆ ಅದು ಅಸ್ತ್ರವಾಗುವಂಥದ್ದು. ನಾನು ಸರ್ಪಮುಖಿ ಬಾಣ ತೆಗೆದದ್ದಷ್ಟೇ, ಮಂತ್ರಾವಾಹನೆ ಮಾಡಲಿಲ್ಲ. ಅದಕ್ಕಿಂತ ಪೂರ್ವದಲ್ಲಿಯೇ ಸರ್ಪದ ಗುಣ ಪ್ರಕಟಪಡಿಸುತ್ತಾ ಇದ್ದರೆ ಏನರ್ಥ? ನನ್ನ ಅಸ್ತ್ರಾಭಿಮಾನಿ ದೇವತೆಗಳ ಪೂಜೆ ಅವರ ಪಾದ ಸೇರಿ ಅಂತ ಅರ್ಥ. ಈ ಕಾಲಕ್ಕೆ ಇಂತಹ ಒಂದು ಗುಣವನ್ನು ಪ್ರಕಟಪಡಿಸುತ್ತಾ ಮುಂದುವರಿತಿರುವಂತಹ ಬಾಣ ಕೌರವೇಂದ್ರನ ಭಾಗ್ಯಾಕಾಶದ ಬಾಲರವಿ ಇದು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕತ್ತಲೆ ದೂರ ಆಗಬೇಕು, ಮುಸುಕಿದ ಸೋಲವೆಂಬ ಮೋಡ ದೂರವಾಗಿ ನಮಗೆ ಜಯದ ಸಿರಿ ಒದಗಿ ಬರಬೇಕು. ಬಾಲಸೂರ್ಯನ ಉದಯವಾಗಿದೆ. ಹಾಗಾಗಿ ಇದನ್ನು ಯೋಗ್ಯವಾಗಿ ಏನಾದ್ರು ಹೂಡಬೇಕು. ನನಗೆ ಈ ಬಾಣ ಕೈಗೆ ಸಿಕ್ಕಿದ ಕೂಡಲೇ ಒಂದು ಆಡಂಬರ ಬಂದದಲ್ಲ. ಬಾಣದ ಗುರಿ ನೋಡಿ ನೋಡಿ ಗುರಿ ನೋಡಿ ಮೂಡುತ್ತ ಶಲ್ಯನ ಕಂಡ ಮೂಡುತ್ತ ಶಲ್ಯನ ಕಂಡ ಮಾತಾಡಿದ ವ್ಯಗ್ಗಳಿಗೆ ಮಾತಾಡಿದ ಗುರಿ ನೋಡಿ ಗುರಿ ನೋಡಿ ಗುರಿ ನೋಡಿ ವಿಶೇಷವಾದಂತಹ ಬಾಣ ಕೈಗೆ ದೊರಕಿದ್ದೆ ತಡ ನಮಗೊಂದು ಆಡಂಬರ ಬಂತು. ಯೋಧನಿಗೆ ಬಾಣ ವಿಶೇಷವಾದಂಥ ಆಯುಧ ದೊರಕಿತು ಅಂತಾದರೆ ಒಂದು ಆಡಂಬರವೇ ಅಲ್ವೋ? ಒಳ್ಳೆಯ ಆಭರಣ, ಒಳ್ಳೆಯ ಪೋಷಾಕವನ್ನು ಧರಿಸಿದಾಗ ಬರುವ ಆಡಂಬರ. ನಮಗೆ ಆಡಂಬರಕ್ಕೆ ಯಾಕೆ ಕಾರಣ? ನಮಗೆ ಆಯುಧವೇ ಭೂಷಣ, ಆಭರಣ ಇದ್ದ ಹಾಗೆ. ಹಾಗಾಗಿ ದೊರಕಿದಂಥ ಬಾಣವನ್ನು ಗುರಿ ಹಿಡಿಯಬೇಕು, ಕಾರ್ಯ ಸಾಧಿಸಬೇಕು. ನಮ್ಮ ಗುರಿ ತಪ್ಪಲಿಕ್ಕಿಲ್ಲ, ಆಯ್ತಾ? ಅದೊಂದೇ ಮೊದಲು ಕಂಡ ಗುರಿಯೇ. ಗೌರವರ್ಣದಿಂದ ಕಂಗೊಳಿಸುತ್ತಿರುವಂತಹ ಪಾರ್ಥನ ಕೊರಳು. ನಮ್ಮ ಶಪಥವೇ ಹಾಗೆ, ಕೊರಳಿಗೆ ಕೊರಳು ಅಂತ. ಇವತ್ತೊಂದು ಬಾಣ ಸಿಕ್ಕಿತು ಅಂತ ಗುರಿ ಬದಲಾವಣೆ ಮಾಡಲಿಕ್ಕಿಲ್ಲ, ಅದುವೇ ಗುರಿ. ನಿದ್ರೆಯಲ್ಲಾಗಲಿ ಎಚ್ಚರದಲ್ಲಾಗಲಿ ಕಾಣಿಸುವುದವನ ಕೊರಳೆ ನನಗೆ. ಹಾಗಾಗಿಯೇ ಸಿಂಜಿನಿಗೆ ಬಾಣ ಜೋಡಿಸಿದ್ದಾನೆ, ಗುರಿ ಹಿಡಿದಿದ್ದಾನೆ, ಕೊರಳು ಕಾಣ್ತಾ ಇದೆ ಹೇಗೆ. ಪ್ರಯೋಗಿಸಿದೆ ಅಂತಾದ್ರೆ ಮುಗಿಯಿತು. ಪ್ರಯೋಗಿಸಿದ್ರೆ ಮುಗಿಯಿತಲ್ಲ. ಆನಂದ ಆಗಿದೆ ನನಗೆ. ಆಡಂಬರದೊಳಗೆ ಆ ಬಾಣದ ಗುರಿ ಆನಂದದಿಂದ ಇದನ್ನು ಹಂಚಿಕೊಳ್ಳುವುದು ಯಾರಲ್ಲಿ ಅಂತ ಆಲೋಚನೆ ಮಾಡಿದೆ ನಾನು. ಯೋಧರನ್ನು ಕರೆದು ಮಾತನಾಡುವುದಲ್ಲ. ನಮ್ಮ ರಥದ ಮೂತಿಯೆಲ್ಲ ಇದ್ದಾನಲ್ಲ ಸಾರಥಿ ಶಲ್ಯ ಭೂಪತಿ, ಸ್ವಲ್ಪ ಮೊದಲು ಪಚಾರಿಸಿದ್ದಾನೆ ನನ್ನನ್ನು ಅವನು. ನೋಡು ಈ ಸಲ ನಮ್ಮ ಪರಾಕ್ರಮ ಹೇಗೆ ಅಂತ ಅವನಲ್ಲಿ ಸ್ವಲ್ಪ ಹೇಳಬೇಕು ನನಗೆ. ನೋಡು ಅವನಲ್ಲೇ ಮಾತಾಡ್ತೇನೆ. ಸಾರಥಿ
ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಗುವುದೆಯೇ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಗುವುದೇ ನಿನಗಿದು ಸಾನುರಾಗವೇ ಹೇಳೆನಲು ರವಿಸೂನುವಿನ ಮೊಗ ನೋಡಿ ಮಾತ್ರಾಧೀಶ ನಿಂತಿಂದ ಏನು ಸಾರಥಿ ಸರಳು ಪಾಂಡವ ಸೇನೆಯರು ಗೆಲ್ಲಲಬಹುದೇ ಸಾರಥಿಯೇ ಈ ಮೊದಲು ಎಲ್ಲಾದ್ರೂ ನಾನು ಸಾರಥಿ ಸಾರಥಿ ಅಂತ ಹೇಳಿದ್ದು ಉಂಟ ನಿಮ್ಮನ್ನು ನೀವು ಭೂಪತಿಗಳಿದ್ದೀರಿ ನನ್ನ ಭಾಗ್ಯೋದಯದಿಂದ ನೀವು ಸಾರಥಿಯಾಗಿ ಒದಗಿ ಬಂದಿದ್ದೀರಿ ಹೌದು ಸ್ವಾಮಿ ನೀವು ನಿಮ್ಮ ಸಾರಥ್ಯ ಹೊಂದಿ ನಾವು ರಣರಂಗ ಪ್ರವೇಶ ಮಾಡುವ ಕಾಲಕ್ಕೆ ಎರಡು ಸೇನೆಯವರು ಹೇಳ್ತಾ ಇದ್ರು ಏನು ಸಾರಥ್ಯಪ್ಪ ಏನು ಸಾರಥ್ಯ ಮಾತನಾಡಬಾರ್ದು ಸಾರಥ್ಯ ಮಾತನಾಡಬಾರ್ದು ಆದ್ರೂ ನೀವು ಮಾತಾಡ್ತೀರಿ ಅವಾಗ ಯಾರು ಅವಲ್ಲಿ ಮಾತಾಡ್ತಾನೆ ಕೃಷ್ಣ ಮಾತನಾಡಿಸಿದ್ರೆ ಮಾತ್ರ ಅಲ್ಲ ಅವಾಗ ಅಷ್ಟೆಲ್ಲ ಅವನಿಗೆ ಹೇಳಿ ಮಾತಾಡಿದ್ದ ಅವನು ಅವ ದೇವರಲ್ವ ಅವನನ್ನು ಕರೆದು ಸಾರಥ್ಯದ ಬಲುಮೆಯೊಳು ಶಲ್ಯ ಮುರಾಂತ ಕಂಗೆಣೆ ನಮಗೆ ದೇವರ ವಿಷಯ ಬೇಕಾದಲ್ಲ ನಮಗೆ ಸಾರಥ್ಯದ ಬಲುಮೆಯಲ್ಲಿ ಬೇಕಾದ ಹಾಗೆ ಈಗ ದೇವರಾಗಿ ಏನಾದ್ರು ಮಾಡಿದ್ರೆ ಮತ್ತೆ ಮಾನವರಾಗಿ ನಮಗೆ ಏನಾದ್ರು ಮಾಡಲಿಕ್ಕೆ ಸಾಧ್ಯ ಉಂಟು ಓ ಕರ್ಣ ಅವ ವಾಸುದೇವ ಅಲ್ವ ಏನು ವಿಷಯ ಏನು ವಿಷಯ ಏನು ಸಾರಥಿ ಕ್ಷೇಮ ಆಗಲ್ಲ ಈ ಸರಳು ನೋಡಿದ್ರ ಅಂತ ಯಾವುದು ಈ ಸರಳು ಓ ನಿನ್ನ ಓಹೋ ನೋಡ್ತಾ ಇದ್ದೇನೆ ಇದರದ್ದಾದಂತಹ ಗುಣವನ್ನು ನೀವು ನೋಡ್ತಾ ಇರಬೇಕು ಈ ಕಾಲಕ್ಕೆ ಯುದ್ಧ ಮುಂದುವರಿಯುತ್ತಾ ಇದ್ದ ಹಾಗೆ ಮಂತ್ರಾಸ್ತ್ರಗಳ ಪ್ರಯೋಗವಾಯಿತದೆಲ್ಲವನ್ನು ಖಂಡಿಸಿದ ಕಾಲಕ್ಕೆ ನಾನು ಬತ್ತಳಿಕೆ ಕೈ ಹಾಕಿದ್ದ ತಡ ದೊರಕಿದೊಂದು ಅಸ್ತ್ರ ನೋಡಬೇಕು ನೋಡಿ ಸರ್ಪಮುಖಿ ಶರ ನೋಡಬೇಕು ತೆಗೆದು ಸಿಂಜಿನಿಗೆ ಜೋಡಿಸುವುದಕ್ಕೆ ಮೊದಲೇ ಒಂದು ವಿಷ ಕಾರ್ತದೆ ಈ ಪ್ರದೇಶ ಎಲ್ಲ ಹೇಗೆ ಆಗಿದೆ ವಿಷ ಒಂದೇ ವಾಸನೆ ವಿಷ ವಿಷದ ಉರಿ ಹೌದಪ್ಪ ಅಂಬರದಲ್ಲಿರುವಂತಹ ಬಾನಾಡಿಗಳೆಲ್ಲ ಕರಟಿ ಕರಟಿ ಧರೆಗೆ ಉರುಳುತ್ತಾ ಇದೆ ವಿಷದ ಪರಿಣಾಮ ಉರಿಯ ಪರಿಣಾಮ ಧರ್ಮರಾಯನ ಬಳಿಗೆ ಎಲ್ಲರೂ ಬರ್ತಾ ಇದ್ದಾರೆ ಧರ್ಮರಾಯ ಗರುಡ ಮಂತ್ರವನ್ನು ಅವರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬರು ಉಪಾಸನೆ ಮಾಡಲಿಕ್ಕೆ ತೊಡಗಿದ್ದಾರೆ ಭಯಗೊಂಡಿದ್ದಾರೆ ಅಂತ ಅರ್ಥ ಯೋಗ್ಯವಾಗಿ ಇದನ್ನು ಸಿಂಜಿಗೆ ಜೋಡಿಸ್ತೇನೆ ಅಂತ ಹೇಗೆ ಜೋಡಿಸಿದೆ ಪ್ರಯೋಗಿಸುವುದು ಅವಾಗ ನಿಮ್ಮಲ್ಲಿ ಒಂದು ಮಾತು ಕೇಳುವಂತ ಆಯ್ತು ನನಗೆ ಅಲ್ಲ ಒಂದು ಮಾತು ನೀವು ಯೋಧನೆ ಅಲ್ವೋ ಹಾಗೆ ನೀವು ರಥಿಕನ ಹೌದು ಸಾರಥ್ಯ ಹೌದು ಹಾಗೆ ಹೌದಪ್ಪ ನಿಮ್ಮ ಯೋಗ್ಯತೆ ಬಹಳ ದೊಡ್ಡದು ಆದೀತು ಕೆಲವರಿಗೆ ಸಾರಥ್ಯ ಮಾಡುವವರಿಗೆ ರಥಿಕತ್ವ ಗೊತ್ತಿರುವುದಿಲ್ಲ ನಿಮಗೆ ರಥಿಕತ್ವ ಗೊತ್ತುಂಟು ಸಾರಥ್ಯ ಗೊತ್ತುಂಟು ಹಾಗೆ ಮಹಾಮಲ್ಲ ನೀವು ವರ್ತಮಾನ ಕಾಲಕ್ಕೆ ಮಾದ್ರೇಶ್ವರ ಸ್ವಾಮಿ ಈ ಬಾಣದ ಮೂಲಕವಾಗಿ ನಾನು ಜಯವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎಂಬ ವಿಶ್ವಾಸವನ್ನು ಹೊಂದಿದ್ದೇನೆ ಅದು ಮುಖ್ಯ ಆದರೆ ನಿಮ್ಮಲ್ಲಿ ಒಂದು ಮಾತು ಕೇಳೋಣ ಅಂತ ಅಷ್ಟೇ ವಿಶ್ವಾಸ ಉಂಟಲ್ಲ ನಿಮಗೆ ಪರಿಣಾಮ ಹೇಳಲಿಕ್ಕೆಲ್ಲ ಆಗುತ್ತದೆ ಯಾಕಂದ್ರೆ ನೀವು ಯೋಧಾದ ಕಾರಣ ಭರವಸೆ ಉಂಟಲ್ಲ ನೀವು ಯೋಧನಾದ್ದರಿಂದ ಇದರ ಪರಿಣಾಮವನ್ನು ಹೇಳಬಲ್ಲಿರಿ ಎಂಬ ಕಾರಣಕ್ಕಾಗಿ ನಿಮ್ಮಲ್ಲಿ ಎರಡು ಮಾತು ಕೇಳ್ತೇನೆ ಏನು ಸಾರಥಿ ಸರಳು ಏನು ಸಾರಥಿ ಸರಳು ನೀನೇ ಉತ್ತರ ಉಂಟಲ್ಲ ಅಲ್ಲ ಪ್ರಶ್ನೆ ಅಂದ್ರೆ ಯಾಕೆ ಗೊತ್ತುಂಟ ನಾನು ಮಂತ್ರಾವಾಹನೆ ಮಾಡುವ ಮೊದಲು ಸರ್ಪದ ಗುಣ ಪ್ರಕಟ ಮಾಡ್ತಾ ಉಂಟಲ್ಲ ಸರಳು ಅಂತ ಹೇಳಿದಿ ಬುಸು 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 ನೀನೇ ಹೇಳ್ತಾ ಇದ್ದಿ ಸರಳು ಅಂತ ಸರಳು ಅಲ್ಲ ಸರಳು ಎರಡು ಸರಳೆ ಮಂತ್ರ ಪ್ರಯೋಗ ಮಾಡಿದ್ರು ಸರಳೆ ಹೌದು ಇಲ್ಲಿಂದ ಹೋಗುವಂತದ್ದು ಸರಳೆ ಅಲ್ಲ ಸಿಂಜಿನಿಗೆ ಜೋಡಿಸಿ ಪ್ರಯೋಗಿಸುವಂತದ್ದು ಸರಳೆ ಹೌದು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಪ್ರಯೋಗಿಸಿದೆ ಅಂತಾದ್ರೆ ಪ್ರಯೋಗಿಸಿದರೆ ನನಗೆ ವಿಶ್ವಾಸವಾಗಿ ನಾನು ನಿರ್ಧಾರ ವಿಶ್ವಾಸ ಉಂಟು ಗೆಲ್ಲುವುದೇ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಅನುಮಾನ ಉಂಟು ನಿನಗೆ ಇಲ್ಲ ಪಾರ್ಥನ ಮಾನಿನಿಂದ ನಾನು ದ್ರೌಪದಿಯನ್ನು ಉದ್ದೇಶಿಸಿದ್ದಲ್ಲ ಅಲ್ಲ ಕೃಷ್ಣನ ಭಗಿನಿಯಾದಂತಹ ಸುಭದ್ರಾದೇವಿಯನ್ನು ಉದ್ದೇಶಿಸಿದ ಅನುಮಾನ ಇಲ್ಲ ಸುಭದ್ರ ಹಣೆಯ ಕುಂಕುಮ ಒರೆಸಿ ಕೈಯ ಬಳೆ ಮುರಿದು
ಮುಖಕ್ಕೆ ಮುಸುಕು ಎಳೆದು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಬೇಕಾದ ಸ್ಥಿತಿ ಬಂದೇ ನಿನಗೆ ಬರ್ತದೆ. ಅನುಮಾನ ಇಲ್ಲ. ಆಮೇಲೆ ಪ್ರಯೋಗಿಸಿದಂತಾದ್ರೆ ಆ ನನ್ನ ಮೂವರುಂಟೆ ಅಂದ್ರೆ ತಡೆದು ಖಂಡಿಸುವ ಸಮರ್ಥರು ಯಾರಾದ್ರೂ ಇದ್ದಾರೆ? ನಿನಗೆ ಅನುಮಾನ ಉಂಟಾ? ಇಲ್ಲ. ನಿನಗೆ ಅನುಮಾನ ಇಲ್ಲ. ಇಲ್ಲ. ಸರಿ. ಆಮೇಲೆ ನಾನು ಪ್ರಯೋಗಿಸ್ತೇನೆ, ಪಾಂಡವರಲ್ಲಿ ಒಬ್ಬ ಸಾಯ್ತಾನೆ, ಪಾಂಡವರಿಗೆ ಸೋಲ ಬರ್ತದೆ, ಆವಾಗ ನಿಮಗೆ ಏನಾದ್ರೂ ಖೇದ ಉಂಟದ್ರಲ್ಲಿ ಅಂತ. ನಿನಗೆ ಅನುಮಾನ ಉಂಟಾ? ಅಲ್ಲ, ನನಗಿಲ್ಲ, ನಿಮಗೆ ಖೇದ ಉಂಟ. ಅನುಮಾನ ಇಲ್ಲ. ನಿಮ್ಮಲ್ಲಿ ಪ್ರತ್ಯೇಕ ಪ್ರಶ್ನೆ ಮಾಡಿದ್ದು ಯಾಕೆ ಗೊತ್ತು? ಯಾಕೆ? ನೀವು ಪಾಂಡವರಿಗೆ ಹತ್ತಿರ ಸಂಬಂಧಿಕ ಅಲ್ವ? ಕೌರವರ ಒಂದು ರಾಜಕೀಯ ನೈಪುಣ್ಯದಿಂದಲಾಗಿ ನೀವು ನಮ್ಮ ಪಕ್ಷಕ್ಕೆ ಬಂದದ್ದು ಅಲ್ಲ. ಅವರಲ್ಲಿ ಒಂದು ಪ್ರೇಮ ಮನದ ಮೂಲೆಯಲ್ಲಿ ಇದ್ದಿತ್ತು ನಿಮಗೆ. ಹಳತರ ನೆನಪು ಮಾಡಬೇಡ ಈಗ. ಅಲ್ಲ, ನಾನು ಕೇಳಿದ ಹಾಗಲ್ಲ. ಮಾದ್ರಿ ಕುಮಾರರಿದ್ದಾರಲ್ಲ, ನಿಮಗೆ ಅಳಿಯಂದಿರಲ್ವ? ವಿಚಾರ ಬೇಡ. ಅವರ ಪಕ್ಷಕ್ಕೆ ಸೋಲಾಗ್ತದೆ ಅಂತಂದಾಗ ನಿಮಗೆ ಒಂದು ಸಣ್ಣ ಖೇದ ಇದ್ದಿತ್ತು. ಈ ರಥದಲ್ಲಿ ನಾನು ಯಾರು ನೀನು ಯಾರು ಎಂಬುದೇ ಮುಖ್ಯ ಈಗ ವಾಸ್ತವ. ಆದರೂ ನೀವು ಪಕ್ಷನಿಷ್ಠರಾಗಿ ದುಡಿತಾ ಇದ್ದೀರಿ. ಆದ್ರೂ ಕೇಳುದು ನಾನು ವಾಸ್ತವದ ಪ್ರತಿರೂಪ. ಪ್ರಾರ್ಥನ ಮಾನವಿಗೆ ವೈಧವ್ಯ ದೀಕ್ಷಾ ವಿಧಿಯನ್ನು ಕೊಡುವಂತಹ ಈ ಕಾಯಕ ನಿಮಗೆ ಸಾನುರಾಗವೇ? ಏನು ಸಾರಥಿ ಸರಳು ಅನುಮಾನ ಇಲ್ಲ. ಇಲ್ಲ ಇಲ್ಲ. ಆಮೇಲೆ ಏನು? ಪಾಂಡವ ಸೇನೆಯನ್ನು ಗೆಲ್ಲಬಹುದು. ಅನುಮಾನ ಇಲ್ಲ ನಿನಗೆ. ಪ್ರಾರ್ಥನ ಮಾನವಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದು. ಅನುಮಾನ ಇಲ್ಲ ನಿಮಗೆ. ಸಾನುರಾಗವೇ? ಅದಕ್ಕೆ ಅನುಮಾನ ಇಲ್ಲ. ಅಲ್ಲ, ನಿಮಗೆ ಸಾನುರಾಗುವಂತ ಕೇಳುವುದಲ್ಲಿ ಒಂದು ಅದಕ್ಕೆ ಒಂದು ಉತ್ತರ ಹೇಳ್ತೀರ. ಏನು? ಎಲಭಾನುಜಾತಕ್ಕೆ ಅಸ್ತ್ರದ ನೆಲೆಯನು ಕೇಳಸ್ತ್ರದ ನೆಲೆಯನು ತಿಳಿದೊರೆ ಹೂಡಿದೆ ಅಲಳಿನ ರಥದೊಳಗಿರೆ ಅಲಳಿನ ರಥದೊಳಗಿರೆ ಗೆಲುವರೆ ಬಿಡುವರೆ ಕೇಳದ ನೆಲೆಯನು ನಾನು ಸೂರ್ಯನ ಮಗನ ಆಗ್ಬೇಕೀಗ. ನನ್ನ ಅಪ್ಪ ಯಾರು ನನಗೆ ಗೊತ್ತಿಲ್ಲ, ನೀವು ಹೇಳ್ತೀರಿ ಭಾನುಜಾತ. ಹಾಗೆ ಹೇಳಿದ್ದಲ್ಲ, ನಾನು ಅಪ್ಪ ಯಾರು ಹೇಳುವಾಗ ಮೇಲೆ ನೋಡುದು ಹೌದು. ಒಂದು ಶಬ್ದಕ್ಕೆ ನೀನು ಅನೇಕ ಅರ್ಥ ಉಂಟು. ಯಾವ ಸಂದರ್ಭದಲ್ಲಿ ಯಾವ ಶಬ್ದವನ್ನು ಹೇಗೆ ಉಪಯೋಗಿಸಬೇಕು, ಹೇಗೆ ಅರ್ಥವಿಸಿಕೊಳ್ಳಬೇಕು ಎನ್ನುವುದೇ ಉಂಟಲ್ಲ. ಭಾನು ಅಂತ ಹೇಳಿದ್ರೆ ಸೂರ್ಯನೇ ಅಲ್ವೋ? ಹೌದು. ಭಾನುಜಾತ ಅಂದ್ರೆ ಯಾರು? ಬೇರೆ ಭಾನು ಅಂದ್ರೆ ಬೇರೆ ಅರ್ಥ ಇಲ್ಲ. ಅಲ್ಲ, ಭಾನುವಿಗೆ ಭಾನು ಸೂರ್ಯ ಅಲ್ಲ, ಒಂದು ಸೂರ್ಯ ಮತ್ತೊಂದು ಆಕಾಶಕ್ಕೆ ಭಾನು ಅಂತ ಹೇಳ್ತಾರೆ. ಹೌದು. ಆ ಸೂರ್ಯನ ಮಗ ಯಾರು? ಸೂರ್ಯನ ಮಗ ಒಬ್ಬ ಯಮ, ಇನ್ನೊಬ್ಬ ಶನಿ. ಎರಡೂ ದಿನ ಆಗ್ಬೇಕೀಗ. ಪಾಂಡವರ ಪಾಲಿಗೆ ಶನಿಯಾಗಿ ಪೀಡಿಸಬೇಕು, ಯಮನಾಗಿ ಅವರ ನಾಶಕ್ಕೆ ಕಾರಣೀಭೂತನಾಗಬೇಕು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಯಮ ಜಾತನಾಗಬೇಕು, ಭಾನುಜಾತನಾಗಬೇಕು. ನಾನು ಒಮ್ಮೆ ಗಲಿಬಿಲಿಗೊಂಡೆ. ನಿನ್ನ ಅಪ್ಪ ಯಾರು ಅಂತ ಹೇಳುವಾಗ ನನಗೆ ಹೇಳಲಿಕ್ಕೆ ಉತ್ತರ ಇಲ್ಲ. ಅದಕ್ಕೆ ಮತ್ತೆ ಮೇಲೆ ಜಾತ ಅಂತ ಹೇಳಿದ ಕ್ಷಣವೇ ಮಗ ಅಂತ ಅರ್ಥ ಅಲ್ಲ. ಭಾನುಜಾತ ಎನ್ನುವಲ್ಲಿ ಸೂರ್ಯ ಶನಿಯೇ ಕಾರಣ. ಈಗ ಪಾಂಡವರಿಗೆ ಎರಡೂ ದಿನ ಆಗಬೇಕು. ಅಂತಹ ಸಹಕಾರ ಈ ಪದ್ಯ ಸದ್ಯದ ಸ್ಥಿತಿಯಲ್ಲಿ ನಿನ್ನ ಪಾಲಿಗೆ ಒದಗಿ ಬಂದಿದೆ. ಇದು ಶತಸಿದ್ಧ. ಒಳ್ಳೆದಾಯ್ತು. ಸರಳು ಅಂತ ಹೇಳಿದೆಯಲ್ಲ, ಸರಳವಾದ ವಿಷಯ ಅಲ್ಲ ಇದು. ಸರಳು ಎನ್ನುವುದು ಸರಳವಾದ ವಿಷಯ ಅಲ್ಲ. ನೀನು ಮಂತ್ರಪೂರಿತವಾಗಿ ಮಂತ್ರದೇವತೆಗಳನ್ನು ಆಹ್ವಾನಿಸಿ ಆಸನವನ್ನು ಪ್ರಯೋಗಿಸ್ತಿ, ವಿರೋಧಿಗಳ ನಾಶಕ್ಕೆ ಕಾರಣೀಭೂತನಾಗ್ತಿ. ಈ ಸರಳು ನೀನು ಹೇಳಿದ ಹಾಗೆ ಸರಳವಾದ್ದಲ್ಲ ಅಂತ ಯಾಕೆ ಹೇಳಿದೆ? ಉರಿಯುವ ವಿಷದುರಿಗೆ ಅಂಬರದೊಳಗಿರುವ ಖಗಸಂತತಿ ಅಡಿಯೇ. ನೀನು ಮಂತ್ರ ಹೇಳಿದ್ಯಾ? ಇಲ್ಲ. ತಂತ್ರ ಉಂಟಾ? ತಂತ್ರ ಇಲ್ಲ. ಅಲ್ಲ, ನಿನ್ನಲ್ಲಿ ತಂತ್ರವೂ ಈ ವೇಳೆಯಲ್ಲಿ ಇಲ್ಲ. ಶಿಷ್ಯ ಹೌದು, ಆದ್ರೆ ತಂತ್ರಿಗಳ ಶಿಷ್ಯ ಅಂತ ಹೇಳಿಕೊಳ್ಬಹುದು. ಆ ತಂತ್ರಿಗಳ ಒಡನಾಟ ಇದ್ದು ನಿನ್ನ ತಂತ್ರ ಪ್ರಯೋಗ ಇಲ್ಲಿ ಸಾಧನವಾಯಿತೆ ಹೇಳು. ಇಲ್ಲ ಇಲ್ಲ, ನಾನು ಮಂತ್ರಾವಾಹನೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಅದಕ್ಕೆ ಮೊದಲೇ ಗುಣ ತೋರ್ತಾ ಉಂಟು. ಅದೇ ಹೇಳಿದ್ದು, ಸರಳವಾದ ವಿಷಯ ಅಲ್ಲ. ನೀನು ಮಂತ್ರ ಪಠಿಸದಿದ್ದರೂ ಆ ಸರಳವಾಗಿ ಇಲ್ಲ. ಉರಿಯುವ ವಿಷದುರಿಗೆ ಅಂಬರದೊಳಗೆ ಖಗಸಂತತಿ ಅಡಿಯೇ ಅಂತ ನೀನು ಪ್ರತ್ಯಕ್ಷ ಕಂಡಿದ್ಯಲ್ಲ. ಒಂದು ಮಂತ್ರ ಕರಗತಾಗಲಿಕ್ಕೆ ಎಷ್ಟು ಕಾಲ ಕಾಯಬೇಕು ಸ್ವಾಮಿ? ಋಷಿ, ಛಂದಸ್ಸು, ಧ್ಯಾನ ಇದನ್ನೆಲ್ಲ ಹೇಳಿ ನಾವು ಉಪಾಸನೆಗಿರುವಂತಹ ಮಂತ್ರ ಹೇಳುತ್ತಾ ಸಾವಿರ ಮಂತ್ರ ಆದ್ಮೇಲೆ ದೇವತೆಗಳು ಒಲಿದು ಬರುವುದು ನಾನಿದ್ದೇನೆ ಅಂತ ಯಾರಿಗೆ ಹೇಳಿ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಉಂಟು ನಮ್ಮಲ್ಲಿಂತ.
ಸಾಧನಾ ಪಥದಲ್ಲಿ ಮುಂದುವರಿದವ ಅವನ ಸಾಧನೆ ಹೇಳಬೇಕಷ್ಟೇ ವಿನಃ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಸಾಧನೆಯ ಪಥದಲ್ಲಿ ಮುಂದುವರಿ ಬೇಡ. ಕಣ್ಣಾರೆ ಕಾಣ್ತಾ ಇದೆಯಲ್ಲ, ನಾನು ನಿಮ್ಮಲ್ಲಿ ಹೇಳಿದ್ದಷ್ಟೇ. ಕಣ್ಣಾರೆ ಕಾಣ್ತದೆಯಲ್ಲ ನಿನ್ನ ನೀವು ನನ್ನಾಗೆ ಗೊಣಗಿಕೊಂಡಿರುವುದಲ್ವಾ? ಆದ್ರಿಂದ ಹೇಳಿದ್ದಾನು ಗೊಣಗುವುದಲೇ ಹೆಸರು ಲೋಕದಲ್ಲಿ. ಸರಳ ನೀವು ಗುರುಗಳು, ನಾನು ಶಿಷ್ಯ ಅಷ್ಟೇ. ಅಲ್ಲ, ಸರಳ ಅಲ್ಲ ಅಂತ ಹೇಳಿದಾಕೆ ಮಂತ್ರ ಪ್ರಯೋಗ ಮಾಡದಿದ್ರು ಈ ಅಸ್ತ್ರವೋ ಶಸ್ತ್ರವೋ ಪರಿಣಾಮಕಾರಿಯಾಗಿ ಮುಂದುವರಿಯುತ್ತಾ ಉಂಟು ಎನ್ನುವುದರಿಂದ ಏನೇ ಭಾನುಜಾತ ಕೇಳ ಅಸ್ತ್ರದ ನೆಲೆಯನ್ನು ತಿಳಿಯದ ನೀ ಹೂಡಿದೆ. ತಿಳಿಯೋದಂದ್ರೆ ಸರಳ ಸರಳ ಅಲ್ಲ ಅಂತ ಅದಕ್ಕೆ ಹೇಳಿದ್ದು. ಈ ಸರಳಿನ ನೆಲೆಯನ್ನು ತಿಳಿಯದೆ ನೀ ಹೂಡಿದೆ. ನೆಲೆ ಅಂದ್ರೆ ಎಂತದ್ದು? ಈಗ ಈ ಅಸ್ತ್ರ ಹೇಗೆ ಹೋಗ್ತದೆ, ಎಲ್ಲಿರ್ತದೆ, ಏನು ಮಾಡ್ತದೆ, ಏನನ್ನು ಸಾಧಿಸ್ತದೆ ಎಲ್ಲವನ್ನೂ ಕೂಡ ಇದು ನೀನು ನಿತ್ಯದಲ್ಲಿ ಅಳೆಯುವಂತಹ ಮಾಪಕವಲ್ಲ ಇದು. ಸರ್ಪಮುಖಿ ಶರ ಹೌದು, ನಾನು ಎಣಿಸಿದಂತೆ ಸಾಗುತ್ತದೆ. ಇಲ್ಲಿಂದ ಹೊರಟು ಅಲ್ಲಿಗೆ ತಲುಪುವಾಗದು ಕೊರಳನ್ನೇ ತರೀಬೇಕು ಎಂಬ ಉದ್ದೇಶ. ಮಕುಟಗೆ ಮಕುಟಗೆ ಉರಗಾಗಿ ಬೆಸಸಿದರೆ ನೀವುರಗಾಗಿ ಬೆಸಸಿದರೆ ಶಿರವ ಕತ್ತರಿಯುವುದು ಇದು ಸಿದ್ಧ ಬೇಗನೆ. ಶಿರವ ಕತ್ತರಿಯುವುದು ಇದು ಸಿದ್ಧ ಬೇಗನೆ. ಮರಳಿನಿ ತೊಡು ಎಂದನೋ, ಮರಳಿ ನೀ ತೊಡು ಎಂದನೋ. ಶಿರವರಿವುದು ಇದು ಬೇಗನೆ ತೊಡು ಎಂದನೋ. ಅತುರಳಿಗೆ ಹಿಡಿದರೆ ಮಕುಟಗೆ ತಾಗುವುದಕ್ಕಾಗಿ ಬೆಸಸಿದರೆ ನಳಿನಾಕ್ಷನ ಆರ್ತನ ರಥದೊಳಗಿರೈ ಮುನ್ನ ಗೆಲುವರು ಬಿಡುವುದೇ ಹೇಳು. ನಳಿನಾಕ್ಷ ಇದ್ರೆ ನಳಿನಾಕ್ಷ ನಳಿನಾಕ್ಷ ಅಂದ್ರೆ ಯಾವ ಚಂದದ ಕಣ್ಣು ಅಂತ ನೀನು ತಿಳಿದುಕೊಂಡ ಹಾಗೆ. ಶ್ರೀಕಾಂತ ಮುಂದೆ ಇದ್ರೆ ಏನಾಯ್ತು? ಈಗ ಶ್ರೀಕಾಂತನೇ ಅವ. ದೇವರ ಆಟ ಬಲ್ಲವರಿಲ್ಲ ಎನ್ನುವುದನ್ನು ಮಗುದೊಮ್ಮೆ ನೆನಪಿಸಿಕೊಡ್ತೇನೆ. ನಾನು ಶಲ್ಯ ಭೂಪಾಲ, ಹೌದು, ರಥಕಲ್ಪವನ್ನು ಚೆನ್ನಾಗಿ ತಿಳಿದಿದ್ದೇನೆ. ಅವನು ಅದನ್ನು ವಿಶಾರದನಾಗಿದ್ದಾನೆ. ಯಾವ ಸಮಯದಲ್ಲಿ ಅವನು ಏನು ಮಾಡಬಲ್ಲ ಎನ್ನುವುದನ್ನು ಇಲ್ಲಿ ಕುಳಿತಂತಹ ನಾನು ಯೋಚಿಸುವುದಕ್ಕಲ್ಲ. ಆದ್ದರಿಂದಲೇ ನೀನು ಈ ಬಿಡಿದಂತಹ ಈ ಕ್ರಮ ಉಂಟಲ್ಲ, ಗುರಿ, ಈ ಗುರಿಯನ್ನು ಬದಲಿಸಬೇಕು. ಕೊರಳು ಕೊರಳು ಅಂತ ಹೇಳಿಕೊಂಡೇ ನಾವು ಇದುವರೆಗೆ ಬದುಕಿದ್ದು. ಕೊರಳು ತೆಗಿಬೇಕು ಅಂತ. ನಿನ್ನ ಕೊರಳು ನಿನ್ನ ಕೊರಳು. ಹೌದು, ನೀನು ಆ ಪಾರ್ಥನ ಕೊರಳನ್ನು ತೆಗೆಯಬೇಕು ಅಂತ ಯೋಚನೆ ನಿನ್ನದು. ಅವನಿಗೆ ಕಣ್ಣನ ತಲೆ ತೆಗಿಬೇಕೆಂದು ಯೋಚನೆ ಅವನದು. ಅದಕ್ಕಾಗಿ ನೀನು ಈ ರೀತಿ ಹಿಡಿದಿ ಅಂತಾದ್ರೆ ಅವನ ಕಿರೀಟ ಹೋದೀತು. ಅವನ ತಲೆ ಹೋಗಬೇಕಿದ್ರೆ ಉರಕ್ಕಾಗಿ ಮರಳಿ ನೀನು ತೊಡು. ಅಲ್ಲ, ಕಿರೀಟ ಹೋಗುದು ಹೇಗೆ ಅಂತ ನಾನು ಕೊರಳಿಗೆ ಗುರಿಟ್ಟು ಹಿಡಿದಲ್ಲ. ಅದೇ ರಥಕಲ್ಪ ಅಂತ ಹೇಳಿದ್ದು. ರಥಕಲ್ಪ ಅಂದ್ರೆ ಹಾಗೆ. ನಾನು ಯೋಚನೆ ಮಾಡುವ ಮೊದಲು ಏನಾದರೂ ಈ ನಳಿನಾಕ್ಷ ಎನ್ನುವಂತಹ ದೇವರು ಏನಾದರೂ 10 ಅಂಗಲ ತಗ್ಗಿಸಿದ್ರೆ, 10 ಅಂಗಲ ಮೇಲೆ ಹೋದ್ರೆ, ಕೆಳಗೆ ಬಂದ್ರೆ, ಹೆಚ್ಚು ಕಡಿಮೆ ಮಾಡಿದ್ರೆ ಅವನ ಕಿರೀಟ ಹೋದಿದ್ದಷ್ಟು ತಲೆ ಹೋಗಲಿಕ್ಕಿಲ್ಲ. ಹಾಗಾಗಿ ಆದ್ದರಿಂದ ನೀನು ಮರಳಿ ಗುರಿಯನ್ನು ಬದಲಿಸಿ ಉರಕ್ಕೆ ಬೆಸಸು. ಆ ಪಾತ್ರ ಶಿರ ಹೋದಿ ನಮ್ಮಲ್ಲಿ ಕೊಟ್ಟಿಲ್ಲ ವಿದ್ಯೆಯ ಎಂದು ಗಣೇಶಲ್ಯ ನಾವು ಅಡಿಯಿಡುವ ಧರ್ಮದಲ್ಲಿ ಎಂದು ಹೊಡಿದ ಬಿಡುಗುವುದಂದವೇ ನೀನರಿಯೇ ಹೊರಸಾರೆಂದು ಖಾತಿಯೊಳಂಬರೆಸದರು ಕರ್ಣನ ಕ್ಷಣದಿ. ದೊರಕಿದಂತಹ ಶಂಕರಾಭರಣ ಈ ಸರ್ಪಮುಖೀಶ್ವರ ಇದನ್ನು ಬಳಸುವಲ್ಲಿ ನಾನು ಜೋಡಿಸಿದಂತಹ ಕ್ರಮ ಸರಿಯಾಗಲಿಲ್ಲ. ಆಧಾನ ಸಂಧಾನ ಮರಳಿ ಗುರಿಯನ್ನು ಬದಲಿಸಿ ಮತ್ತೊಮ್ಮೆ ಸಂಧಿಸು ಅಂತ ಹೇಳ್ತಾ ಇದ್ದೀರಲ್ಲ. ಹೌದು, ಏನು ಮಾಡೋಣ ಗುರುಗಳೇ? ಏನು? ನಾನು ಸಂಧಾನ ಮಾಡಿ ಆಯ್ತು.
ಅಲ್ಲ, ಸಂಧಾನ ಮಾಡಿ ಆದ್ಮೇಲೆ ಶರ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳಿದ್ದು ಪಾರ್ಥನ ಶಿರ ಕತ್ತರಿಸಬೇಕಿದ್ರೆ, ಈಗ ಕೌರವನಿಗೆ ಗೆಲುವು ಬರಬೇಕಿದ್ರೆ ಒಂದು ಕ್ಷಣ ಕಾಲ ಯೋಚನೆ ಮಾಡಿ ನಾನು ಹೇಳಿದ ಕೇಳು. ನಾನು ಸಂಧಿಸುವುದಕ್ಕೆ ಮೊದಲೇ ಕೇಳ್ತಿದ್ರೆ ಆಗುತ್ತಿತ್ತೋ ಏನು? ಯಾವುದು? ಅಲ್ಲ, ಇದನ್ನು ಸಂಧಿಸುವುದಕ್ಕೆ ಜೋಡಿಸುವುದಕ್ಕೆ ಮೊದಲೇ ಕೇಳ್ತಿದ್ರೆ ಆಗುತ್ತಿತ್ತೋ ಏನು? ಮತ್ತೆ ಕೇಳಿದೆಯಲ್ಲ, ಅದು ಕೇಳುವಾಗ ತಡ ಆಯ್ತು ಅಂತ. ಅಲ್ಲ ಕೇಳಿದೆಯಲ್ಲ, ನಾನು ಹೇಳಿದ್ದೇನಲ್ಲ. ಸಲಹೆ ಏನೋ ಯೋಗ್ಯವಾಗಿದೆ, ಸಲಹೆ ಯೋಗ್ಯವಾಗಿದೆ, ಅದು ಮುಖ್ಯ. ನನಗೆ ಸ್ವೀಕರಿಸುವುದಕ್ಕೆ ಯಾಕೆ ಆಗುವುದಿಲ್ಲ? ಯಾಕೆ? ಒಂದು ಶರಸಂಧಾನ ಯೋಧನಾದವನಿಗೆ ಒಂದು ಬಾಣದ ಮೂಲಕವಾಗಿ ಒಂದು ಶರಸಂಧಾನ ಮಾಡಿದಾಗ ಇದು ಗುರಿ ಸರಿ ಇಲ್ಲ ಅಂತ ಅದೇ ಬಾಣದಲ್ಲಿ ಮತ್ತೊಂದು ಗುರಿ ಹಿಡಲಿಕ್ಕೆ ಆಗುವುದಿಲ್ಲ. ಗುರಿ ಹಿಡಿದಂತೆಯೇ ಪ್ರಯೋಗಿಸುವುದು, ಮತ್ತೊಂದು ಬಾಣ ತೆಗೆದು ಪ್ರಯೋಗಿಸುವಂತದ್ದು. ಇದು ಯೋಧನ್ಯಾಯ. ನಿಮಗೆ ನಾನು ಹೇಳಬೇಕು ಅಂತ ಇಲ್ಲ. ಒಂದು ಶರಸಂಧಾನ, ನಾಲಿಗೆ ಒಂದು, ಗಳಿಗೆಗೊಂದು ಮಾತನಾಡುವುದಲ್ಲ. ಒಮ್ಮೆ ಆಡಿದಂತ ಮಾತು ಸ್ವಲ್ಪ ಕಾಲದ ನಾನು ಅರ್ಥದಲ್ಲಿ ಹೇಳಿದ್ದಲ್ಲ, ಬೇರೆ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳುವುದು ಹಾಗಿಲ್ಲ. ಒಂದು ನಾಲಿಗೆ. ಆಮೇಲೆ ಎಮ್ಮಲಿ ಕುಟಿಲ ವಿದ್ಯೆ ಎಂದು ಕಂಡ ಈ ಶಲ್ಯ, ನಾನು ಅಡಿರುವಂತಹ ಧರ್ಮದಲ್ಲಿ. ಅಲ್ಲ, ಯಾವಾಗಿಂದ ಯಾವಾಗ ಎಷ್ಟರವರೆಗೆ? ಮೊದಲಿನದ್ದು ಲೆಕ್ಕ ಇಲ್ಲ ನನಗೆ. ನಾನು ದೊರೆಯ ಸಂತೋಷಕ್ಕಾಗಿಯೋ ಸೇನಾಧಿಪತಿಯ ಸಂತೋಷಕ್ಕಾಗಿ ಅವರು ಹೇಳಿದ ಹಾಗೆ ದುಡಿದದ್ದುಂಟು. ಅಲ್ಲಿ ನಾನು ಯೋಧ, ಈಗ ಅವರ ಅಜ್ಞಾನವರ್ತಿ. ಈಗ ನಾನು ಸೇನಾಧಿಪತಿ ಆದ ಮೇಲೆ 16 ಮತ್ತೆ 17 ದಿವಸ 2 ದಿವಸಗಳ ಯುದ್ಧದಲ್ಲಿ ಎಲ್ಲಿ ಧರ್ಮಯುಕ್ತವಾದ ಅಧರ್ಮಯುಕ್ತವಾದ ಯುದ್ಧ ನಡೆದಿದೆ, ವಿರೋಧಿ ಪಾಳದಿಂದ ಬೇಕಾದಷ್ಟು ನಡೆದಿದೆ, ಅದನ್ನು ಯಾರು ಹೇಳುವುದಿಲ್ಲ. ಹೇಯವಾದಂತಹ ದುಶ್ಯಾಸನ ವಧೆ ನಡೆದಿದೆ, ಏನೇನೆಲ್ಲ ನಡೆದಿದೆ ಹೇಳಿ. ಆದ್ರೆ ಅದನ್ನು ಆಕ್ಷೇಪಿಸುವವರೆಲ್ಲ ಎಲ್ಲರೂ ಧರ್ಮ ಧರ್ಮ ಅಂತ ಹೇಳ್ತಾರೆ. ನನ್ನದಾದಂತಹ ಸೇನಾಧಿಪತಿತ್ವದಲ್ಲಿ ಅಧರ್ಮಯುಕ್ತವಾದಂತಹ ಯುದ್ಧ ಎಲ್ಲಿ ನಡೆದಿದೆ ಹೇಳಿ? ಹೇಳುವುದಕ್ಕೆ ಸಾಧ್ಯ ಇಲ್ಲ. ಧಾರ್ಮಿಕನಾಗಿಯೇ ಯೋಧ ನ್ಯಾಯದಂತೆ ರಣರಂಗದಲ್ಲಿ ಹೋರಾಟವನ್ನು ಮಾಡಿದವನು ಕರ್ಣ. ಇಂದು ಹೂಡಿದಂತಹ ಈ ಶರ, ಇದನ್ನು ಇಂದು ಹೂಡಿದ ಈ ಶರವನ್ನು ನಾನು ಇಳುವುದಕ್ಕೆ ಸಾಧ್ಯ ಇಲ್ಲ. ಈಗ ಪಾರ್ಥನ ನಾಶಕ್ಕಾಗಿ ಪಾರ್ಥನಾಶನ ಕತ್ತರಿಸಬೇಕಾಗಿ ನನ್ನ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ. ಮಾತು ಸ್ವೀಕರಿಸಬಹುದಿತ್ತು ಮೊದಲಾದ್ರೆ, ಈ ಬಾಣದ ಮೂಲಕವಾಗಿ ಸಾಧ್ಯ ಇಲ್ಲ. ಮತ್ತೊಂದು ಬಾಣದ ಮೂಲಕವಾಗಿ ಈಡೇರಿಸಿಕೊಡ್ತೇನೆ. ಹಾಗಾಗಿ ವಿನಯ ಪರನಾಗಿ ನಿಮ್ಮ ಸಲಹೆಯನ್ನು ತಿರಸ್ಕರಿಸುತ್ತಿದ್ದೇವೆ. ಜೋಡಿಸಿದಂತೆ ಬಾಣವನಿದೆ. ಲಾಲಿತು ಕೌಂತೆಯ ತಪ್ಪಿದ ಮೋಸವಾಯಿತೇನೆ. ಪ್ರಿಯದಳು ಯುದ್ಧದಲ್ಲಿ ನೋಯಿಸಿ ಬಿಡುವೆನು ಆಯಗಿಟ್ಟಿತು ರಾಧೇಯ. ಲಾಲಿತು ಕೌಂತೆಯ ತಪ್ಪಿದ 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 ತಪ್ಪಿದ. ನೀವು ಹೇಳಿದಾಗೆ ಭೂಸು ಅಂತ ನಿನ್ನನ್ನು ಹಾಗೆ ಹೇಳಿ ಅಲ್ಲ ನಾನು. ಮತ್ತೆ ನೀವು ಭೂಸ್ಕರಣ ಮಹಾರಥಿ ಕಾರಣದ ಹೊಗಳಿಕೆ ಕೊಂಡಂತ ಆಗಿಂದ ನನ್ನನ್ನು ಭೂಸ್ಕರಣ ಅಂತ ಹೇಳಿ ದೇವರು ಹೊಗಳಿದ್ದನ್ನು ಕಣ್ಣಾರ ಕೇಳಿದ್ದೇನೆ, ಕಿವಿಯಾರ ಕೇಳಿದ್ದೇನೆ. ನೀವು ಹೇಳಿದಲ್ವಾ? ನಾನು ಕಣ್ಣಾರ ಕಂಡಿದ್ದೇನೆ. ಆಯ ತಪ್ಪಿತ್ತು. ಯಾರದ್ದು? ನನ್ನದೇ. ಅದಕ್ಕೆ ಹಾಗೆ ಮತ್ತೆ ಹಿಂದೆ ಬಂದದ್ದು. ಈಗ ಬಿಟ್ಟಿಯಲ್ಲ, ಅದೇ ಬಾಣ. ಆಯ ತಪ್ಪಿತು. ಸ್ವಲ್ಪದ್ರಲ್ಲಿ ಹೋಗುತ್ತಿದ್ದ, ಹೋಗುವವ ಸ್ವಲ್ಪ ಈಗ ಉಳಿತ. ಮತ್ತೊಮ್ಮೆ ಪ್ರಯೋಗಿಸು. ಕತ್ತನ್ನೇ ಮನದೊಳಗೊಂಡು ಎನಲು ನೋಡೋಣ ಕರ್ಣ. ಮನದೊಳಗೊಂಡು ವಿನಯದಿ ನೀನಾರೆನು ಕೇಳಿದರೆ, ವಿನಯದಿ ನೀ ಯಾರ ವಿರುದ್ಧ ಕೇಳಿದರೆ ನೋಡುತ್ತ ಮನದೊಡ ಸರಿಗೊಂಡು. ನಾನಾಗಿಂದ ಹುಡುಕುವುದಕ್ಕೆ ತೊಡಗಿದೆ. ತುರಗಗಳ ಹೇಷಾರವಾದಗಳ ಘೀಕೃತಿ ಪದಾತಿಗಳ ಪಾದಾಘಾತ ರಥಚಕ್ರಗಳ ಚಿಕ್ಕಾರ, ರಕ್ತಮಯವಾದಂತಹ ರಣರಂಗ, ವೀರವಾಣಿಗಳ ಮೂಲಕವಾಗಿ ಹರುಷವನ್ನು ಕೈಗೊಂಡು ಯುದ್ಧದಲ್ಲಿ ಮುಂದುವರಿಯುತ್ತಿರುವಂತಹ ವೀರ ಯೋಧರು. ಈ ಮಧ್ಯೆ ನನ್ನನ್ನು ಭೂಸುಕರ್ಣ ಅಂತ ಹೇಳೋದು ಯಾರು ತಾನು ನೋಡಿದ್ದು ನಾನು? ಅದು ನಾವು ಬುಸುಗುಟ್ಟದೆ ಹಾಗೆ.
ರಥದ ಕೆಳಭಾಗದಲ್ಲಿ ನಿನ್ನೊಬ್ಬ ತೆವಳುತ್ತಾ ಬಂದಿದ್ದಿ. ಓ ಪೂರ್ಣ ಇಲ್ಲ, ತುಂಡು ನೀನು. ಹೌದೌದು ಅರೆ ನನ್ನನ್ನು ಇನ್ನೊಮ್ಮೆ ಪ್ರಯೋಗಿಸು. ಉಪಯೋಗಿಸಿ ನೋಡಿ. ನಾನು ಪಾರ್ಥನ ಶಿರೆ ಚೆಂಡಾಡ್ತೇನೆ, ಹೌದು. ಅವನಿಗೆ ವಜ್ರಾಯುಧ ಸುತರಿದ್ದೇನೆ ನಾನು ಎಂಬಂತ ದೊಡ್ಡಸ್ತಿಗೆ ಉಂಟು ಅಂತೆಲ್ಲ ಹೇಳಿದ್ಯಲ್ಲ. ಹೌದೌದು ಇನ್ನೊಮ್ಮೆ ಪ್ರಯೋಗಿಸು ಅಂದರೆ ನಾನು ಮೊದಲೊಮ್ಮೆ ಪ್ರಯೋಗಿಸಿದ್ದೇನೆ. ಹೌದು ನಿನ್ನ ಬತ್ತೆಗಳಿಗೆ ಅಂತ ನಾನೇ ಹೋದವ, ಪ್ರಯೋಗಿಸಿದ್ದೇನೆ. ನೀನೇ ಪ್ರಯೋಗಿಸಿ. ಈಗ ಅರ್ಜುನ ನಿನಗೆ ಯಾಕೆ ಸಾಯ್ಬೇಕು? ಅವನಲ್ಲಿ ನಿನಗೆ ಯಾಕೆ ಹಾಗೆ? ನೀನು ಯಾರು, ಏನು ಹೆಸರು ಹೇಳು, ನನ್ನದು ಹೇಳು. ಅರಿಮಿಟರುದ್ಯಾನವರ ಪುರುಭೂತ ಸುತನದ ನುರಿಸುವ ಸಮಯದೊಳರಿಗಡಿದನು ತನ್ನ ಸುರಭಾವದಿಂದಲೇ ಆಯ ಕೆಟ್ಟಿತು ರಾಧೇಯ ಲಾಲಿಸು ಏನು ಪುನ್ನಾಗವರಾಡಿಯವನೇ? ನಾವು ನಮ್ಮ ಜಾತಿ ಅಂತದ್ದು ಮತ್ತೆ ಪುಣ್ಣಾಗ ಆಗದೆ. ಹೌದಪ್ಪ, ಅಪ್ಯಾಯಮಾನವಾಯ್ತು ನನಗೆ. ಈಗ ನೀ ಇಲ್ಲಿಗೆ ಸಂಬಂಧಪಟ್ಟವ? ಆ, ನಾನು ಇಲ್ಲಿಯವ ಅಲ್ಲ. ಅಲ್ಲ, ಇಲ್ಲೇವಲ್ಲ ಅಂತ ಗೊತ್ತಾಯ್ತು ನನಗೆ. ಹಾಗಂತ ನಿನ್ನೊಟ್ಟಿಗೆ ನಾನು ಇಷ್ಟರವರೆಗೆ ಇದ್ದವ. ಎಲ್ಲಿ? ಬತ್ತಲಿಗೆ ನನಗೆ ಗೊತ್ತಿಲ್ಲದೆ ಹಾ ಹಾವಿಗೆ ಕೋಪ ಬರುದು ಬೇಕಂತ ಎಲ್ಲರೂ ಕೈ ಹಾಕುವಾಗ ತಾಗಿ ಕಚ್ಚಿ. ಆಹಾ, ನಿನಗೆ ಕಚ್ಚಲಿಕ್ಕೆ ನಾನು ನಿಂತವಲ್ಲ, ಕಚ್ಚುವವನಿಗೆ ಕಚ್ಚಬೇಕು ಅಂತ ಕೂತದ್ದು. ನನ್ನ ಭಾಗ್ಯ ದೊಡ್ಡದು. ಆದ್ರೆ ಕಚ್ಚಲಿಕ್ಕೆ ಆಗ್ಲಿಲ್ಲ, ಅದೇ ವ್ಯತ್ಯೆಯಲ್ಲಿ ಮತ್ತೆ ಹಿಂದೆ ಬಂದಿದ್ದೇನೆ. ನಿಜವಾಗಿ ನೀನು ಬಂದು ನನಗೆ ಆಯ ತಪ್ಪಿದ್ದು, ಆಯ ನಿನಗೆ ಇಲ್ಲ ಅಲ್ಲ. ಹೌದಾ? ನಿನಗೆ ಕಿರೀಟ ಯಾವುದು, ತಲೆ ಯಾವುದು ಅಂತ ಗೊತ್ತಿಲ್ಲ. ಕಿರೀಟ ಕಚ್ಚಿಕೊಂಡು ಹೋಗಿದೆ. ಕಿರೀಟ ಅಲ್ಲ ನಮಗೆ ಎಂತದಕ್ಕೆ? ಉಪಾಯ ನಮಗೆ ಇದ್ದ ಕಿರೀಟ ಕಟ್ಟಿಗೆ. ತಪ್ಪಿದ್ರೆ ಉಪಾಯ. ಅಲ್ಲ, ಏನು ಮಾಡುದು, ಪರಿಸ್ಥಿತಿ ಆಗಿ ಈಗ ಆಗುದಕ್ಕೆ ಕೂಡ ಕಾರಣ ಉಂಟು. ನೀನು ಮಂದಾರ ಮೂಲದಲ್ಲಿ ಇದ್ದ. ಹೌದೌದು. ಅಲ್ಲ, ಅವುಗಳೆಲ್ಲ ಸಂತಿಗೆ ಮೂಲ, ಮಂದಾರ ಮೂಲ ಇಲ್ಲೆಲ್ಲ ಮನೆ ಮಾಡಿಕೊಂಡು ಮಂದಾರ ಅಂತ ಕೆಲವು ಗಿಡಗಳೆಲ್ಲ ಗೊದ್ದು, ಕೆಲವು ಬೀಳ ಹಾಗೆಲ್ಲ ಇರ್ತದೆ ಹುತ್ತ. ಒಂದಲ್ಲ ಎರಡಲ್ಲ, ಗಿಡಮೂಲಿಕೆ ಕೆಲವು ಗಿಡಗಳು ಇತ್ತಲ್ಲಿ. ಹೌದು, ಸಂದೇಶ ಅಂತ ಜೀವನದ್ದು. ಏನು ಸಂದೇಶ? ಏನು ಸಂದೇಶ ಕೊಡ್ತೀವಿ? ಅಲ್ಲ, ಈಗ ನಿನ್ನ ಅವ ಶತ್ರು ಅಲ್ಲ ಯಾರು? ಅವ ಯಾವ ಕಾಲದಿಂದ ಶತ್ರು? ಪರೀಕ್ಷಾ ರಂಗದಿಂದ ಮತ್ತೆ ಶತ್ರು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನೀನು ನನ್ನ ಮಿತ್ರ. ಯಾವಾಗ ಮಿತ್ರ? ಶತ್ರುವಿನ ಶತ್ರು ಮಿತ್ರ. ನಮ್ಮೊಳಗೆ ಮಿತ್ರ. ಹಾಗೆ ನಿನಗೆ ಶತ್ರು. ನನಗೂ ಕೂಡ ಅವ ಶತ್ರು. ನಿನಗೆ ಅರ್ಜುನ ಶತ್ರು ಯಾಕೆ? ಕಾರಣ ಉಂಟು. ಅವ ನಾಗಲೋಕಕ್ಕೆ ಹೋಗಿ ಎಲ್ಲ ಸಂಬಂಧ ಮಾಡಿಕೊಂಡು ಬಂದವ. ನಾಗಲೋಕ? ನಾಗಾದಿಗಳವರಿಗೆಲ್ಲ ಮಿತ್ರರು, ಇದು ನಾಗಲೋಕದ ಕಥೆ ಅಲ್ಲ, ಸಂಬಂಧಿಗರು. ಇದು ಕಥೆ ಇಲ್ಲಿದ್ದೊಂದು. ಈಗ ನಾನು ಯಾರು ಅಂತ ಕೇಳಿದೆ ಅಲ್ಲ, ಹೌದೌದು. ನಿನಗೆ ದೇವೇಂದ್ರನ ಪರಿಚಯ ಉಂಟಾ? ನೀನು ಇದಕ್ಕಿಂತ ಅವನಲ್ಲಿ ಕೇಳುದು ಅರ್ಜುನ. ಕೇಳುವ ರಸಭಂಗವಾಗದೆ ಅಲ್ಲ, ನಾವು ದೊಡ್ಡವರಿಂದ ಆರಂಭಿಸಿದ್ರೆ ಕಥೆ ಗಟ್ಟಿ ಆಗುತ್ತದೆ ಅಂತ ಸ್ವಲ್ಪ. ದೇವೇಂದ್ರ ನನಗೆ ಗೊತ್ತುಂಟು, ಅದಕ್ಕೆ ಸಂಭಾಷಣೆ ಮಾಡಿ ಎಲ್ಲ ಗೊತ್ತಿಲ್ಲ. ಗೊತ್ತುಂಟು ದೇವೇಂದ್ರ ಲೋಕಕ್ಕೆ ಒಡೆಯ ಅರ್ಜುನನಿಗೆ ಜನ್ಮ ಕೊಟ್ಟವ, ಹಾಗೆಲ್ಲ ಗೊತ್ತುಂಟು. ಅದೆಲ್ಲ ಅದು ಹೌದು. ಅವನಿಗೊಂದು ಮಿತ್ರ ಇದ್ದಾನೆ. ಹೌದೌದು, ತಕ್ಷಕ. ತಕ್ಷಕನನ್ನು ಮಿತ್ರ ಮಾಡಿ ಕಥೆಯ ಅಲ್ಲ, ಅಲ್ಲೇ ಭಂಡಾರ ಕಾಯ್ಲಿಕ್ಕೆ. ಕಥೆಯ ಮೂಲ ಅಲ್ಲೇ ಉಂಟು. ಮತ್ತೆ ಸುಮ್ಮನೆ ಮಿತ್ರ ಮಾಡಿದಲ್ಲ ಅವ. ದೊಡ್ಡ ಭಂಡಾರ ಅಲ್ಲಿದ್ದು, ಆಪ್ತ ಮಿತ್ರ. ಕೇಂದ್ರದ ಭಂಡಾರ ಕಾಯ್ಲಿಕ್ಕೆ ಒಂದು ಗಟ್ಟಿ ಜನ ಆಗಬೇಕು. ಹೌದು, ಮಾಡಿದ್ದಷ್ಟೇ. ಆಗುವುದಕ್ಕೆ ತಕ್ಷಕನ ಮಗನ. ನೀನು ನಾಗರಾಜನ ಮಗನ? ಹೌದು, ಅಶ್ವಸೇನ ಎನ್ನುವ ಹಾಗೆ ನನ್ನ ಅಶ್ವಸೇನ. ಹೌದೌದು. ನಾವು ಇರುವುದಕ್ಕೆ ಕಾಂಡವನದಲ್ಲಿ ಅಪ್ಪನಿಗೆ ಸರ್ಕಲ್ ಉಂಟು, ಇವನಿಗೆ ಲೋಕ ಇಲ್ಲ, ಇವನಿಗೆ ಬಿಡಾರ ಇಲ್ಲ ಒಟ್ಟಿನಲ್ಲಿ. ಆ ಬಿಡಾರ ಉಂಟು. ಕಾಂಡವನದಲ್ಲಿ ನಾವೆಲ್ಲ ಇದ್ದವರು. ಕಾಂಡವನದ? ಹೌದೌದು. ಇವ ಹಳೆಯ ಕಥೆ ಹೇಳ್ತಾನೆ, ಅದು ಇಂದ್ರಪ್ರಸ್ಥ ಮಾಡಿದ್ದಲ್ವ ನಾವು? ಅವನ ಕಥೆ ಯಾರ ಕಥೆ ಕೇಳು? ಈಗ ನನ್ನ ಕಥೆ ಹೇಳ್ಬೇಕಾದ್ರೆ ಮೂಲದಿಂದಲೇ ತೊಡಗಿಸಿಕೊಳ್ಳಿ. ಕಾಂಡವನ ಅದು ಹೋಗಿದೆಲ್ಲ, ಈಗ ಇಂದ್ರಪ್ರಸ್ಥ ಆಗಿದೆ. ನಾವು ಹೋಗೋಕ್ಕಿಂತ ಮೊದಲಿನ ಕಥೆ ಇದು. ನಾನು ನನ್ನ ಅಮ್ಮ ಎಲ್ಲ ಅಲ್ಲೇ ಇದ್ದವರು. ಹೌದಾ? ಅಪ್ಪಗೂ ಕೂಡ ಇದ್ದದ್ದು. ಅಪ್ಪ ತಿರುಗಾಟದ್ದು ಸ್ವಲ್ಪ ಜಾಸ್ತಿ ಆಯ್ತು. ತಿರುಗಾಡಿಕೊಂಡೇ ಇರುದು. ಹೌದು. ಹಾಗಂತ ಸಾಕುವಂತ ಹೊಣೆಗಾರಿಕೆಗೆಲ್ಲ ನನ್ನ ಅಮ್ಮನಿಗೆ. ಈಗ ಒಂದು ದಿವಸ ಕಾಂಡವನದಲ್ಲಿ ಇರಬೇಕಾದ್ರೆ ಒಮ್ಮಿಂದೊಮ್ಮೆಲೆ ಬಿಸಿ ಆಗುದಕ್ಕೆ ಪ್ರಾರಂಭವಾಯಿತು. ಕಾಂಡವನ ಸೆಕೆ ಅಂತ ಅಲ್ಲ, ಮತ್ತೆ ಅವುಗಳೆಲ್ಲ ತೆವಳಿಕೊಂಡು ಹೊರಗೆ ಬರುದು. ಎಲ್ಲಿ ನೀರು ಉಂಟು ಹುಡುಕಿಕೊಂಡು ಯಾರೇ ಅವರ ಸುದ್ದಿ ಬೇಡ. ಈ ಸೆಕೆಯನ್ನು ತಡೆಯುವುದಕ್ಕೆ ಬೇಕಾಗಿ ಕಾಂಡವನವನ್ನು ಸುತ್ತುವುದಕ್ಕೆ ಕೆಲವರು ಅಲ್ಲಿಗೆ ಬರ್ತಾರೆ. ಅದು ಗೊತ್ತುಂಟ? ಅಲ್ಲಿ ತಂಪು. ಅಲ್ಲಿ ತಂಪು. ಹೀಗೆ ಹಾಗೆ ತಂಪು. ಅದಕ್ಕೆ ಸುರಪನವನ ಅಂತ ಹೆಸರು ಉಂಟು. ಹೌದೌದು. ಔಷಧಿಗಳಿಂದ ಕೂಡಿದಂತಹ ಒಂದು ಸಸ್ಯಗಳಲ್ಲಿ ಇರುವಂತಹ ಪ್ರದೇಶ ಅಂತ. ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ಮದ್ದಿನವನ ಔಷಧಿ, ಮದ್ದಿನ ಕಾಡು. ಹೌದೌದು, ಅದು ಸತ್ಯ. ಹಾಗಂತ ಅದು ಕಾಂಡವನ ಈಗ ಸೆಕೆಯಿಂದ ಉರಿದದ್ದಲ್ಲ, ದಹಿಸಿಕೊಂಡು ಉರಿಯುವುದಕ್ಕೆ ಬೆಂಕಿ ಹಾಕಿದ್ರಲ್ಲಿ ತಂದು ಬೆಂಕಿ
ಮತ್ತೆ ನಮಗೆ ಈ ಕಾಡೆಲ್ಲ ಹಾಳು ಮಾಡ್ಲಿಕ್ಕೆ ಕೆಲವು ಪಿಂಡಗಳು ಬೆಂಕಿ ಹಾಕಿದ್ದು ಹೌದು, ಯಾರು ಅಂತ ಮತ್ತೆ ನಮಗೆ ವಿಷಯ ಗೊತ್ತಾಯ್ತು, ಕತೆ ಗೊತ್ತಾಯ್ತು. ಬೆಂಕಿ ಬೀಳುವುದಕ್ಕೂ ಒಂದು ಕತೆ ಉಂಟಂತೆ. ಯಾರು ಹಾಕಿದ್ದೆ ಬೆಂಕಿ? ಇದು ಬೆಂಕಿ ಹಾಕಿದ್ದಲ್ಲ, ಅದು ಅಗ್ನಿ ಆಹುತಿ ಮಾಡಿಕೊಂಡು ಹೋದದ್ದು. ಅದು ಅವ ಹೊರಟ್ರೆ ಹಾಗೆ ಅಗ್ನಿ. ಅವ ಕೂಡ ಅದನ್ನು ಅವನಿಗೆ ಸಪ್ತಾರ್ಚಿ ಅಂತ ಹೆಸರು ಉಂಟಲ್ಲ, ಹೇಳು ನನಗೆ. ಅವನು ಕೂಡ ಆಪೋಷಿಸುವುದಕ್ಕೆ ವಿಸ್ಫುಲಿಂಗಿನಿ ಒಂದು ಕಾರಣ ಉಂಟಂತೆ. ಅವನಿಗೆ ಅಜೀರ್ಣವಾದದಂತೆ ಒಂದು ಸಮಯದಲ್ಲಿ. ಅಗ್ನಿಗೆ ಅಜೀರ್ಣ? ಹೌದೌದು. ಸರ್ವಭಕ್ಷಕ, ಅವ ಒಳ್ಳೆದ್ದು ಕೆಟ್ಟದೆಲ್ಲ ನುಂಗುವುದೇ. ಅವನಿಗೆ ಅಜೀರ್ಣ ಅಂದ್ರೆ ನಂಬ್ಯಾರ? ಯಾರು ನಂಬ್ಯಾರು? ನಂಬ್ಯಾರ ನಾನು ಅಲ್ಲ ಅಲ್ಲ, ಯಾರು ನಂಬ್ಯಾರು? ನಂಬಲೇಬೇಕು. ಅವ ಒಂದು ಒಮ್ಮೆ ಶ್ವೇತಕಿ ಅಂತ ಒಬ್ಬ ಯಾಗ ಮಾಡುವುದಕ್ಕೆ ಶುರು ಮಾಡಿದ. ನಿರಂತರವಾಗಿ 100 ಯಾಗವನ್ನು ಮಾಡಿ ಇದ್ದದನ್ನೆಲ್ಲ ನೆನಪಾಗುದು. ತುಪ್ಪವನ್ನೆಲ್ಲ ಅಗ್ನಿಗೆ ಸುರಿದು, ಆ ತುಪ್ಪ ಅಗ್ನಿಗೆ ಯಜ್ಞ ಮಾಡುವಾಗ ತುಪ್ಪ ಸುರಿಯದೆ ಬೇರೆ ಸುರಿಲಿಕ್ಕೆ ಆಗ್ತದೆ? ಅದನ್ನು ಹೇಳಲಿಕ್ಕಿಲ್ಲ. ಒಮ್ಮೆ ಅಲ್ಲ, ನಿರಂತರವಾಗಿ 100 ವರ್ಷಗಳ ಕಾಲ ಧಾರೆಯಾಗಿ ಸುರಿದದ್ದು. ಇವತ್ತು ಸಿಕ್ಕಿದ್ದು ಅಂತ ಎಲ್ಲವನ್ನು ತಿಂದದ್ದು ಆಪೋಷಣೆ ಮಾಡಿ. ಹೌದು. ಹಾಗಾಗಿ ಅವನಿಗೆ ಅಜೀರ್ಣ ಶುರುವಾಯ್ತು. ಹಾಗಾಗಿ ಅಶ್ವಿನಿ ದೇವತೆಗಳಿದ್ದಾರೆ, ಅವರಲ್ಲಿಗೆ ಹೋದದ್ದು. ಅಶ್ವಿನಿ ದೇವತೆಯಲ್ಲಿ ಹೋದಾಗ ಒಳ್ಳೆ ವೈದ್ಯ ಅಲ್ಲ, ಒಳ್ಳೆ ವೈದ್ಯ. ಈ ಹೊಟ್ಟೆ ನೋವು, ಅಜೀರ್ಣ, 2 ಗುಳಿಗೆ ಕೊಟ್ಟರೆ ಎಲ್ಲ ಮುಗಿತಾರೆ. ಈ ಗುಣ ಚೂರ್ಣ, ಗುಳಿಗೆ, ಕಷಾಯ, ತೈಲ ಎಂತದ್ದು ಬೇಕು ಅವ್ರು ಆಗಲೇ ಕೊಡ್ತಾರೆ. ಆಗಲೇ ಪಂಡಿತರು ಅವರು ಕೊಡ್ತಾರೇನು, ಅವರ ಬಯಲಿಯಲ್ಲಿ ಆಗ ಇರ್ಲಿಲ್ಲ. ಸಿದ್ಧ ಮಾಡಿದ್ದಿರಲಿಲ್ಲ, ಮುಗಿದಿರ್ತಾರೆ ದಾಸ್ತಾನು. ಹಾಗಂತ ಇವನಿಗೆ ಮಾರ್ಗವನ್ನು ಹೇಳ್ತಾರೆ ವೈದ್ಯರು, ನಾಳೆ ಬನ್ನಿ, ನಾಳೆ ಬರ್ತದೆ ಹಾಗಂತ ಮಾರ್ಗವನ್ನು ಸೂಚಿಸಿದ್ರು. ಹೀಗೆ ಅಜೀರ್ಣವಾದದ್ದೆಲ್ಲ ನಿಲ್ಬೇಕಾದ್ರೆ ಆಯುರ್ವೇದಕ್ಕೆ ಆಗ್ಬೇಕು ಅಲ್ಲ? ಅದೇ ಅಲ್ವಾ? ಅದೇ ಅದು ಗುಣ ಆಗುದು ನಿಧಾನ ಆದ್ರೂ ಕೂಡ ಕಾಯಿಲೆ. ಋಗ್ವೇದಕ್ಕೆ ಉಪವೇದವಾಗಿರುವಂತ ಆಯುರ್ವೇದ, ಯಜುರ್ವೇದಕ್ಕೆ ಉಪವೇದವಾಗಿರುವಂತಹ ಧನುರ್ವೇದ, ಸಾಮವೇದಕ್ಕೆ ಉಪವೇದವಾಗಿರುವಂತಹ ಗಾಂಧರ್ವ. ಬೇಡವಾ ನನಗೆ ಅದು ಹಾಗಂತ ಅದೆಲ್ಲ ಗಿಡಮೂಲಿಕೆ ಇರುವುದೆಲ್ಲಿ? ಕಾಂಡವನದಲ್ಲಿ. ಕಾಂಡವನದಲ್ಲಿ ಅಲ್ಲಿರುವಂತಹ ಎಲ್ಲ ಗಿಡಮೂಲಿಕೆ, ಕಾಂಡವನ ಎಲ್ಲ ಅಂತಲ್ಲ, ಕಾಂಡವನವನ್ನೇ ಸುಟ್ಟು ಬೂದಿ ಮಾಡಿ ಅಂತಾದ್ರೆ ನಿನ್ನ ಅಜೀರ್ಣ ಗುಣ ಆಗುತ್ತದೆ ಅಂತ ನನಗೆ ವರ್ತಮಾನ ಬಂದಿದೆ. ನಾನು ಆ ಕಾಲಕ್ಕೆ ಬರಲಿಲ್ಲ. ನಾನು ಬಂದಿರೋದು ವರುಣಾಸ್ತ್ರ ಪ್ರಯೋಗ ಮಾಡಿ ನಂದಿಸ್ತಿದ್ದೆ. ಅವ ಹೋದ ಪ್ರಯತ್ನ ಮಾಡಿದಂತೆ 2-3 ಸಾರಿ ಪ್ರಯತ್ನ ಮಾಡಿದ. ಆದ್ರೆ ನಮ್ಮಪ್ಪ ಇಂದ್ರನ ಸ್ನೇಹವನ್ನು ವಿಲಿಸಿದವರಲ್ಲ ನಾವಿದ್ದೇವೆ ಎನ್ನುವಂತ ಕಾರಣದಿಂದಲೂ ಏನು ಇಂದ್ರನವನ ಪ್ರಯತ್ನಕ್ಕೆಲ್ಲ ಅಡ್ಡಿಪಡಿಸ್ತಾ ಇದ್ದ. ಮೋಡವನ್ನು ಬರಿಸಿ ಮಳೆಯನ್ನು ಸುರಿಸ್ತಾ ಇದ್ದ. ಇಂದ್ರ ಮಳೆ ಸುರಿಸಿದ, ಹೌದೌದು. ಆದ್ರೂ ಅರ್ಜುನ ಬಾಣದ ಪಂಜರ ಕಟ್ಟಿದ. ಇವ ಹೋಗಿ ನೀರು ಬೀಳದ ಹಾಗೆ ನೋಡಿಕೊಂಡ. ಅದು ಹೌದು. ನೋಡಿಕೊಂಡವನೇ ಯಾವುದೇ ಒಂದು ಪ್ರಾಣಿಗಳು ಹೊರ ಹೋಗದ ಹಾಗೆ ಬಾಣದ ಪಂಜರವನ್ನೇ ನಿರ್ಮಿಸಿದ. ಇವ ಅಗ್ನಿ ದಹಿಸುವುದಕ್ಕೆ ಪ್ರಾರಂಭಿಸಿದ. ಒಂದು ವನ ನಿರ್ಮಾಣ ಮಾಡಿ ಎಷ್ಟು ಕಾಲ ಕಾಯ್ಬೇಕು. ಮತ್ತೆ ಆಮೇಲೆ ಇದ್ದವರೆಲ್ಲರೂ ಸುಡುವುದಕ್ಕೆ ಪ್ರಾರಂಭಿಸಿದ್ರು. ನಮಗೂ ಕೂಡ ಬಿಸಿದಾಗಿತ್ತಲ್ಲ. ಅಮ್ಮ ಮತ್ತು ನಾನು ಉಳಿಬೇಕೆನ್ನುವಂತ ಒಂದೇ ಕಾರಣದಿಂದಾಗಿ ನನ್ನ ಬಾಲವನ್ನು ಅಮ್ಮ ಕಚ್ಚಿಕೊಂಡು ಅಮ್ಮನ ಬಾಲವನ್ನು ನಾನು ಕಚ್ಚಿ ಮೇಲಕ್ಕೆ ಹಾರಿದೆವು. ಸರ್ಪಗಳಿಗೆ ಒಂದು ಹಾರುವ ಗುಣ ಉಂಟು. ಉದ್ದಮುಖವಾಗಿ ಹೋಗುದೇ ನಾವು ಅಲ್ಲಿಂದ ಮತ್ತೆ ಬಿಡಾರಲ್ಲಿ ಮಾಡಿದ್ವಿ ಅಲ್ಲಿಂದ. ಆದ್ರೆ ನಮ್ಮದೊಂದು ಕರ್ಮ ಇವ ಅರ್ಜುನ ನೋಡಿದ. ಅವ ನೋಡಿದ್ರೆ ನೋಡಿ ಏನು ಮಾಡಿದ? ಅವ ನೋಡಿ ಕೃಷ್ಣ ನೋಡಿ ಅರ್ಜುನನಿಗೆ ಸೂಚಿಸಿದ್ದೆ ತಡ ಅವನ ಬತ್ತಲಿಕೆಯನ್ನು ಬಾಣವನ್ನು ತೆಗೆದ, ನೇರವಾಗಿ ಗುರಿ ಇಟ್ಟ. ಎಲ್ಲಿಗೆ ಗುರಿ ತಾಗಿತ್ತು? ತಲೆಗೆ ಗುರಿ ಇಟ್ಟದ್ದು. ತಲೆಗೆ ಗುರಿ ಇಟ್ಟದ್ದು ಮೇಲ್ಮುಖವಾಗಿ ಹಾರ್ತಿದ್ದದ್ದಮ್ಮ. ಅಮ್ಮನ ತಲೆಯಲ್ಲಿ ಬಾಲ ಇದ್ದದ್ದು ನನ್ನದು. ಅಮ್ಮನ ತಲೆಯೂ ಹೋಯ್ತು, ನನ್ನ ಬಾಲವೂ ಹೋಯ್ತು. ಅಮ್ಮ ನಿನ್ನ ಬಾಲವನ್ನು ಹೀಗೆ ಕಚ್ಚಿಕೊಂಡು ಸಾಗುತ್ತಿದ್ರೆ ತಲೆ ತುಂಡಾಯ್ತು. ಸಮೇತ ಕೆಳಗೆ ಬಿಟ್ಟು ನೀನು ಅರ್ಧದದ್ದು ಮತ್ತೆ ನೀನು ಅರೆಯದದ್ದು ಏನು ಅಂತ ಕೇಳಬೇಕು. ಅಮ್ಮ ಸಂದರ್ಭದಲ್ಲಿ ಅಲ್ಲಿ ದಹಿಸುವಂತ ಅಗ್ನಿಗೆ ಬಿದ್ದು ಅಮ್ಮ ಕೂಡ ಸುಟ್ಟು ಹೋದರು. ನಾನು ಹೇಗೋ ಬದುಕಿ ಬಂದೆ. ಅಲ್ಲಿಂದ ನನಗೆ ದ್ವೇಷ. ಯಾರಲ್ಲಿ? ಈ ಅರ್ಜುನನಲ್ಲಿ. ಅಮ್ಮನನ್ನು ಕೊಂದಂತ ಇವನನ್ನು ಮಲಗಿ ನಿದ್ರೆ ಮಾಡುವಾಗ ಕಚ್ಚಬಹುದಿತ್ತೆ. ನಮಗೆ ಆಧಾರ ಬಾಲ ಅಲ್ವೇ? ಎತ್ತಬೇಕಾದ್ರೆ ಬಾಲ ಒತ್ತಿ ಹೆಡೆ ಎತ್ತಿ ಕಚ್ಚಿ ಕಚ್ಚಬೇಕು ಅಂತ ಇತ್ತು. ಆದ್ರೆ ಬಾಲ ಇಲ್ಲದ ಕಾರಣ ಸೋತೆ. ಹಾಗಾಗಿ ನಿನ್ನ ಬತ್ತಳಿಕೆಯನ್ನು ಸೇರಿಕೊಂಡವ. ಇನ್ನು ಬತ್ತಳಿಕೆಯನ್ನು ಹೇಗೆ ಸೇರಿಕೊಂಡಿದ್ದು ಕೇಳಬೇಡ. ಕೆಳಗೆ ಇಡುವಾಗ ನಾನು ಹೋಗಿ ಸೇರಿಕೊಂಡೆ. ಹೇಗೋ ಒಮ್ಮೆ ಪ್ರಯೋಗಿಸಿತು ಹೋಯ್ತು. ಏನು ಪ್ರಯೋಜನ ಆಗಲಿಲ್ಲ. ಸುಮ್ಮನೆ ಬಿಡು. ನಿನಗೆಲ್ಲ ನಿಜವಾಗಿ ಅಲ್ಲಿಗೆ ತಲುಪುವಾಗ ಕಣ್ಣು ಕಾಣುವುದಿಲ್ಲ. ಯಾವುದು ಕಿರೀಟ ನೀನು ಮತ್ತೆ ಮೇಲ್ಮುಖವಾಗಿ ಗುರಿ ಇಟ್ಟೆ. ನಾವು ಸ್ವಲ್ಪ ಊರ್ಧ್ವ ಮುಖ ಹೀಗೆ ಹೋಗುದಲ್ಲ. ನೀನು ಮತ್ತೊಮ್ಮೆ ಕೆಳಗೆ ಆವಿನ ಮುಖ, ದೇಹದಿಂದ ಹೊರಡುವ ಆತ್ಮದ ಮುಖ, ಬೆಂಕಿಯ ಮುಖ ಎಲ್ಲ ಮೇಲ್ಮುಖವಾಗಿರುವಂತದ್ದು. ಅದು ಗೊತ್ತಿರೋ ವಿಷಯ. ಒಮ್ಮೆ ಹೋದ್ರೆ ಏನಂತೆ, ಇನ್ನು ಸ್ವಲ್ಪ ಕೆಳಗೆ ಗುರಿ ಇಟ್ಟು ಮತ್ತೊಮ್ಮೆ ಪ್ರಯೋಗಿಸಂತೆ. ಅವನನ್ನು ನಾನು ಕೊಂದು ಮುಗಿಸ್ತೇನೆ.
ವಧೆಯನದಗುವನೆಲ್ಲ ಹೋಗಿರುವುದು ನಿವಾಳಿಸಿ ಬಿಟ್ಟದನ್ನು ಮತ್ತೊಮ್ಮೆ ಪ್ರಯೋಗಿಸುವ ಹಾಗಿಲ್ಲ. ಚೆನ್ನಾಗಿ ಜಗಿದು ಉಗುಳಿದಂತ ತಾಂಬೂಲ ರುಚಿಯಾಗಿತ್ತು ಮತ್ತೊಮ್ಮೆ ತೆಗೆದು ಬಾಯಿಗೆ ಹಾಕಲಿಕ್ಕೆ ಆಗುದಿಲ್ಲ. ನಿನಗೆ ಸಾಧ್ಯವಾಗುವುದಿಲ್ಲ, ಮತ್ತೊಬ್ಬನ ಸಹಾಯ ಬೇಕು ನಿನಗೆ. ನಾನೀಗ 2ನೇ ಬಾರಿ ಪ್ರಯೋಗಿಸಿದೆ ಅಂತ ಆದ್ರೆ ನಿನಗೆ ಯಾವಾಗಲೂ ಸಾಧ್ಯ ಆಗಲಿಲ್ಲ. ಮತ್ತೆ ಮರಳಿ ಬಂದು ಹೇಳ್ತೀನಿ, ನನ್ನ ಇನ್ನೊಮ್ಮೆ ಪ್ರಯೋಗಿಸು. ನನಗಿದು ಹಾವು ಬಿಡುವುದೇಕಲ್ಲ ಸಾಕಾಗ್ತದೆ, ಹಾವಾಡಿಗೆ ನಾನು ಹಾಗೆ ಹಾವು ಬಿಡ್ಲಿಕ್ಕೆ. ನಿನಗೆ ದ್ವೇಷ ಉಂಟು ಅಂತ ಅದ ನೀನು ತೀರಿಸು, ನನ್ನ ಸಹಾಯ ಬೇಡ. ಅರ್ಜುನನಲ್ಲಿ ಹಾಗೆ ಸಾಧಿಸುವುದಕ್ಕೆ ನನ್ನಲ್ಲಿ ಇನ್ನೂ ಸಾಮರ್ಥ್ಯ ಇದೆ. ನಿನ್ನಂಥವನ ಸಹಾಯದ ಅಗತ್ಯದಲ್ಲಿ ಬಂದು ಹೇಳಿದ್ದು ಒಳ್ಳೆಯದಾಯಿತು. ಒಂದು ವೇಳೆ ಎಲ್ಲಿಯಾದ ಅರ್ಜುನ ಸಾಯ್ತಿದ್ರೆ ಇವ ಊರಲ್ಲೆಲ್ಲ ಪ್ರಚಾರ ಮಾಡ್ಯಾರು, ಅರ್ಜುನನನ್ನು ಕರ್ಣ ಕೊಂದದ್ದಲ್ಲ ನಾನು ಕೊಂದದ್ದು ಅಂತ ಹೇಳಿ ತಿರುಗುವ ಜಾತಿ ಅಲ್ವ ನೀನು. ನಿನ್ನ ವಾಚಾಳಿಕನ ನೋಡುವಾಗ ಗೊತ್ತಾಗ್ತದೆ ನನಗೆ. ನಿವಾಳಿ ನಿನ್ನಯ ಬಲು ಹಿನ್ನಿಂದಲಿ ಕಾಳಗದಿ ಅರಿವದೆಯ ನೆಸಗುವನಲ್ಲ. ಹೋಗು ಕುಲಿದು ಶಲ್ಯನು ಕೀಳು ಮಾಡದಿರಗಡ ಬಾಣ ಮೇಳವಿಲಿ ತೊಡುವುದೆಲ್ಲ ರವಿಜನ ತಂದ ನಮಗೆ ಯುದ್ಧದಲ್ಲಿ ಗೆಲ್ಲಿಕ್ಕೆ ಬಹುದಾರಿ ಉಂಟು ಸ್ವಾಮಿ. ದುಡುಕಬೇಡ, ಒಂದೇ ದಾರಿ ಆಗಬೇಕು. ದುಡುಕಬೇಡ. ಕೌರವನ ಆಪ್ತ ಮಿತ್ರ ನೀನು. ಕೌರವನ ಗೆಲುವಿಗಾಗಿಯೇ ನಿನ್ನ ಜೀವನ, ನಿನ್ನ ಬದುಕು, ತನುಮನ ಧನವು ಕೌರವನ ಪ್ರಾಣಕ್ಕಾಗಿ ಕೌರವನಿಗಾಗಿ ಎಂಬಾಗ, ಕೌರವೇಂದ್ರನಿಗಾಗಿ ಮುಡಿಪು ಕೌರವನಿಗೆ ಮೀಸಲು ಎಂಬಾಗ ಈ ವೇಳೆಯನ್ನು, ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದು. ಆದ್ದರಿಂದ ಈ ಅಸ್ತ್ರ ಯಾವ ರೂಪದಲ್ಲಿ ಈಗ ಬಾಣ ಹೇಳ್ತಾ ಉಂಟಲ್ಲ, ಸರ್ಪ ಮುಖ್ಯವೋ ಸರ್ಪಾಸ್ತ್ರವೋ. ಆದ್ದರಿಂದಲೇ ಇವನ ಮಾತನ್ನು ಮನ್ನಿಸಿ ಈ ಬಾಣವನ್ನು ಮರಳಿ ತೊಡು. ಆ ಪಾತ್ರ ಕೀಳನ್ನಡಿಸಬೇಡ. ಅನುಚಿತವಾದಂತಹ ವ್ಯವಹಾರ ಹೇಳುವುದಲ್ಲ, ಯೋಧನಿಗೆ ಉಚಿತವಾದಂತಹ ವಿಚಾರವನ್ನು ಮಾತ್ರ ಹೇಳಬೇಕು. ಎಲ್ಲಿಯವರೆಗೆ ತೊಟ್ಟ ಬಾಣವನ್ನು ತೊಡುವುದಿಲ್ಲ, ಎಲ್ಲಿಯವರೆಗೆ ಅಂಬರ ಕುಸಿಯಲಿ, ಅಯ್ಯಯ್ಯೋ ಭೂಮಿಯ ಬಾಯಿ ತೆರೆಯಲಿ, ಸಾಗರ ಮೆರವರಿಯಲಿ, ಅಯ್ಯಯ್ಯೋ ಅದೆಲ್ಲ ಆಗುತ್ತದೆ ಅಂತಲ್ಲ. ಮತ್ತೆ ಅಂತಹ ಅಘಟಿತ ಘಟನಾ ಪರಂಪರೆಗಳು ದೊಡೆದ್ರು ಕರ್ಣ ನಿಲುಮೆ ಇದೆಯಲ್ಲ, ಅದರಲ್ಲಿ ಬದಲಾವಣೆ ಇಲ್ಲ. ತೊಟ್ಟಂಬ ತೊಡಲಾರೆ, ಈ ಬಾಣದ ಮೂಲಕವಾಗಿ ಒದಗುವ ಜಯ ನಮಗೆ ಬೇಡ. ಆದ ಕಾರಣ ಮಾತಾಡಬೇಡಿ, ಮರಳಿ ತೊಡು, ಬೇಡ ಮರಳಿ ತೊಡು. ಈ ಅಂಬು ಬೇಕಾದ್ರೆ ಹೇಳಬೇಕಾದ್ರೆ ಮಾಡಿಕೊಳ್ಳಿ, ಹಾಗೆ ಬೇಕಾದ್ರೆ ಅದು ಸಾಧಿಸಲಿ. ನಿನಗೆ ಇಷ್ಟು ಹೇಳಿದ್ರೆ ಅರ್ಥ ಆಗುದಿಲ್ಲ. ಒಂದು ಲಜ್ಜೆ, ಮರ್ಯಾದೆ, ಮಾನ, ನನಗೆ ದ್ವೇಷ ಮುಖ್ಯ. ಇಷ್ಟು ಬೈತಾ ಇದ್ದೆ ನಾನು. ಎದು ಹೋಗ್ಬೇಕು ನೀನು, ಹೋಗುದಿಲ್ವಾ? ಹೋಗುದಿಲ್ವಾ? ರಣದಿ ನದಿಸುತ್ತ ಹುಲುಷಿ ಕಾಡಿಯ ನೆವದೊಳೊರಗಿದ ಕಲಶ ಸಂಭವ ತನುವನೀಗಿದ ಸುತನಿ ಬಿದ್ದದುಳು ಅಲಗು ಮರಳಿದೆ ಹೂಡನಿಂಬ ಛಲಗಳ ನಿನಗಿರುತ್ತು ಕೌರವ ತಿಲಕ ಮೂವರ ನಂಬಿ ಕೆಟ್ಟ ಎನ್ನುತ್ತ ಖತಿ ತಳೆದಯ ಕೌರವ ತಿಲಕ ಮೂವರ ನಂಬಿ ಕೆಟ್ಟನೆನ್ನುತ್ತ ಖತಿ ತಳೆದ ರಥವಿಳಿದು ನಡೆದ ಹೊಲವಿದೇತಕ್ಕೆ
ಸಾರಥಿಯಾಗಿ ಒದಗಿ ಬರಬೇಕಿದ್ರೆ ನೀನೆಷ್ಟು ಕಷ್ಟಪಟ್ಟಿದ್ದಿ, ಹೌದಪ್ಪ. ಕೌರವ ಎಷ್ಟು ಕಷ್ಟಪಟ್ಟಿದ್ದಾನೆ. ಕಾಡಿಬೇಡಿ ಮಾತನಾಡಬೇಡ ಹಲವು, ನಾನು ಮಾತನಾಡಾರೆ ಹಲವಿದೇತಕ್ಕೆ. ಯಾವುದು? ಕೌರವ ನಂಬಿದ, ನಿನ್ನನ್ನೂ ನಂಬಿದ, ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ನಂಬಿದ, ಗುರು ದ್ರೋಣರನ್ನೂ ನಂಬಿದ. ನಿಜ. ಈಗ ನೆನಪಾಗ್ತದೆ, ನಂಬಿ ಕೆಟ್ಟವರಿಲ್ಲ, ಕೆಟ್ಟು ಹೋಗಿದ್ದಾನೆ. ಯಾರು? ಯಾರು? ಕೌರವ. ಹಲವಿದೇತಕ್ಕೆ ರಡದಿ ರದಿಸುತ್ತ ಹುಲು ಶಿಖಂಡಿಯ ನೆವದಳು ಹೊರಗಿದ. ಶಿಖಂಡಿ ಬಂದ ಎನ್ನುವ ಮಾತ್ರಕ್ಕೆ ಆದ್ರೂ ಹೇಳಿದಷ್ಟು ಮಾಡಿದ್ದಾರೆ ಅವರು. ಅಲ್ಲ, ಹೇಳಷ್ಟು ಮಾಡಿದ್ದಾರೆ. ಯಾವುದು ಹೇಳಬೇಕು ಅದನ್ನು ಹೇಳಲಿಲ್ಲ. ಮಾಡು ಅಂತ ಹೇಳಿದ್ದೆವು. ಅಲ್ಲ, ಅವರಿಗೆ ಮಾಡಬೇಕಾದಂಥದ್ದು. ಕೌರವನ ತಲೆ ಉಡಿಸ್ತೇನೆ, ಪಾಂಡವರಲ್ಲಿ ಒಬ್ಬರು ನಾಶ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲ, ಹೇಳಿಲ್ಲ ಅವರು. ಹೇಳಲಿಲ್ಲ. ಅವ್ರು ಹೇಳಿದ 10,000 ಮಂದಿ ಯೋಧರ ತಲೆ ಕಡಿಯುತ್ತೇನೆ. ಕೌರವರಿಗೆ ಬೇಕಾದ 10,000 ಅಲ್ಲ, ದಿನ 10,000 ಮಾಡಿ 10 ದಿವಸವಾಗ 1 ಲಕ್ಷ ಮಾಡಿ ಹಾಕಿ. ಕೌರವನಿಗೆ ಬೇಕಾದ 1 ಶಿರ. ಹಾಗೆ ಶಿಖಂಡಿ ಬಂದ ಎನ್ನುವ ನೆವನನ್ನು ಹಿಡ್ಕೊಂಡು ಆ ಭೀಷ್ಮ ಸರಳ ಮಂಚದಲ್ಲಿ ಮಲಗಿದರು. ಹೌದಪ್ಪ. ಅವನನ್ನು ಬಾರದಾಗ ಎಷ್ಟು ನೋಡಿದ್ರು ಪ್ರಯತ್ನ ಮಾಡಿದ್ರೆ ಸರಳ ಮಂಚ. ಏನೋ ಪೂರ್ವ ಕಥೆ ಎಲ್ಲ ಉಂಟು. ಬೇಡ, ಅಜ್ಜ ಹೇಳಿಕೊಂಡಿದ್ರೆ ಅಲ್ಲಿ ಕಥೆ, ಹಿರಿಯರ ವಿಷಯ. ಆಮೇಲೆ ಗುರು ದ್ರೋಣಾಚಾರ್ಯರ ಸೇನಾಧಿಪತ್ಯ. ಹಬ್ಬ ಎಂತಹ ಯುದ್ಧ ಗುರುಗಳ 5 ದಿವಸ ಸಾಕು. ಮಹಾಪರಾಕ್ರಮದ ಕಥೆ ಎಲ್ಲ ನಡೆದದ್ದು ಆವಾಗಲೇ. 5 ದಿವಸ ಸಾಕು. ಆ ದ್ರೋಣಾಚಾರ್ಯರು ಮಗ ಸತ್ತ ಎನ್ನುವಂತಹ ವರ್ತಮಾನ ಕೇಳಿ ತನ್ನ ದೇಹತ್ಯಾಗ ಮಾಡಿದರು. ಅವರಿಗೆ ಯೋಗ ಬಲದಿಂದ ಹೋಗ್ಲಿಕ್ಕೆ ಆಗ್ತದೆ. ಹೇಳಿದ್ದೆ ಅರ್ಧ ಬೇಕಾದ. ಅಲ್ಲ, ಹೇಳಿದ್ದೆ, ಅದು ಯೋಚನೆ ಮಾಡಲಿಲ್ಲ. ಅಲ್ಲ, ಗುರುಗಳು ಹೋದದ್ದು ಯಾಕೆ? ಮಗ ಎಲ್ಲಿದ್ದಾರೆ? ಸಾಮಾನ್ಯ ಯೋಧ ಹೇಳ್ತಿದ್ರೆ ಅವ್ರು ಹೋಗ್ತಿರ್ಲಿಲ್ಲ. ಹೇಳಿದವ ಧರ್ಮರಾಯ ಪ್ರಚಾರದಲ್ಲಿ ಉಂಟಲ್ಲ, ನಡೆಯುವುದಿಲ್ಲ. ಇವರು ಮಗೆಯಲ್ಲಿ ಹೋಗಿದ್ದಲ್ಲಿ ಒಳಗೆ ಬೇಕಾಗಿ ಶರೀರವನ್ನು ಇಲ್ಲಿ ಉಳಿದು ಯೋಗವಾಯೆಯ ಮೂಲಕವಾಗಿ ಅಲ್ಲಿ ಸ್ವರ್ಗಕ್ಕೆ ಹೋಗಿ ಒಬ್ಬ ಕಡಿದು ಚೆಲ್ಲಿದ. ಪುತ್ರ ವ್ಯಾಮೋಹ, ಕತ್ತಿ ಹಿಡ್ಕೊಂಡು ಪುತ್ರ ವ್ಯಾಮೋಹ. ಆದ್ದರಿಂದಲೇ ಸೂತನಾದ ಮಿತ್ರದಲ್ಲಿ ತಾನು ತನ್ನ ಮಾತನ್ನು ಕಳೆಕೊಂಡ. ಅಲ್ಲಿಗೆ ಇಬ್ಬರ ಮುಗಿಯಿತು. ಆಮೇಲೆ ಸೇನಾಧಿಪತಿ ಯಾರು 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 ಅಂತ ಕೇಳಿದಾಗ ಕರ್ಣ 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 ಅಂತ ಕೇಳಿತು. ಗುರುಪುತ್ರರಾದಂತ ಅಶ್ವತ್ಥಾಮಾಚಾರ್ಯರೇ ಅನುಮೋದಿಸಿದ್ದಾರೆ. ಹೌದು, ನನ್ನ ಸೇನಾಧಿಪತ್ಯ, ನನ್ನ ನಾಯಕತ್ವವನ್ನು. ಆಗ ನಡೆಯಿತು ನೋಡು. ಒಂದು ಯುದ್ಧ ಕಳೆದ ಮೇಲೆ ಏನಾಯಿತು ಇಂದಿನ ಹವತಿ ಕಲಿ ಕರ್ಣ. ಅದೆಲ್ಲ ಬೇಡ, ನೆನಪು ಮಾಡುವುದಿಲ್ಲ ನಾನು. ಕಳೆದ ಘಟನೆಗಳು. ಸಾರಥಿಯೊಬ್ಬ ದೊರಕಿದ್ರೆ ಏನು ಮಾಡಬಲ್ಲ ಪ್ರಭು. ಸಾರಥಿಯೊಬ್ಬ ದೊರಕಿದೆ, ಆದ್ರೆ ನನ್ನ ವಿಜೃಂಭಣೆ ಹೇಗೆ ನೋಡು ಅಂತ ಕೌರವನಲ್ಲಿ ಹೇಳಿದೆ. ನಾನು ವಿಜೃಂಭಿಸಿದ್ದು ಹೌದಲ್ಲ? ಖಂಡಿತ ಹೌದು. ಶಲ್ಯ ಸಾರಥ್ಯದಲ್ಲಿ ಕರ್ಣನ ವಿಜೃಂಭಣೆಯನ್ನು ಹೇಗೆ ಎನ್ನುವುದನ್ನು ವರ್ಣಿಸುವುದಿಲ್ಲ, ನಾನು ಕಣ್ಣಾರೆ ಕಂಡಿದ್ದೇನೆ. ಈಗ ಈಗ ಈ ವೇಳೆಯಲ್ಲಿ ಶಲ್ಯ ಮಾತನ್ನು ಉಪೇಕ್ಷಿಸಿ ನೀನು ತೊಟ್ಟಂಬು ತೊಡೋದಿಲ್ಲ. ಯಾವಾಗ ಉಪೇಕ್ಷಿಸಿದ್ದು? ನನ್ನ ಮಾತು ಈಗ ಒಂದು ಬಿಟ್ಟದ, ಅದು ಬಿಡಿ ಒಂದು ಮಾತಲ್ಲ ಬಿಟ್ಟರೆ ಎಂತದ್ದು ಉಂಟದು. ನಾನು ಮೊದಲಿಂದೆಲ್ಲ ಕೇಳಲಿಲ್ಲ ನಿಮ್ಮದು. ಕೋಪ ಪರಿಸಬೇಡ. ನಾನು ನಕುಲರಿಗೆ ಸಹದೇವನಿಗೆಲ್ಲ ಹೊಡಿವಾಗ ಈಗ 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 ಅದಲ್ಲ ನಿನ್ನ ಲಕ್ಷ್ಯ. ಈಗ ವಾಸ್ತವದಲ್ಲಿ ಅದಲ್ಲ ನಿನ್ನ ಲಕ್ಷ್ಯ, ಅದಲ್ಲ. ಈಗ ವಾಸ್ತವದಲ್ಲಿ ಭೀಮನಿಗೆ ಹೊಡಿವಾಗ ಅದು ನಿನ್ನ ಲಕ್ಷ್ಯ ಅಲ್ಲ. ನಿನ್ನ ಲಕ್ಷ್ಯ ಯಾರು? ಅರ್ಜುನ. ಅಲಗು ಮರಳಿದೆ ಹೂಡನೆಂಬ ಛಲಕಣ. ನಿಮ್ಮ ಮೂವರು ನಂಬಿ ಕೌರವ ಕೆಟ್ಟ ಕೆಟ್ಟ ಕೆಟ್ಟ. ಇವು ಸಣ್ಣ ತುಂಡು ಬಾಣಕ್ಕೆ ಬೇಕಾಗಿ ಮಾತನಾಡಿ ನಾವು ನಮ್ಮ ಸಂಬಂಧ ಹಾಳು ಮಾಡಿಕೊಳ್ಳುವುದು ಬೇಡ. ನಾವು ಸಾಯಂಕಾಲ ಶಿಬಿರ ಸೇರಿದ ಮೇಲೆ ಬೇಕಾದ್ರೆ ಕೆನ್ನೆಗೆ 4 ಬಾರಿಸಿ. ಆದ್ರೆ ಈಗ ನೀವು ಒಂದು ಸಾರಥ್ಯ ಮಾಡಬೇಕು. ಬನ್ನಿ ಈಗ ಕೌರವನ ಗೆಲುವಿಗಾಗಿ ಕಣ್ಣನ ಸೇನಾಧಿಪತಿ ನಾನು. ನನ್ನ ಮಾತನ್ನು ಉಪೇಕ್ಷಿಸಿದ ಬಳಿಕ ಅಲ್ಲ, ಒಂದು ಯೋಧನಿಗೆ ಅವನದ್ದೇ ಒಂದು ಧ್ಯೇಯ ನ್ಯಾಯ ಅಂತ ಇಲ್ವಾ? ಅಲ್ಲ, ಸಾರಥಿಗೆ ಉಂಟಪ್ಪ. ನಿಮ್ಮ ಮಾತುಗಳನ್ನು ಕೇಳಲೇ ಇಲ್ಲ ಅಂತಂದ್ರೆ ಸರಿ. ನಾನು ಮೊದಲಿದ್ರು ಕೇಳ್ತಾ ಬಂದಿದ್ದೇನೆ. ಇಲ್ಲಿಗ ಈ ಮಾತೆಲ್ಲ ಕೇಳಿಕ್ಕೆ ಆಗುತ್ತದೆ? ಇದು ವಾಸ್ತವದ ಪ್ರತಿರೂಪ. ಸ್ವತಂತ್ರವಾಗಿ ಅವನವನಿಗೆ ಒಂದೊಂದು ಧ್ಯೇಯಗಳಿರ್ತದೆ. ಸಮಯ ಸಾಧಿಸ್ತಾ ಇದ್ರು ಕಾಣ್ತದೆ ಬಹುಶಃ. ಯುದ್ಧದ ಪೂರ್ವದಲ್ಲಿ ಒಮ್ಮೆ ಪಾಂಡವರ ಶಿಬಿರಕ್ಕೆ ಹೋಗಿ ಬಂದದ್ದು ಇವರು. ಅಲ್ಲಿ ಧರ್ಮರಾಜ ಇವರಿಗೆ ಏನು ಮಾತುಕತೆ ಆಗಿದೆ ಅಂತ ಯಾರಿಗೂ ಗೊತ್ತು. ಕರ್ಣ ವಿಜೃಂಭಿಸುವ ಕಾಲಕ್ಕೆ ರಣರಂಗದಲ್ಲಿ ಕೈ ಕೊಡ್ತೇನೆ ಅಂತ ಹೇಳಿರ್ಬೇಕು. ಇಲ್ಲದಿದ್ದೆಲ್ಲ ನೇಮನವ. ಇದಕ್ಕಿಂತ ಮೊದಲು ನಮ್ಮೊಳಗೆ ಎಂಥ ವಾದ ನಡೆದಿದೆ, ಯುದ್ಧ ನಡೆದಿದೆ. ಖಡ್ಗ ಎತ್ತಿಕೊಂಡು ಹೊಡಿಲಿಕ್ಕೆ ಹೋಗಿದ್ದೇವೆ ನಾವು. ಆ ಕಾಲಕ್ಕೆ ಹೋಗಲಿಲ್ಲ ಅಂತ ಈಗ ಯಾಕೆ ಹೋಗಬೇಕು? ನನ್ನ ವಿಜೃಂಭಣೆ ಇವರಿಗೂ ಸಹಿಸುವುದಿಲ್ಲ ಅಂತಾಯ್ತು. ಕೌರವನಿಗಾಗಿ ದುಡಿಯಬೇಕು, ನನ್ನ ಧರೆಗಾಗಿ ದುಡಿಯಲೇಬೇಕು. ಸಾರಥಿಯನ್ನು ಬರಿಸಿಕೊಳ್ಳುವಷ್ಟು ಅವಕಾಶವಿಲ್ಲ. ನಾನೇ ಸಾರಥಿಯಾಗಿ, ನಾನೇ ರಚಿಕನಾಗಿ ಯುದ್ಧವನ್ನು ಮುಂದುವರಿಸ್ತೇನೆ. ಏನಮ್ಮ
ದೈವವಿಹೀನನಲ್ಲ ನೃಪದಿ ರಣದ ಭೀಮಾನಿ ದೇವ ಮುಳಿದಳಿಯೊಳಗೆ ನುತ್ತ ಚಿಂತಿಸಿದ ನಾನೇ ರಥಿಕನಾಗಿ ನಾನೇ ಸಾರಥಿಯಾಗಿ ಯುದ್ಧದಲ್ಲಿ ಮುಂದುವರಿದೆ ಅಂತಾದ್ರೆ ನನ್ನ ರಥ ಚಕ್ರಗಳು ರಕ್ತದ ಮಡುವಿನಲ್ಲಿ ಸಿಲುಕಿ ಹೋಯ್ತು. ದಪ್ಪನೆ ನೆಲಕ್ಕೆ ಕೆಡದೆ ನಾನು. ಗೋಪಿದೇವಿ ಮುನಿದಳೆ ಹೇಗೆ ನೆನಪಾಗ್ತಾ ಇದೆ ನನಗೆ. ಒಂದು ಕಾಲಕ್ಕೆ ದೊರಕಿದಂತಹ ಖಡ್ಗದ ಹರಿತವನ್ನು ಪರೀಕ್ಷಿಸುತ್ತಿದ್ದೆ ನಾನು. ಖಡ್ಗವನ್ನು ಚೆನ್ನಾಗಿ ಬೀಸುತ್ತಾ ಇದ್ದರೆ ನನ್ನ ಕೈಯಿಂದ ಖಡ್ಗವೇ ಜಾರಿ ದೂರಕ್ಕೆ ಹೋಗಿ ಬಿತ್ತು. ಬ್ರಾಹ್ಮಣನೊಬ್ಬನ ಧೇನುವಿನ ಮೇಲೆ ಬಿದ್ದು ಆ ಧೇನುವೆ ಸತ್ತು ಹೋಯಿತು. ಆ ಬ್ರಾಹ್ಮಣನ ಹೋಮ ಧೇನುವಾಗಿತ್ತದು. ಕೋಪಗೊಂಡಂತ ಆತ ಹೇಳಿದ್ದ, ನನ್ನ ಧೇನುವಿನ ಮರಣಕ್ಕೆ ಕಾರಣನಾದಂತಹ ನಿನಗೆ ರಣರಂಗದಲ್ಲಿ ವಿಜೃಂಭಿಸುವ ಕಾಲಕ್ಕೆ ನಿನ್ನ ರಥ ಚಕ್ರಗಳು ಸಿಲುಕಿ ಹೋದವು. ಆ ಶಾಪವಾಕ್ಯ ತಟ್ಟಿತೋ ಹೇಗೆ, ಕುಸಿದು ಧರೆಗೆ ಬಿದ್ದಿನಲ್ಲ. ನಾನು ಸೋತದ್ದಲ್ಲಪ್ಪ, ನನ್ನ ದೊರೆಯಾದಂತಹ ಕೌರವೇಂದ್ರನ ಸೋಲಿತು. ಅವನು ಸೋಲ ಕೂಡುದು, ಅವನು ಗೆಲ್ಲಲೇಬೇಕು. ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ರಥವನ್ನು ಸುಸ್ಥಿತಿಗೆ ತಂದು ಇವನಲ್ಲಿ ಯುದ್ಧಕ್ಕೆ ಮುಂದುವರಿಯಬೇಕು. ಅದಕ್ಕಾಗಿ ಭಾನುಸುತ ರಥ ಬೆಳೆದೋ ಕುಂತಿ ಸೂನುವಿನ ಮೊಗ ನೋಡಿ ನೀತಿ ವಿಧಾನದಲ್ಲಿ ತಾನುರಿದ ಸರ್ವರು ಮೆಚ್ಚುವಂದದಲ್ಲಿ ಎಲೆ ಪಾರ್ಥ ಕೇಳುವುದು ಪಾರ್ಥ ಎಲೆ ಪಾರ್ಥ ನೀ ಕೇಳುವುದೊಲಿ ಮಾತಾ ಛಲದಗೆ ಸೋಮಜಾದ ಛಲದಗೆ ಸೋಮ ಕುಲಧರ್ಮಜಾತ ಸೈರಿಸು. ಯುದ್ಧವನ್ನು ಮಾಡೋದಕ್ಕೆ ಮನಸ್ಸಿಲ್ಲದೆ ಏನೂ ಅಲ್ಲ. ಮತ್ತೆ ಯುದ್ಧ ಮುಂದುವರಿಸಲಿಕ್ಕೆ ಸಿದ್ಧನೇ ಇದ್ದೇನೆ. ಆದ್ರೆ ಅವಕಾಶ ಅದಕ್ಕೆ ಬೇಕಾದ ಹಾಗಿಲ್ಲ. ಪರಿಸರ ಯಾಕೆ ಅದನ್ನು ಒದಗಿಸಿಕೊಳ್ಬೇಕು ಅಂತಾದ್ರೆ ಇದು ಅವಕಾಶವನ್ನು ನೀಡಬೇಕಷ್ಟೇ. ಪ್ರೀತಾದೇವಿ ಹಡೆದವರೆಲ್ಲರೂ ಪಾರ್ಥರೇ. ಆದ್ರೆ ಪಾರ್ಥ ಅಂತ ಅನ್ವರ್ಥತೆಗೆ ಒಳಗಾದವು ನೀನು ಮಾತ್ರ. ಮಾತೆಯ ಬಯಕೆಯನ್ನರಿತು ವ್ಯವಹರಿಸಿದವು ನೀನು. ಆ ಮಹಾತಾಯಿ ನಿನ್ನನ್ನು ಮಗನಾಗಿ ಪಡೆದಾಗ ಅವಳಿಗೆ ಒಂದು ಪುತ್ರತ್ವದಲ್ಲಿ ಸಾರ್ಥಕತೆ ಬಂತಂತೆ, ಪೂರ್ಣತೆ. ಸಾಕಪ್ಪ ಈ ಮಗ ನನಗೆ ನನ್ನ ಇಚ್ಛೆಗಳೆಲ್ಲವನ್ನು ಈಡೇರಿಸಿಕೊಡುವಂತಹ ಮಗನಿವನು ಎಂಬ ಭಾವನೆಯಿಂದಲಾಗಿ ತಾನು ಅರಿತ ಮಂತ್ರವನ್ನು ನನ್ನ ತಪಸ್ಸಿಗೆ ಉಪದೇಶ ಮಾಡಿದಂತೆ. ಹಾಗಾಗಿ ಲೋಕಮುಖದಲ್ಲಿ ಪಾರ್ಥ ಎಂಬ ಹಾಗೆ ನೆಗಳ್ತಿಗೆ ಪಾತ್ರನಾದವು ನೀನು. ಧರ್ಮ ಜಲದ್ದಾದಂತಹ ಆದರ್ಶವನ್ನು ಜೀವನದಲ್ಲಿ ರೂಢಿಸಿಕೊಂಡಂತಹ ಪುಣ್ಯಾತ್ಮ. ದ್ರೋಣಾಚಾರ್ಯರ ಶಿಷ್ಯವೃತ್ತಿಯ ಮೂಲಕವಾಗಿ ಲೋಕದಲ್ಲಿ ಅಗ್ಗಳೆಯ ವೀರನಾದವು. ಎಲೆ ಪಾರ್ಥ, ನೀ ಕೇಳುವುದೊಲಿದನ್ನ ಮಾತ್ರ ಏನು ಛಲದಂಕನ ಹೇ ನೀನು. ಯುದ್ಧಕ್ಕೆ ತೊಡಗಿದ ಶಪಥ ಮಾಡಿ ಮುಂದುವರಿದೆ ಅಂತಾದ್ರೆ ಕಾರ್ಯ ಸಾಧಿಸಿಯ ಮತ್ತೆ ಶಿಬಿರ ಸೇರುವವ. ನನಗೆ ಚೆನ್ನಾಗಿ ಗೊತ್ತು ಸೂರ್ಯಾಸ್ತದವರೆಗಿರುವಂತಹ ಅವಕಾಶ, ಅದರೊಳಗೆ ಮಾಡಿದಂತಹ ಪ್ರತಿಜ್ಞಾ ಪೂರ್ಣಕ್ಕೆ ಬೇಕಾದ ಸಿದ್ಧತೆ, ಅದಕ್ಕಿರುವಂತಹ ಲಕ್ಷ್ಯ, ಆ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ಇದೆ. ನಿನಗೆ ಅವಕಾಶ ಮಾಡಿ ಕೊಟ್ಟೆ ನಾನು. ಧರ್ಮಜನ ಆದರ್ಶ ಅಂತ ಹೇಳಿದನಲ್ಲ, ದ್ರೋಣಾಚಾರ್ಯರ ಶಿಷ್ಯವೃತ್ತಿ ಅಂತ ಹೇಳಿದನಲ್ಲ. ಸದ್ಯಕ್ಕೆ ನನ್ನ ಸ್ಥಿತಿ ಏನಾಗಿದೆ? ಸಮದಂಡಿಯಾಗಿ ನಾನು ಕಾಳಗವನ್ನು ಮಾಡ್ತಾ ಇದ್ದೆ. ಆದ್ರೆ ಈಗ ನೋಡು, ನೆಲದಲ್ಲಿ ಹೂಳಿ ದುಮ್ಮಡಿಸಿತು ರಥವು. ಕಲಹ ಕಾನುವರಿ ಈಗ ಅಲಸದು ಮತವು. ಯುದ್ಧ ಮಾಡ್ತಾ ಇದ್ದ ಹಾಗೆ ರಥ ಚಕ್ರಗಳು ರಥದ ಮಡುವಿನಲ್ಲಿ ಸಿಲುಕಿ ಕುಸಿದಿವೆ. ತುರಗಗಳು ಎಳೆದು 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 ನೊರೆ ನೊರೆ ಕಾರುತ್ತಾ ಇದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ನಾನು ಕೆಳಗೆ ಬಿದ್ದಿದ್ದೇನೆ. ನೀನಲ್ಲಿ ಸಮದಂಡಿಯಾಗಿ ಕಾಳಗ ಮಾಡಬೇಕು ಅಂತಾದ್ರೆ ಆ ಸಿದ್ಧತೆಗಳೆಲ್ಲ ಬೇಕು. ಬಿಲುಹೀನ, ಶರಹೀನ, ರಥಹೀನ
ಇಂಥವರಲ್ಲಿ ಕಾಳಗ ಮಾಡಬಾರ್ದೆಂಬ ರಣನೀತಿ ನಿನ್ನ ಬಗ್ಗೆ ನಿನ್ನಲ್ಲಿ ಪಾಠ ಮಾಡಬೇಕಾದ ಅಗತ್ಯವಿಲ್ಲ. ಹಾಗಾಗಿ ರಣರಂಗದಿಂದ ಓಡಿ ಹೋಗುತ್ತೇನೆ, ನನಗೆ ಬೇಕಾದ ವ್ಯವಸ್ಥೆಯನ್ನು ತರಿಸಿಕೊಡಿ ಎಂಬ ಹಾಗೆ ಹೇಳುವುದಿಲ್ಲ ನಾನು. ರಥವನ್ನು ಮರಳಿ ಎತ್ತಿ ಸುಸ್ಥಿತಿಗೆ ತಂದು ಯುದ್ಧಕ್ಕೆ ಮುಂದುವರಿಯಬೇಕು ಅಂತಾದ್ರೆ ಅರೆಗಳಿಗೆ ಅವಕಾಶ ಬೇಕು. ಆ ಅವಕಾಶ ಕೊಟ್ಟೆ ಅಂತಾದ್ರೆ ನಾನು ಸಿದ್ಧನಾಗಿ ಬರ್ತೇನೆ. ಕೊಡುವೆಯಾ? ಯೋಧ ಧರ್ಮವನ್ನು ಅರಿಯದವ ನಾನೇನೂ ಅಲ್ಲ, ಹಾಗಾಗಿ ಅವಕಾಶವನ್ನು ಕೊಟ್ಟಿದ್ದೇನೆ, ಸಿದ್ಧನಾಗಿ ಬಾ. ಎಸಗಿದಾಗಲೇ ಕೊಲ್ಲಬೇಕು ಎಂಬುದರಸುಗಳ ಕಥನಾದ ನೀತಿ. ತೊಡು 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 ದಿವ್ಯ ಮಹಾತ್ರವಯನುತ ಮೊರವೈರಿ ಗರ್ಜಿಸಿದನು. ಕೇಳಿದ ಕ್ಷಣ ಅವಕಾಶವನ್ನು ನೀವು ಒದಗಿಸಿಕೊಟ್ಟೆಯಲ್ಲ. ರಣನೀತಿಯನ್ನು ಈ ಕಾಲದಲ್ಲಿ ನಾನು ಪ್ರತ್ಯೇಕವಾಗಿ ನೀವು ಒರೆಯಬೇಕು. ವಿರೋಧಿಗಳಿಗೆ ಆಪತ್ತು ಒದಗಿದಾಗಲೇ ಕೊಲ್ಲಬೇಕು ಎನ್ನುವುದು ಅರಸುಗಳ ಯುದ್ಧದ ಹಸನಾದ ನೀತಿ. ದಿವ್ಯ ಮಹಾಸ್ತ್ರವನ್ನು ತೋಡು ತೋಡು. ಮನಸ್ಸಿಗೆ ಬಿದ್ದನಿ ಮಾತಿಲಿ ಬಿಟ್ಟಾಡು ಕರ್ಣನ್ಯಾರೇ ಕರ್ಣ ಯಾರೇ ಎನ್ನ ಮನದಲ್ಲಿ ಹಲವು ಹಂಬಲಿಸುತ್ತಾಲಿರುವುದು ಕರ್ಣ ಯಾರೇ ಧನು ಎತ್ತಲಾರೆ ಊರ್ಗಿಣಿ ತೊಡಲಾರಿರು ಕರ್ಣಲಾರಿ ಮೇಲನಗೀಸು ಬಗೆಗಾಣದಾತನ ಮೇಲಿರು ಕರ್ಣನಾರೇ ಕೃಷ್ಣ ಯಾರೇ ಏನರ್ಜುನ ಮನಸ್ಸಿಜ ಪಿತ ನೀನು, ಮನ್ಮಥನಯ್ಯ ಎನ್ನುವ ಕಾರಣಕ್ಕಾಗಿ ಈ ಹೆಸರು ನಿನಗಲ್ಲ. ಸರ್ವರ ಮನೋವ್ಯಾಪಾರವನ್ನು ನಿಯಂತ್ರಿಸುವಂತಹ ಚೈತನ್ಯ ನಿನ್ನಲ್ಲಿರುವ ಕಾರಣ ನೀ ಮನಸ್ಸಿಜ ಪಿತ. ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಾ ಇದೆ ಎನ್ನುವಂತಹ ವಿಚಾರವನ್ನು ನೀನು ಅರಿಯದೇ ಹೋದೆ ಸ್ವಾಮಿ. ನನ್ನ ಮನದಲ್ಲಿ ಹಲವು ಹಂಬಲಿಸುತ್ತಲಿರುವುದು ಯಾಕೆ? ಕಾರಣ ಇದೆ. ನೀನಾಡಿದಂತೆ ಹರಿತವಾದಂತಹ ಬಾಣ ಪ್ರಯೋಗ ಮಾಡಬೇಕು ಎನ್ನುವುದಾಗಿ ಈತನು ನೋಡಿದರೆ ಅದು ಅವನ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ, ಬಿಲ್ಲನ್ನೆತ್ತುವುದಕ್ಕೆ ಕೈಗಲೇಳುತ್ತಾ ಇಲ್ಲ. ಬಾಣ ಪ್ರಯೋಗ ಮಾಡುವುದಕ್ಕೆ ಮನವಾಗುತ್ತಾ ಇಲ್ಲ. ಈತನಲ್ಲಿ ವಿರೋಧ ಹುಟ್ಟಿದ್ರೆ ತಾನೇ ಈತನನ್ನ ಘಾತಿಸುವುದಕ್ಕೆ ಸಾಧ್ಯ. ಇವನಲ್ಲಿ ಹಗೆಯೇ ಗೋಚರಿಸುತ್ತಾ ಇಲ್ಲ. ನನಗೆ ಹಗೆತನವೇ ಕಾಣುತ್ತಾ ಇಲ್ಲ. ಮೇಲಾಗಿ ಯಾವುದೋ ಒಂದು ರೀತಿಯಾದಂತಹ ಬಂಧು ಪ್ರೇಮ, ಯಾವುದೋ ಒಂದು ವ್ಯಾಮೋಹ, ಹೆಚ್ಚೇನು ನನ್ನಣ್ಣನಾದಂತಹ ಧರ್ಮಜನ ಬೆನ್ನನ್ನು ನೋಡಿದ ಹಾಗೆ ಗೋಚರಿಸುತ್ತಾ ಇದೆ. ಇವನ ಬೆನ್ನನ್ನು ಕಾಣುವಾಗ ಮೇಲಾಗಿ ಅದಕ್ಕಿಂತಲೂ ಅಧಿಕವಾದಂತಹ ಪ್ರೇಮ ಭಾವ ನನ್ನಲ್ಲಿ ಹುಟ್ಟುತ್ತಾ ಇದೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಈ ಕರ್ಣ ಯಾರು ಸ್ವಾಮಿ? ಯಾರಿವ? ಸಾಯಗೆ ಕರದೊಳಗಾಯತದ ಧನುವಿಲ್ಲ, ಬರಿದೆ ನಿರಾಯುಧನ ಕೊಲರೆಂದಡೆಂತೈ ನೋಡು ಮನದೊಳಗೆ ಪಾಯ ಬಿಡುದಲ್ಲಿ ರಥವ ನಡೆದಿಳಿದು ಎನ್ನುವುದರಿಲ್ಲದವನ ಮೇಲೆ ಉರುಗಾಯ ತೋರುವನ ನಿಷ್ಠರುಳಿ ಹೋಗಿಂದ ನೋಡವನ ಸ್ಥಿತಿಯನ್ನು ಸಾಯಕಗಳಿಲ್ಲವಗೆ ಕರದೊಳಗಾಯತದ ಧನವಿಲ್ಲ.
ಯೋಧನಾದಂತಹ ಆತನ ರಥ ಈಗಾಗಲೇ ನೆಲದಲ್ಲಿ ಹೂತು ಹೋಗಿದೆ. ಅದನ್ನು ಎತ್ತುವುದಕ್ಕಾಗಿ ತನ್ನ ಶರೀರದ ಕಸುವೆಲ್ಲವನ್ನು ಪ್ರಯೋಗಿಸಿ ಹಾ ಹಾ ಎನ್ನುವುದಾಗಿ ಬಾಯಿ ಬಿಡುತ್ತಾ ಇರುವಂತಹ ಆತನ ಮೇಲೆ ಬಾಣ ಪ್ರಯೋಗ ಮಾಡು ಎನ್ನುವುದಾಗಿ ಹೇಳುತ್ತಾ ಇದೆಯ ಪ್ರಭು. ನೀನು ಕರುಣಾಸಾಗರನಂತೆ ಅಲ್ಲ ಪ್ರಭು, ನೀ ನಿಷ್ಕರುಣಿ ನಿಷ್ಕರುಣಿ ಎಂದಡೆಲೆ ಮರುಳಿಗೆ ಒಂದೇ ನಿನಗೆ ನೆಮ್ಮೆ ಮಂದಮದ ಸೂತ ಸುತ ಇವರಿಲ್ಲ ಬಾಂಧವರೇ ಹಂದೆ ಕುಲಗೆಡುಗ ನೀನೇ ಸುಮರುಗುವೆ ಸಾಕು ಪಿಂದಡರಣ ಅಗ್ರದೊಳಗೆ ಕೊಂದನ ಅಭಿಮನ್ಯುವು ಕೊಲುವಾಗ ಎಸೆವ ಸಂಬಂಧವು ನೋಡಿದಡೆ ಬಿಡವ್ರತ ಬಂಧುತನವ ಬಳಿಕ ದರ್ಶನ ಹಿಡಿದು ತೊಡು ದಿವ್ಯ ಮಾರ್ಗಣವನಿಗೆಂದನು ಎಲೆ ಮರುಳೇ. ನಾನು ನಿಷ್ಕರುಣೆ ಅಲ್ವೋ? ನಿನಗೆ ಕರುಣಾಭಾವ ಉಕ್ಕೇರಿ ಬರುತ್ತಾ ಉಂಟು. ಇವನನ್ನು ಕಂಡ ಕ್ಷಣದಲ್ಲಿ ಯುದ್ಧಾರಂಭದಲ್ಲೇ ನಿನಗೆ ನಾ ಸೂಚಿಸಿದ್ದೆ. ಮನದ ಕ್ಲೈಭ್ಯವನ್ನು ಕ್ಲೇಶವನ್ನು ಹರಿದೊಗೆದ ಬಳಿಕ ಸಮರ್ಥವಾಗಿ ಯುದ್ಧವನ್ನು ನಿಭಾಯಿಸಿದವ ನೀನು. ಈ ಕಾಲದಲ್ಲಿ ಕರ್ಣನ ಬೆನ್ನ ನಿರೀಕ್ಷಿಸುತ್ತಾ ಇದ್ದ ಹಾಗೆ ನಿನ್ನ ಅಂತರಂಗ ಕರಗುತ್ತಾ ಉಂಟಲ್ವಾ? ಇವನಲ್ಲಿ ಬಂಧುತ್ವದ ಭಾವವೇ ಹೇಗೆ ತೋರಿಸುವುದಕ್ಕೆ ಸಾಧ್ಯ ಹೇಳು? ನಿಮಗೆ ವಿರೋಧಿಯಾಗಿ ನಿಂತಹ ಕೌರವರಿಗೆ ಬೆಂಗಾಲಾಗಿ ನಿಂತಹ ಇವ ನಿಮಗೆ ನಿಜಾರ್ಥದಲ್ಲಿ ಬಂಧುವೇ ಅಲ್ಲ. ಎಂತೆಂತಹ ಕುಲಗೆಡುಕತನವನ್ನು ಮಾಡಿದಂತಹ ಇವ ಹಂದೆ ಇದ್ದಾನೆ, ಮಂದಿಮತಿ ಇದ್ದಾನೆ, ಧೂರ್ತನಿದ್ದಾನೆ. ನಿನ್ನ ಮಗ ನಿನ್ನ ವಜ್ರವೀರ್ಯದ ಬಿಂದು ಆ ಅಭಿಮನ್ಯು ಕುಮಾರಕನನ್ನು ಕೊಲ್ಲುವಂತಹ ಕಾಲದಲ್ಲಿ ತೋರಿಸಿದನೇ ಇವ ಬಂಧುತ್ವವ. ಮೋಸದಿಂದ ಕೊಲ್ಲಿಸುವುದಕ್ಕೆ ಕಾರಣನಾದಂತಹ ಇವನನ್ನು ಅವಕಾಶ ನೀಡಿ ಹಿಂದಿನಿಂದ ಇರುವಂತ ಯತ್ನ ಮಾಡಿದೆಯಾ? ಬಾಣ ಪ್ರಯೋಗಿಸಿದೆ, ನನ್ನ ಕಿಬ್ಬಟ್ಟೆ ಹರಿದು ಅದೋ ಕರುಳುಗಳೆಲ್ಲ ಉಗಿತಾ ಇದೆ. ಆ ಕರುಳನ್ನು ಒಳಕ್ಕೆ ಸೇರಿಸಿ ಉತ್ತರ ಇದ್ದ ಹೊಟ್ಟೆಯನ್ನು ಬಿಗಿದಿದ್ದೇನೆ. ಆಯುಧ ಇಲ್ಲದಿದ್ರೇನು, ಕಿಗ್ಗಟ್ಟಿನ ಕಠಾರ ಇದೆ. ಕೇಳು ಕೊಳುಗುಳಗು ಕೈ ಕೈಯಲು ನಡುಗಿಡು ಧೈರ್ಯ ಸಿರಿ ತೊಲಗಿ ಹೀನನಾದನು ಕೌರವೇಶ್ವರಗೇನು ಗತಿಯೋ ಹೀನನಾದನು ಕೌರವೇಶ್ವರಗೇನು ಗತಿಯೋ ಹರಘರ ಮಹಾದೇವ ಎನ್ನುತ್ತ ಚಿಂತಿಸುತ್ತಿದ್ದನವನೀಶ ಶಿವ ಶಿವ ಸಮರದು ಕೈಸೋದೆ ನನ್ನ ಶಿವ ಶಿವ ಸಮರದು ಕೈಸೋದೆ ನನ್ನ ಭುವನೇಶ ಮಮತಿಯು ಕುವರರದೋಳೆನ್ನ ಆಪ
ಸಲಹಿದನು ಶಿವ 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 ಶಿವನೇ ಶಿವನೇ, ಎಂತಹ ದುಸ್ಥಿತಿಗೆ ಹಿಡಿದು ಬಿಟ್ಟು ನಾನು ಈ ಕಾಲಕ್ಕೆ. ಶಿವನನ್ನು ನಾನು ಕೂಗಿ ಕರೆದಂತಾದ್ರೆ ಶಿವನಲ್ಲಿಂದ ಬರಬೇಕು. ಈ ಮೊದಲೇ ಇಂದ್ರಕೀಲಕದಲ್ಲಿ ಪಾರ್ಥನ ಸತ್ವವನ್ನು ಪರೀಕ್ಷೆ ಮಾಡಿ ಅವರಿಗೆ ಬೇಕಾದಂತಹ ಬರಬಲ ಪಾಶುಪತವೇ ಮೊದಲಾದಂತಹ ದಿವ್ಯಾಸ್ತ್ರಗಳನ್ನು ನೀಡುವುದರ ಮೂಲಕವಾಗಿ ನಾನು ಪಾರ್ಥನ ಪಕ್ಷ ಅಂತ ಪರಮೇಶ್ವರ ತೋರಿಸಿಕೊಟ್ಟ. ಹರಿಯನ್ನು ನಾನು ಕೂಗಿ ಕರೆಯಲೇ ಹರಿಯಲ್ಲಿಂದ ಬಂದಾನು. ಭಾವನಾಗಿ ಬಂಡಿಯ ಭವನಾಗಿ ಹರ್ನಿಶವನ ದೇವನಾಗಿ ಅವನ ರಥದಲ್ಲಿದ್ದು ಕಾಯ್ತಾ ಇರುವಂತಹ ಶ್ರೀಹರಿ ಖಂಡಿತವಾಗಿಯೂ ನನ್ನನ್ನು ರಕ್ಷಿಸುವುದಕ್ಕೆ ಬರಲಾರ. ಬ್ರಹ್ಮದೇವ ಕೂಗಿ ಕರೆದರೆ ಬರ್ತಾನೆಯೇ? ಹುಟ್ಟಿನಿಂದಲೇ ವೀತಿ ಲಿಖಿತ ಸೊಟ್ಟಗಾಗಿ ಹೋಗಿದೆ. ನನ್ನ ಮಾತೆಯಾದಂತಹ ಕುಂತಿ ದೇವಿ ಶಿಶುವಾಗಿದ್ದಂತಹ ನನ್ನನ್ನು ತೊಟ್ಟಿಲಲ್ಲಿರಿಸಿ ಗಂಗಾ ಭವಾನಿಯ ಮೇಲೆ ತೇಲ ಬಿಟ್ಟಂತಹ ಕಾಲಕ್ಕೆ ಯಾಕೆ ನಾನು ಸೂತನಿಗೆ ದೊರಕಿದೆ? ಒಬ್ಬ ಬ್ರಾಹ್ಮಣನಿಗೂ ಒಬ್ಬ ಕ್ಷತ್ರಿಯನಿಗೂ ನಾನು ದೊರಕುತ್ತಿದ್ದ ಸ್ಥಿತಿ ಆಗುತ್ತಿತ್ತು. ವಿಧಿ ಎಲ್ಲದ ನಿರ್ವಾಹವಿಲ್ಲ. ಬ್ರಹ್ಮನದ್ದಾದಂತಹ ಬಲವು ಈ ಕರ್ಣನಿಗೆ ಖಂಡಿತವಾಗಿ ಇಲ್ಲವಪ್ಪ. ಯಾವನೊಬ್ಬನು ಸಂಶೋಧನೆಗೆ ಮುಂದುವರಿಯಲಿಲ್ಲ. ನನಗೆ ವಸುಶೇಣ ಅಂತ ಹೆಸರನ್ನು ಇರಿಸಿದ್ರು. ನನ್ನ ತೊಟ್ಟಿನಲ್ಲಿ ಬೇಕಾದಷ್ಟು ಬಂಗಾರವನ್ನು ಇರಿಸಿಯೇ ತಾಯಿ ಕಳುಹಿಕೊಟ್ಟಿದ್ದಳಂತೆ. ಆ ಬಂಗಾರದ ಮೂಲಕವಾಗಿ ಆದರೂ ಗುರುತಿಸಬಹುದಿತ್ತಲ್ಲ. ಯಾವನೊಬ್ಬನು ಆ ಕಾರ್ಯಕ್ಕೆ ಮುಂದುವರಿಯಲಿಲ್ಲ. ನನ್ನನ್ನು ಸೂತನ ಮಗನೆಂದು ಬೇರೆ ಇಟ್ಟರಲ್ಲ ಕೊನೆಯವರೆಗೂ. ಸಮಾಜವೆಲ್ಲವೂ ನನ್ನನ್ನು ದೂರೀಕರಿಸಿದಂತಹ ಕಾಲಕ್ಕೆ ಬಿಲ್ವ ಮಂಗಳದಲ್ಲಿ ಪ್ರತಿಯೊಬ್ಬರು ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು ಅಂತ ಪ್ರಶ್ನಿಸುತ್ತಿದ್ರೆ ನಾನು ನೆಲಲೋಟಕನಾಗಿ ಕಣ್ಣೀರು ಸುರಿಸುತ್ತಿದ್ದಂತಹ ಕಾಲದಲ್ಲಿ ಗುಣಗ್ರಾಹಿ ಆಗಮಿಸಿದಂತಹ ಹೃದಯ ಶ್ರೀಮಂತ ನನ್ನೊಡೆಯ ಕೌರವೇಂದ್ರ, ಅರಸರಿಗೆತ್ತನ ಜಾತಿ, ನೀನು ಅಂಗದೇಶಾಧಿಪ ಎಂಬ ಪಟ್ಟವನ್ನು ಕಟ್ಟಿದಂತಹ ಧೀಮಂತನಿದ್ದಾನೆ. ಅವತ್ತೇ ಪ್ರತಿಜ್ಞಾಬದ್ಧನಾದವನು ನಾನು. ದೇಹದಲ್ಲಿ ಪ್ರಾಣವಾಯು ಸಂಚರಿಸುವಲ್ಲಿಯವರೆಗೂ ಅದು ನಿನಗಾಗಿ ಮುಡಿಪು ಪ್ರಭು, ನನಗೆ ಬೇರೇನನ್ನು ಕೊಡಬೇಡ, ಪಾರ್ಥನಲ್ಲಿ ಕಾಳಗವೊಂದನ್ನು ಒದಗಿಸಿಕೊಡು ಎಂಬ ಹಾಗೆ ಬೇಡಿದವನು ನಾನು. ನನ್ನ ದೊರೆಗಾಗಿ ದುಡಿಯಬೇಕು ಎಂಬಂತಹ ಇಚ್ಛೆಯಿಂದ ಉತ್ಕಟೇಚ್ಛೆಯಿಂದ ರಣರಂಗದಲ್ಲಿ ನಾನು ಧುಮುಕಿದೆ. ನನ್ನ ದೊರೆ ಆನೆ ಒಂದನ್ನು ಸಾಕಿದ. ತನ್ನ ದೇಹದ ಕಸುವಿಗೆ ಅನುಗುಣವಾಗಿ ದುಡಿದು 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 ಆ ಆನೆ ಕೈಕಾಲುಗಳಲ್ಲಿ ನಿತ್ರಾಣ ಹೊಂದಿ ಬಲವಿಲ್ಲದೆ ಧೈರ್ಯ ಸಿರ್ರಿ ಉಡುಗಿದೋ ಧರೆಯಲ್ಲಿ ಉರುಳುತ್ತಿರುವಂತಹ ಕಾಲ ಸನ್ನಿಹಿತವಾಗಿದೆ. ನನಗೆ ಯಾಕಪ್ಪ ಈ ಸೋಲು ಬಂತು? ಪಾರ್ಥನಿಗೆ ಸಮದಂಡಿಯಾಗಿ ಹೋರಾಡಬಲ್ಲ ಎಂಬ ವಿಶ್ವಾಸ ನನಗಿತ್ತು. ಎಲ್ಲಿಯವರೆಗೆ ಅವ ಬರುವಲ್ಲಿಯವರೆಗೆ ಅವ ಬಂದನಲ್ಲ. ಎನ್ನ ಕುಲವ ಕೃಷ್ಣನೋ ಎಚ್ಚರಿಸಿದ ಎರಡೊಡೆಯನ ಕೊಂದನೋ ಎಚ್ಚರಿಸಿದ ಎರಡೊಡೆಯನ ಕೊಂದನೋ ಇನ್ನೆಂದು ಅಗಲುವೆನೋ ಕೌರವನಿಗೆ ಎರಡಂತ ಮಿತ್ರರ ಕೌರವನಿಗೆ ಎರಡಂತ ಮಿತ್ರರ ಶಿವ ಶಿವ ಕೈಸೋ ಶ್ರೀಹರಿ ವಾಸುದೇವ ಹದಿನಾವತ್ತನ್ನು ಪ್ರವೇಶ ಮಾಡ್ತಾರೆ. ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಅಂತ ಧರ್ಮರಾಯ ಹೇಳಿ, ಖಡ್ಗ ಆಗಲಿ ನೀತಿಯುಕ್ತವಾದಂತಹ ಒಂದು ಮಂಗಳಮಯವಾದ ವಾತಾವರಣವನ್ನು ಅವನು ಕಲ್ಪಿಸಿಕೊಡ್ತಾನೆ ಎಂಬ ವಿಶ್ವಾಸದಲ್ಲಿ ನಾನಿದ್ರೆ ಬಂದ ಶ್ರೀಹರಿಗೂ ನನ್ನ ಒಡೆಯನದ್ದಾದ ಚಿತ್ತವನ್ನು ದಾರಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ರಣವೀಳ್ಯವನ್ನು ಪಡೆದು ಹೊರಟಿದ್ದ ಸ್ವಾಮಿ ಎಲ್ಲರಲ್ಲಿ ಮಾತನಾಡ್ತಾ ಇದ್ರೆ ನಾನೊಬ್ಬ ಸೂತನ ಮಗ ದೂರ ಉಳಿದಿದ್ದೆ. ನನ್ನನ್ನು ಆ ದೇವ ಕರೆದನಲ್ಲ, ಕರುಣೆ ಬೀರಿ ಕರೆದದ್ದು ಅಂತ ನಾನು ಭಾವಿಸಿದ್ದು ನನ್ನ ಮೇಲೆ ಕೃಪೆ ಆಯಿತು ಅವನಿಗೆ ಅಂತ. ಆದ್ರೆ ಅದಲ್ಲ, ಅವನು ಭೇದ ಬುದ್ಧಿಯಿಂದಲೇ ಕರೆದ, ಭೇದ ಕಲ್ಪಿಸುವುದಕ್ಕಾಗಿಯೇ ಕರೆದ ಅಂತ ನನಗೆ ಆಮೇಲೆ ತಿಳಿದದ್ದು. ಬಳಿಗೆ ಕರೆದು ಬಾಚಿ ತಬ್ಬುವುದಕ್ಕೆ ಮುಂದುವರಿದ, ನನ್ನ ಜೊತೆಗೆ ಕುಳಿತುಕೋ ಅಂತ ಹೇಳಿದ.
ಒಳ್ಳೆ ಅಂದಾಗ ಅವನು ಹೇಳ್ತಾನೆ, ಶ್ರೀರಾಮಚಂದ್ರಮನವರು ಹತಯೋಗ್ಯತೆ ನಿನಗಿದೆ. ಹೇಗೆ ಸ್ವಾಮಿ ಅಂತ ಕೇಳಿದ್ರೆ ನನ್ನ ಹುಟ್ಟಿನ ಗುಟ್ಟನ್ನು ಹೇಳಿದನಲ್ಲ, ಅದುವರೆಗೆ ರಹಸ್ಯವಾಗಿದ್ದಂತ ನನ್ನ ಹುಟ್ಟಿನ ಗುಟ್ಟನ್ನು ತಿಳಿಸಿ ನನ್ನನ್ನು ಕೊಂದ. ನನ್ನನ್ನು ಕೊಲ್ಲುವುದೇನು, ನನ್ನ ದೊರೆಯನ್ನೇ ಕೊಂದ ಕೌರವೇಂದ್ರನು. ಪಾಂಡವರ ಕುರಿತಾಗಿದ್ದಂತಹ ದ್ವೇಷದಲ್ಲಿ ಕತ್ತಿಮ ಸಹಿತಿದ್ದವರು ನಾನು. ಅಂತ ಪಾಂಡವರಲ್ಲಿದ್ದಂತಹ ದ್ವೇಷ ದೂರವಾಗಿ ಅವರ ಕುರಿತಾಗಿ ಪ್ರೀತಿ ಉಕ್ಕುವಂತೆ ಮಾಡಿಬಿಟ್ಟನಲ್ಲ ವಾಸುದೇವ. ಎನ್ನ ಒಡೆಯನ ಕೊಂದ, ನನ್ನ ನಿಜವನ್ನರು ಈ ನನ್ನ ದೊರೆಯನ್ನೇ ಕೊಂದು ಬಿಟ್ಟ. ಹೊರಡು ಸ್ವಾಮಿ, ಮರಳು ಮಾಧವ, ನನ್ನನ್ನು ಮರಳುಗೊಳಿಸಬೇಡ. ಕೌರವರು ಹಾಗೂ ಪಾಂಡವರು ಒಂದಾಗುವಲ್ಲಿ ನನಗೆ ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ? ನನ್ನ ದೊರೆಗೆ ಮನಸ್ಸಿಲ್ಲ. ನನ್ನ ದೊರೆಗೆ ಸಂತೋಷವಾಗುವಂತಹ ಕಾಯಕವನ್ನು ಮಾತ್ರ ಕೈಗೊಳ್ತೇನೆ. ಪಾಂಡವ ವಿರೋಧಿಯಾಗಿ ರಣರಂಗದಲ್ಲಿ ವೀರಭೂಮಿಯಲ್ಲಿ ವೀರನಾಗಿ ಹೋರಾಟ ಮಾಡ್ತೇನೆ. ದೇಹದ ಪ್ರಾಣವನ್ನು ಹಾಗೆ ನೀಗುತ್ತೇನೆ ಅಂತ ನಾನು ಅವನಿಗೆ ಭರವಸೆ ಕೊಟ್ಟು ಕಳುಹಿ ಕೊಟ್ಟಿದ್ದೆ. ಆ ಕೃಷ್ಣ ಬಂದ, ಇಷ್ಟು ಮಾಡಿದ. ರಣರಂಗದಲ್ಲಿ ಕೈ ಸೋತೆ, ನನ್ನ ಕೈಯೂ ಸೋಲದೆ ಇದ್ದೀತೆ. ಕುಲವಧುವಾಗಿ ಆಗಮಿಸಿದವಳಿದ್ದಾಳೆ ದ್ರೌಪದಿ. ಅಂತಹ ದ್ರೌಪದಿಯ ಸೀರೆಗೆ ಕೈ ಇಕ್ಕಿ ದುಶಾಸನ ಸೆಳೆಯುತ್ತಿರುವಾಗ ಬೇಡವಾದಂತಹ ಮಾತುಗಳಿಂದ ನನ್ನ ದೊರೆಯ ಸಂತೋಷಕ್ಕಾಗಿ ಕೈ ತಟ್ಟಿ ಪರಿಹಾಸ್ಯ ಮಾಡಿದಂತಹ ಕೈ, ಪತಿವ್ರತೆಯನ್ನು ಪರಿಹಾಸ್ಯ ಮಾಡಿದಂತಹ ಕೈಗಳು ರಣರಂಗದಲ್ಲಿ ಸೋಲದೆ ಇದ್ದೀತೆ. ಶಿವನೇ, ಮಗ ಅಭಿಮನ್ಯು ನಮ್ಮ ಕುಡಿ ಚಂದ್ರವಂಶದ ಕುಡಿ ಎಂಬುದು ಚೆನ್ನಾಗಿ ನಾನು ಬಲ್ಲೆ. ನನ್ನ ಪಾರ್ಥನ ಮಗ. ಅಂತ ಮಗನನ್ನು ಕೊಲ್ಲುವುದಕ್ಕಾಗಿ ಹಿಂದಿನಿಂದ ಹೋಗಿ ಅವನ ಚಾಪವನ್ನು ಕತ್ತರಿಸಿದಂತಹ ಕೈಗಳಿ, ಆ ಭಾರತ ರತ್ನ ಅಳಿಯುವುದಕ್ಕೆ ಕಾರಣವಾದಂತಹ ಈ ಕೈಗಳು ರಣರಂಗದಲ್ಲಿ ಸೋಲದ ಇದ್ದೀತೆ. ಸೋತೆ ಸೋತೆ, ಎಲ್ಲವನ್ನು ತಿಳಿದು ನಾನು ಸೋತೆ. ಯಾವುದನ್ನು ತಿಳಿಯದೆ ಈ ಕಾಲಕ್ಕೆ ಅದೋ ಅರ್ಜುನ ಗೆದ್ದಿದ್ದಾನೆ, ಅವನು ಗೆಲ್ಲಬೇಕಷ್ಟೇ, ಅವನಿಗೆ ಶ್ರೀಹರಿಯ ಬಲವಿದೆ. ನನಗೆ ಎಂಥ ಆಮಿಷವನ್ನು ತೋರಿಸಿದ್ದ ನನ್ನ ದೇವರು ಆ ಕಾಲಕ್ಕೆ. ನಿನಗೆ ಹತ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲರು, ನೀನು ದುರ್ಯೋಧನನ ಬಾಯ್ದಂಬುಲಕ ಕೈಯಾನುಮರೆ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ, ಬಲದಲ್ಲಿ ಪಾಂಡುತನೆಯರ ಗಡನ, ಬಿದಿರಲಿ ಮಾತ್ರಮಾಗದ ಯಾದವಾದಿಗಳು. ನಡುವೆ ನೀನು ಓಲಗದೊಳಪ್ಪುವಂತ ಕಡು ವಿಲಾಸವನ್ನು ಬಿಸುಟು ಕುರುಪತಿಯ ಮುಂದೆ ಜೀಯ ಹಸಾದ ಅಂತ ಹೇಳುವುದು ನಿನಗೆ ಯೋಗ್ಯವಲ್ಲ ಅಂತ ಹೇಳಿಲ್ವೇ? ಆ ಒಂದು ಮಾತುಗಳಿಗೂ ನಾನು ಕಿವಿಗೊಡ್ಲಿಲ್ಲ. ಯಾಕೆ? ನನ್ನ ದೊರೆಯಾದ ಕೌರವರಿಗಾಗಿ. ಊಟ ಕರ್ಣನ ಕೂಡೆ, ಬೇಟೆ ಕರ್ಣನ ಕೂಡೆ, ಆಟ ಕರ್ಣನ ಕೂಡೆ, ಕೂಟ ಕರ್ಣನ ಕೂಡೆ. ಕರ್ಣನಿಲ್ಲದ ವ್ಯವಹಾರ ಯಾವುದಪ್ಪ ನನ್ನ ದೊರೆಗೆ? ಅಂಥ ದೊರೆಯನ್ನು ಅಗಲಬೇಕಾದ ಸ್ಥಿತಿ ಬಂತಲ್ಲ ನಾರಾಯಣ. ಕೊನೆಯ ಕಾಲ ಸನ್ನಿಹಿತವಾಗುತ್ತಾ ಇದೆ ಅಂತ ಗೊತ್ತಾಯ್ತು ನನಗೆ. ನನಗಿರುವ ಮಾರ್ಗ ಒಂದೇ, ಹರಿಸ್ತುತಿ. ಕೃಷ್ಣ ಬಂದು ಕರೆಯು ಕಪಟ ವೇಷದ್ಯಾದ ಸೂರ್ಯ ಸುತನ ಕುಳಿಯಂತೆಂದ ಜಾಗದೊಳಗೆ ನಿನ್ನಲ್ಲಿ ಕುಂದಗಾಣಿಲೆನು ತನ ಒಯ್ ತಂದೆ ನಿಲ್ಲಿ ನಿಮ್ಮ ಬೇಕಿಯ ನಿಂದು ಪೂರೈಸುವುದು ರಾಧೇಯ. ಸ್ವಾಮಿ, ಕರ್ಣ, ನಾನು ಕೃಷ್ಣ ಅಂತ ಕೂಗಿದೆ. ಅದೇ ನನ್ನ ದೇವರೇ ಕಣ್ಣ ಮುಂದೆ ಬಂದ್ರು ಅಂತ ಭಾವಿಸಿದೆ ಸ್ವಾಮಿ. ರಣಕ್ಷೇತ್ರದಲ್ಲಿ ಬಿದ್ದಂತಹ ನೀನು ಕೃಷ್ಣ ಅಂತ ಹೇಳುವಾಗ ನನ್ನ ಆಗಮನವಾಯಿತು. ನಾನು ಬಾಲಕೃಷ್ಣನೇ ಬಂದ್ರು ಅಂತ ಭಾವಿಸಿದೆ ಸ್ವಾಮಿ. ಏನೇ ಇರ್ಲಿ, ಆದೀತಪ್ಪ, ನೀವೇ ಹೆಣದ ರಾಶಿಯನ್ನು ಹತ್ತಿ ಇಳಿದು ಬರಬೇಕು ಅಂತ ಆದ್ರೆ ಭಗವತ್ ಸ್ವರೂಪಿಗಳು ತಾವು. ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಬರ್ಬೇಕಿತ್ತು ಸ್ವಾಮಿ ರಣರಂಗಕ್ಕೆ? ನಿಮಗೆ ಕಾರಣ ಉಂಟು. ಏನು ಮನೇಲಿ ಜನ ಇಲ್ವಾ ಕೇಳಲಿಕ್ಕೆ? ಹಾಗೇನಲ್ಲಪ್ಪ, ಮತ್ತೆ? ನನಗೂ ಒಂದು ಜನ ಇಲ್ಲ ಅಂತ ಆದಿತ್ತ ಮಾಡ. ಹೌದಪ್ಪ. ಅದಲ್ಲ ವಿಷಯ. ಇತ್ತೀಚೆಗೆ ನಾನೊಂದು ವರ್ತಮಾನ ಕೇಳಿದೆ. ಏನಂತೆ? ದಾನ ಕೊಡುವುದರಲ್ಲಿ ನೀನು ಎತ್ತಿದ ಕೈ ಅಂತ. ಹೌದಲ್ಲ, ಹಳೆ ಕಥೆ ಅದು. ಈಗೆಲ್ಲ ಕೊಡ್ಲಿಕ್ಕೆ ಎಂತದು? ಕೇಳಿದಾಗ ನನಗೊಂದು ಮನಸ್ಸಾಯ್ತು, ಒಂದು ದಾನ ಪಡೆಯಬೇಕು ಅಂತ. ಅದಕ್ಕೆ ಅಲ್ಲಿಗೆ ಬರಲಿಕ್ಕೆ ಸಮಯ ಸಂದರ್ಭ ಸಿಗ್ಲಿಲ್ಲ. ರಣಕ್ಷೇತ್ರಕ್ಕೆ ಬಂದಿದ್ದೇನೆ, ಏನಾದ್ರೂ ದಾನ ಕೊಡಯ್ಯ ಎನಲು ಕೇಳುತ್ತಿಲೆ ನೀ ಬಿಟ್ಟ ಘನ ರಣಾಂಗದಲ್ಲಿ ಬರಲು ನಿನಗೆ ಸಿಕ್ಕುವುದೇನು ಎರಲೇ ವಿಪ್ರ. ವಾಸುದೇವ ಮೂರ್ತಿಗಳೇ, ಕೇಳಿದ್ದು ಕೊಡ್ತೇನೆ ಅಂತ ಹೇಳಿದವ ಇದುವರೆಗೆ. ಕೇಳಿದವರಿಗೆ ಇಲ್ಲ ಅಂತ ಹೇಳಿಲ್ಲ ನಾನು. ಹೌದಂತ ಬಾಚಿ ಬಾಚಿ ಕೊಟ್ಟಿದ್ದೇನೆ. ಒಂದು ಕಾಲಕ್ಕೆ ದಾನ ಕೊಡುವಾಗ ನಾನು
ಬಂಗಾರದ ಭರಣಿಯಲ್ಲಿ ತೈಲವನ್ನು ಇರಿಸಿ ಮೈಗೆಲ್ಲ ಲೇಪನ ಮಾಡ್ತಿದ್ದೆ. ಅದ್ಯಾಕೆ? ಅಲ್ಲ, ಲೇಪನ ಮಾಡಿದ್ರೆ ಎಣ್ಣೆ ಲೇಪನ ಮಾಡುದು ಅಂತ. ಆವಾಗ ಒಬ್ರು ಬ್ರಾಹ್ಮಣರು ಬಂದ್ರು. ಏನು ಬೇಕು ಅಂತ ಕೇಳುವಾಗ ಭರಣಿ ಕೊಡು ಅಂತ ಹೇಳಿದ್ರು. ನಾನು ಎಡ ಕೈಯಲ್ಲೇ ಕೊಟ್ಟೆ ಹೀಗೆ. ಅದ್ಯಾಕೆ? ಅವ್ರು ಎಡ ಕೈಯಲ್ಲಿ ಯಾಕೆ ಕೊಡ್ತೀಯಪ್ಪ ಅಂತ ಹೇಳಿದ್ರು. ನಾನು ಹೇಳಿದೆ, ಎಡ ಕೈಯಿಂದ ಬಲಗೈಗೆ ಬರುವಾಗ ಇದು ಒಳ್ಳೇದುಂಟು, ನನಗೆ ಇರ್ಲಿ ಎಂಬ ಭಾವನೆ ಬರಕೂಡದಲ್ಲ. ಚಂಚಲ ಮನಸ್ಸು. ಕೇಳಿದ ಕ್ಷಣವೇ ಕೊಟ್ಟಿದ್ದೇನೆ. ಇದುವರೆಗೆ ಕೊಟ್ಟೆ. ಈಗ ನೀವು ಈ ರಣರಂಗದಲ್ಲಿ ಬಂದು ಕೇಳುವುದು ಯಾಕೆ ಸ್ವಾಮಿ, ನನ್ನ ನಾಲಿಗೆಯಲ್ಲಿ ಒಮ್ಮೆ ಇಲ್ಲ ಒಳ್ಳೆ ಅಂತ ಹೇಳಿದ್ರಿಗೆ ಬಂದಿರ ಹೇಗೆ? ಕೊನೆಯ ಕಾಲಕ್ಕೆ ಕರ್ಣ ಇಲ್ಲ ಅಂತ ಹೇಳಿದಂತ ಒಂದು ಮಾತು ಬರ್ಲಿ ಅಂತ ಹೇಳಿದ್ರಿಗೆ ಬಂದದ ಹೇಗೆ ಸ್ವಾಮಿ? ಈಗ ಕೊಡ್ಲಿಕ್ಕೆ ನಿನ್ನಲ್ಲಿ ಏನು ಇಲ್ವಾ? ಘನರಣಾಂಗಣದಲ್ಲಿ ಏನಿದೆ? ಏನಿಲ್ಲ. ಅಯ್ಯ, ಯಾಕಪ್ಪ ಸುಳ್ಳು ಹೇಳುತ್ತಾ ಇದ್ದೀನಿ ನೀನು? ಇಲ್ಲದ ವಸ್ತನ್ನು ನಾನು ಕೇಳುವುದಿಲ್ಲ. ನನ್ನಲ್ಲಿ ಇರುವುದೊಂದು ಪ್ರಾಣ ಮಾತ್ರ ಸ್ವಾಮಿ. ಅದು ನನಗೆ ಬೇಡ. ಇದ್ದ ವಸ್ತು ಕೇಳಿದ್ರೆ ಕೊಡ್ತೀಯಾ? ಏನು ಕೊಡ್ಲಿ? ಏನು ಕೊಡ್ಲಿ? ಬೇರೆ ಏನು ಬೇಡ. ನಿನ್ನ ಕಿವಿಯಲ್ಲಿ ಕುಂಡಲ ಉಂಟಲ್ಲ, ವಿಪ್ರನಲ್ಲ ನೀತ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು, ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು ಕ್ಷಿಪ್ರಕೃತ ಕುಂಡಲಂಗಣ ಸುಪ್ರತಾಪನ ಕೊಡಲು ಧಾರೆಯ ಪ್ರಭಾಗಿಸದೆ ಇದ್ದರೆ ಅದು ಅದು ಪ್ರಯೋಜಕಬಹುದಾದನು. ವಿಪ್ರನಲ್ಲ ನೀತ. ಸ್ವಾಮಿ, ನನ್ನ ಕರ್ಣ ಕುಂಡಲಗಳು ನಿಮಗೆ ಕಾಣಿಸುತ್ತಾ ಇದೆಯೇ? ಪಳ ಪಳ ಹೊಳೆಯುತ್ತಾ ಉಂಟು. ನಿಜವಾಗಿಯೂ ಇವನು ವಿಪ್ರನೇ. ಜನ್ಮಲಾ ಬಂದಿರುವಂತಹ ನನ್ನ ಕುಂಡಲಗಳು ಮತ್ತೊಬ್ಬರಿಗೆ ಕಾಣಿಸುವುದಕ್ಕೆ ಸಾಧ್ಯವಿಲ್ಲ. ಜನನಿಗೆ, ಜನ್ಮನಾಥನಾದಂತಹ ಸೂರ್ಯನಾರಾಯಣನಿಗೆ, ಮತ್ತೊಬ್ಬ ಇದ್ರೆ ಶ್ರೀನಾಥನಿಗೆ, ಶ್ರೀಕಾಂತನಿಗೆ ಕಾಣಿಸಬೇಕಷ್ಟೇ, ಮತ್ತಾರಿಗೆ ಕಾಣಿಸಲಿಕ್ಕೆ ಸಾಧ್ಯ ಇಲ್ಲ. ಮಾತೆ ಬಲ್ಲಳು, ತಾತ ಬಲ್ಲನು, ಶ್ರೀನಾಥ ಬಲ್ಲ. ಮತ್ತೆ ಮೊದಲೊಬ್ಬ ಬಂದಿದ್ದ ಸುರನಾಥ ದೇವೇಂದ್ರ, ಅವ ಒಂದು ಬೇಕಾದ ಕೊಡುಗೆಲ್ಲ ಕೇಳಿ ಹೋಗಿ ಆಗಿದೆ, ಇನ್ನೊಮ್ಮೆ ಬರಲಿಕ್ಕಿಲ್ಲ. ಅವನು ಇದ್ದದ್ದು ಕವಚ ಮತ್ತು ಕುಂಡಲ. ಕವಚವನ್ನು ಬೇಡಿಯಾಗಿದೆ, ಇನ್ನು ಉಳಿದಿರುವಂಥದ್ದು ಈ ಕುಂಡಲ ಮಾತ್ರ. ಹಾಗಾದರೆ ಅದನ್ನು ಪಡೆಯುವುದಕ್ಕಾಗಿ ಆಗಮಿಸಿದವನು ಶ್ರೀನಿವಾಸ, ಶ್ರೀಹರಿ, ಶ್ರೀಕಾಂತ ಅಂತ ಗೊತ್ತಾಯಿತು. ವೇದೋದ್ಧಾರಕರಾದಂಥ ವಿಪ್ರನಿದ್ದಾನೆ, ಸಾಮಾನ್ಯ ವಿಪ್ರನಲ್ಲ. ಇವನೇ ಬಂದು ಕೇಳ್ತಾನೆ ಅಂತಂದರೆ ನಮ್ಮ ಭಾಗ್ಯಕ್ಕೆ ಎಣೆ ಉಂಟೆ. ಲೋಕಕ್ಕೆ ಬೇಕಾದವರಿಗೆ ಎಲ್ಲವನ್ನೂ ಕೊಡಬೇಕಾದವ ಇವನೇ, ಪಾಲನಾ ಕರ್ತೃವಾಗಿ ಅನುಗ್ರಹಿಸಬೇಕಾದವು, ಎಲ್ಲರಿಗೂ ಅನುಗ್ರಹಿಸಬೇಕಾದವನು ಕರ್ಣನಲ್ಲಿ ಬಂದು ಕೇಳ್ತಾನೆ ಅಂತಾದರೆ ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಏನಿದೆ? ಆಗಲಪ್ಪ, ಇದೊಂದಿದ್ರೆ ತೊಡಕು ನಮಗೆ ಹೊರಡಲಿಕ್ಕೆ. ಇದನ್ನು ಬಿಡುಗಡೆಗೊಳಿಸಬೇಕೋ ಬೇಡವಾ? ನಿಮಗೆ ಕರ್ಣಕುಂಡಲ ಕಾಣಿಸ್ತದಲ್ವ ಸ್ವಾಮಿ? ಕಣ್ಣು ಮಂದಾಗ್ಲಿಲ್ಲ, ಕಾಣ್ತದೆ. ಹೌದು, ಗೊತ್ತಾಯ್ತು ನನಗೆ. ನಿಮ್ಮ ಕಣ್ಣು ಮಂದಾಗ್ಲಿಕ್ಕೆ ಉಂಟು, ನಿಮಗೆ 3 ಲೋಕ ಕಾಣ್ತದಂತೆ, ಮತ್ತೆ ಇದು ಕಾಣಲಿಕ್ಕೆ. ಕುಂಡಲ ನಾನು ಕೀಳುವಾಗ ಸ್ವಲ್ಪ ರಕ್ತ ಬಸಿಯಬಹುದು. ನಿಮಗೆ ರಕ್ತ ನೋಡಿದ್ರೆ ಹೆದರಿಕೆ ಆಗ್ತದ? ಹೇಗೆ? ಅಭ್ಯಾಸ, ಅದು ಜನ್ಮನ ಬಂದದ್ದು. ಹಾಗೆ ತೊಂದರೆ ಇಲ್ಲ. ಈತನೇ ತೆಕ್ಕೊಳ್ಳಿ ಅಂತ ಯಾರು? ನೀವು ಇದೆಲ್ಲ ಬಯಸಿದ್ದು. ನಿನ್ನಲ್ಲಿ ನಾನು ಸಾಲ ಕೇಳಿದ್ದಲ್ಲ, ನಾನು ಸಾಲ ಕೊಡುವುದಿಲ್ಲ ಬ್ರಾಹ್ಮಣರಿಗೆ, ದಾನ ಕೇಳಿದ್ದು. ಅದೇ ದಾನವೇ ಕೊಡುವಂಥದ್ದು. ಪುಣ್ಯಾತ್ಮ, ಈ ದಾನ ಕೊಡುವ ಕ್ರಮ, ವಿಧಿ ವಿಧಾನ ಹೇಗೆ ಅಂತ ನಾನು ನಿನಗೆ ಹೇಳಿ ಆಗಬೇಕಾ? ಇಲ್ಲಿ ನಾನು ಹೀಗೆ ಕೊಡುವುದು, ನೀವು ಹೀಗೆ ಪಡೆಯುವುದು, ಮುಗೀತಲ್ಲ. ಗಲ್ಲ ಮಾರಾಯ, ಹೀಗೆ ಪಡೀಲಿಕ್ಕೆ ಆಗುದಿಲ್ಲ. ನೀನು ಕೊಟ್ಟದ್ದು ಸಾರ್ಥಕ ಆಗಬೇಕು ಅಂತ ಆದ್ರೆ ದಾರ ಎರೆದು ಕೊಡಬೇಕು. ದಾನ ಎರೆಯುವುದೆಲ್ಲಿದೆ ಸ್ವಾಮಿ? ಇಲ್ಲಿ ನೀರಲ್ಲಿದೆ. ನನಗೆ ನೀರು ಹಾಕದೆ ತಕ್ಕೊಂಡು ಅಭ್ಯಾಸವೇ ಇಲ್ಲ. ನೀರು ಹಾಕೇ ಕೊಡ್ಬೇಕಾ? ಇಲ್ಲಿ ನೀರೆಲ್ಲಿ ಉಂಟು ಸ್ವಾಮಿ? ಕುಡಿಯುವುದಕ್ಕೆ ಚರ್ಮದ ಚೀಲದಲ್ಲಿ ತಂದ ನೀರೆಲ್ಲ ಮುಗೀತಲ್ಲ, ಎಲ್ಲ ಮುಗಿದಿದೆ. ನೀನು ಇನ್ನು ರಕ್ತದ ಮಡುವು ಹರಿಯುತ್ತಾ ಇದೆ. ರಕ್ತದ ದಾರ ಎರೆದ್ರೆ ಆಗುದಿಲ್ವಲ್ಲ. ನೀನು ಮತ್ತು ಸುಳ್ಳನ್ನೇ ಯಾಕೆ ಪುಣ್ಯ? ಎಲ್ಲಿ ಸುಳ್ಳು ಹೇಳಿದೆ? ನಿನಗೆ ಗೊತ್ತಿಲ್ಲ, ಅದೇ ನನಗೆ ಗೊತ್ತುಂಟು. ನಿನ್ನ ಹೃದಯದಲ್ಲಿ ಅಮೃತ ಕಲಶ ಇಲ್ವೋ? ಅಮೃತ ಕಲಶ? ಕರ್ಣನ ಹೃದಯ ಅಮೃತದಿಂದ ತುಂಬಿದ್ದು. ನನಗೆ ಗೊತ್ತಾಗಲು ಸ್ವಾಮಿ, ಲೋಕದವರು ಏನು ಬೇಕಾದ್ರೆ ಹೇಳಿ, ಕರ್ಣನ ಹೃದಯ ಕಲುಷಿತವಾದದ್ದು. ಹೇಳ್ತಾರೆ, ಕರ್ಣನ ಹೃದಯ ಕೆಟ್ಟದಾದಂತಹ ವ್ಯವಸ್ಥೆ ಗುಣದಿಂದ ತುಂಬಿದ್ದು ಎಂಬ ಹಾಗೆ. ನೀವು ಕೊನೆ ಕಾಲಕ್ಕಾದ್ರೂ ಬಂದು ಹೇಳಿದ್ರಲ್ಲ, ನಾನು ಹೇಳಿದ್ರೆ ಮುಗಿಯಿತು. ಕರ್ಣನ ಹೃದಯ ಅಮೃತದಿಂದ ತುಂಬಿದ್ದು. ಈ ಅಮೃತ ಕಲಶ ಇದ್ರೆ ಇಲ್ಲಿಂದ ಬಿಡುಗಡೆ ಆಗ್ಲಿಕ್ಕೆ ಆಗುದಿಲ್ಲ. ಬಿಡುಗಡೆ ಆಗಬೇಕು ಅಂತಾದ್ರೆ ಧನ್ವಂತರಿ ಮೂರ್ತಿಯಾದ ನೀವೇ ಬಂದು ಅಮೃತ ಕಲಶ ತಕ್ಕೊಳ್ಬೇಕು. ಬಂದಿರಲ್ಲ ಸ್ವಾಮಿ,
ಸಂತೋಷ. ಇದು ಹಿಡಿದಂತ ಖಡ್ಗಾಯುಧದಿಂದ ನನ್ನ ಹೃದಯವನ್ನು ಕೆದರಿ ಅಮೃತದ ಮೂಲಕವಾಗಿ ಭಾರವನ್ನು ಕೊಡ್ತೇನೆ. ಸಂತೋಷವಾಯಿತು. ನಾನು ಯಾರು ಎಂಬುದನ್ನು ಪಾರ್ಥನ ರಥದಲ್ಲಿ ನೋಡಿ. ಬಳುವಳಿಗೆ ಗಿರಿಜೆ ಕೊಟ್ಟ ಅಂಜನ ಮಾಡವ ತೆಗೆದಿತ್ತು. ಗಿರಿಜೆಯಿಂದ ಬಳುವಳಿಯಾಗಿ ಬಂದಂತಹ ಅಂಜನಾಸ್ತ್ರವನ್ನು ಪ್ರಯೋಗ ಕೃಷ್ಣಾಯ